जिवा मृतानी मृषा तुका मेला मरता आम्ही परदेशी वेची बळका या दुकानच्या कोणत असता अस्कार उस्कार सोडणं आम्ही तुका अर्धन घेता तर तू आमचे शिकायतेचे कागुलचे दोळे आमचे एरपडते आणि या परदेशा उपरांत आमचे एक्सचेंज देई पॉल जमका नकय एदाळी मगाळी एदलबिया ओंकारी बरिये भगवंती देवाची अम्मा बसवत विनंतीकार क्रिस्ताच्या बसवण्याक आम्ही फौजांच्या खातीर प्रेज द लॉर्ड प्रेज द लॉर्ड हालेलुया 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 ಹಾಲೆಲೂಯಾ ಹಾಲೆಲುಯಾ ಹಾಲೆಲೂಯಾ ಪ್ರೇಸ್ ದ ಲಾರ್ಡ್ ಪ್ರೇಸ್ ದ ಲಾರ್ಡ್ ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ, ದೇವರನ್ನು ಸ್ತುತಿಸಲು. ದೇವರ ವಾಕ್ಯ ಇವತ್ತು ನಮಗೆ ಸಿಕ್ಕಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 1 ಮತ್ತು 2 ವಾಕ್ಯ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳು. ಕೇಳಿ, ಜ್ಞಾನವೆಂಬಾಕೆ ಕರೆಯುತ್ತಿದ್ದಾಳೆ, ವಿವೇಕ ಎಂಬಾಕೆ ಕೂಗಿ ಕರೆಯುತ್ತಿದ್ದಾಳೆ, ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ದಿಣ್ಣೆಗಳಲ್ಲಿ ಹಾದಿ ಬೀದಿಗಳ ನಡುವಿನಲ್ಲಿ ನಿಂತಿದ್ದಾಳೆ. ನೋಡಿ, ನಮ್ಮೆಲ್ಲರನ್ನು ಕರೆಯುತ್ತಿದ್ದಾಳೆ. ಜ್ಞಾನ ಎಂಬಾಕೆ. ಜ್ಞಾನ ಎಂದರೆ ಯಾರು? ಜ್ಞಾನ ಎಂದರೆ ತ್ರಿಯೇಕ ದೇವರಲ್ಲಿ ಒಬ್ಬರು ಜ್ಞಾನ. ಯಾರು ಅವರು? ಪವಿತ್ರಾತ್ಮರು ಜ್ಞಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದರೆ ಪವಿತ್ರಾತ್ಮ ನಮ್ಮನ್ನು ಕರೆಯುತ್ತಿದ್ದಾರೆ. ಇವತ್ತು ಈ ಧ್ಯಾನಕೂಟದಲ್ಲಿ ಪವಿತ್ರಾತ್ಮರು ಕರೀತಿದ್ದಾರೆ ನಿಮ್ಮನ್ನು ಅಭಿಷೇಕ ಮಾಡಲಿಕ್ಕಾಗಿ. ಪವಿತ್ರಾತ್ಮರು ನಮ್ಮನ್ನು ಕರೀತಿದ್ದಾರೆ ನಮ್ಮನ್ನೆಲ್ಲ ಬಿಡುಗಡೆಗೊಳಿಸಲಿಕ್ಕಾಗಿ. ಪವಿತ್ರಾತ್ಮರು ನಮ್ಮನ್ನು ಕರೀತಿದ್ದಾರೆ ಇವತ್ತು ನಮ್ಮೆಲ್ಲ ರೋಗಗಳಿಂದ ಮುಕ್ತಗೊಳಿಸಲಿಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬರಬೇಕಾದ್ರೆ ನಾವು ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು. ಆಗ ಮಾತ್ರ ದೇವರು ತನ್ನ ಪವಿತ್ರಾತ್ಮರು ನನ್ನ ಮೇಲೆ ನಿಮ್ಮೆಲ್ಲರ ಮೇಲೆ ಕಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಮಗೊಂದು ಹೊಸ ಅನುಭವ ಆಗಬೇಕಾ ಬೇಡವಾ? ಹಲೋ, ಎಂಥ ಜೋರಾಗಿ ಉತ್ತರ ಕೊಟ್ಟಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪವಿತ್ರಾತ್ಮರಿಂದ ನಾವೆಲ್ಲ ಅಭಿಷೇಕ ಆಗಬೇಕಾ ಬೇಡವಾ? ಆಗಬೇಕು. ಪ್ರೈಸ್ ದಿ ಲಾರ್ಡ್. ಆಗಬೇಕಾದ್ರೆ ನೀವು ಒಳ್ಳೆ ರೀತಿಯಲ್ಲಿ ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಗಳಿಗೆ ಪ್ರಾರ್ಥಿಸಿರಿ. ಕೈಯೆಲ್ಲ ಮುಗಿದು ಪ್ರಾರ್ಥಿಸೋಣ ಪವಿತ್ರಾತ್ಮರ ಹತ್ರ. ಕರ್ತರಾದ ಯೇಸುವೆ, ಈ ದಿನವನ್ನು, ಈ ಜ್ಞಾನಕೂಟವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇನೆ. ಕರ್ತರಾದ ಯೇಸುವೆ, ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು ನನಗೆ ಬರುವಂತಹ ಅಡೆತಡೆಗಳು, ಈ ಲೋಕದ ವ್ಯಾಮೋಹಗಳು, ಈ ದೇಹದ ದುರಿಚ್ಛೆಗಳು ನನ್ನಿಂದ ದೂರ ಹೋಗಲಿ. ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ. ಅಪ್ಪ ತಂದೆಯೇ, ನಿಮ್ಮ ಪವಿತ್ರಾತ್ಮರ ಆಗಮನವಾಗಲಿ. ನಿಮ್ಮ ಪವಿತ್ರಾತ್ಮರು ನಮ್ಮಲ್ಲಿ ಕಳಿಸಿ ನಮ್ಮ ಜೀವನವನ್ನು ಹೊಸದಾಗಿ ಮಾರ್ಪಡಿಸಿರಿ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತರಾದ ಯೇಸುವೆ, ತಂದೆಯಾದ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ಬಂದು, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ. ಎಲ್ಲರೂ ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ತಂದೆ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಚಪ್ಪಳೆಯನ್ನು ತಟ್ಟುತ್ತಾ ಸಂತೋಷದಿಂದ ಹಾಡೋಣ ಪ್ರಿಯರೇ. Let your power flow, Lord Jesus. Worship you, Lord Jesus. We praise you. We glorify your holy name, mighty. I surrender each and every person who are gathered here, Lord Jesus. I surrender your feet, Lord Jesus. Lord Jesus, touch us, heal us and set us free today, Lord Jesus. Cover with your precious blood. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿ
ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ನನ್ನ ಯೇಸು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕರ್ತ ನೀನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಆ ಯಜ್ಞದಿ ಯೋ ನನಗಾಗಿ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. 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 ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕರ್ತ ನೀನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. 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 ಅಬ್ರಹಾಮ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಶಿಲುಬೆಯಿಂದಲೇ ದೊರೆಯಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕರ್ತ ನೀನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ
ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಜೀವದಿಂದೆದ್ದ ಯೇಸುವೆ ನಾ ಹಾಡುವೆ ನಿನಗಾಗಿಯೇ, ಜೀವದಿಂದೆದ್ದ ಯೇಸುವೆ ಹಾಡುವೆ ನಿನಗಾಗಿಯೇ, ಜೀವದಿಂದೆದ್ದ ಯೇಸುವೆ ನಾ ಹಾಡುವೆ ನಿನಗಾಗಿಯೇ, ಜೀವದಿಂದೆದ್ದ ಯೇಸುವೆ ನಾ ಹಾಡುವೆ ನಿಮಗಾಗಿಯೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ರಕ್ಷಿಸಿದ, ಮರಣದ ಬಾಗಿಲಿಂದ ಯೇಸು ರಕ್ಷಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ರಕ್ಷಿಸಿದ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ 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 ಹೀರಬವರೆ ಕಲವರೆ ದಗ ಸಂದರವರೆ ಕರ್ಬಲರೆ ಕಲಜೀವ
Jesus, thank you, Lord, thank you, Lord. Thank you, Jesus, thank you, Lord, thank you, Lord, thank you, Lord, thank you, Lord. Ore baba 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 rekshantara bare karbal. Hallelujah, 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 hallelujah. ಯೇಸು ನಮ್ಮೊಂದಿಗಿದ್ದಾರೆ. ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತುತಿ ಹಾಡನ್ನು ಗಟ್ಟಿ ಚಪ್ಪಾಳೆಯಿಂದ ಸ್ನೇಹಿತರೆ ಎಲ್ಲರೂ ಗಟ್ಟಿಯಾಗಿ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೊಬ್ಬರು ಇಲ್ಲಿ ಇವತ್ತು ಧ್ಯಾನಕೂಟಕ್ಕೆ ಬರಲಿಕ್ಕೆ ಮನಸ್ಸಿರಲಿಲ್ಲ, ಆದರೆ ಯಾರೊಬ್ಬರು ಕರೆತಂದ್ರ, ಅವರಿಗೆ ಹೇಳಿದ್ರ, ಹಾಗಾಗಿ ಧ್ಯಾನಕೂಟಕ್ಕೆ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಬಸ್ ಸ್ಟ್ಯಾಂಡಲ್ಲಿ ಈಚೆಯಿಂದ ಬರುತ್ತಿರುವಾಗಲೇ ಪವಿತ್ರಾತ್ಮ ಹೇಳ್ತಾರೆ, ಒಬ್ಬರು ಇಲ್ಲಿ ಬರ್ತಾ ಇದ್ದಾರೆ, ಅವರನ್ನು ನಾನು ಇವತ್ತು ಮುಟ್ಟಿ ಎಲ್ಲ ಸ್ವಸ್ಥಪಡಿಸ್ತೇನೆ, ಗುಣಪಡಿಸ್ತೇನೆ ಅಂತ. ಪ್ರೈಸ್ ದಿ ಲಾರ್ಡ್. ಯಾರವರು ಹೇಳ್ಬೋದಾ? ಅವರು ಬರುವಾಗಲೇ ದೇವರು ಆ ವ್ಯಕ್ತಿಯನ್ನು, ಹೆಣ್ಣುಮಗಳನ್ನು ದೇವರು ತೋರಿಸಿದರು. ಇಲ್ಲಿ ನೋಡುವಾಗ ಅವರಿದ್ದಾರೆ ಖಂಡಿತವಾಗಿ. ನಾನು ಆ ಮುಖವನ್ನು ನೋಡಿದ್ದೇನೆ. ಬಸ್ ಸ್ಟ್ಯಾಂಡಲ್ಲಿ ಇಳಿದು ಬರುವಾಗ, ಆ ಬಸ್ ಸ್ಟ್ಯಾಂಡ್ ಹತ್ರ ನಡೆದುಕೊಂಡು ಬರುವಾಗ, ಮೇಲಿಂದ ಆ ಪಾರ್ಕಿಂಗಲ್ಲಿ ನಡೆದುಕೊಂಡು ಬರುವಾಗ ದೇವರು ಆ ಮುಖವನ್ನು ತೋರಿಸಿದರು. ಈ ಒಂದು ಹೆಣ್ಣುಮಗಳು ಇವತ್ತು ನನ್ನಲ್ಲಿಗೆ ಬರ್ತಾರೆ, ಈ ಮಗಳನ್ನು ನಾನು ಆಶೀರ್ವದಿಸ್ತೇನೆ ಅಂತ ದೇವರು ವಾಗ್ದಾನ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಅಂಥ ಒಂದು ಭಾಗ್ಯವಂತರು ಇಲ್ಲಿದ್ದಾರೆ. ಯಾರವರು? ಕೈ ಮೇಲೆ ಹಾಕ್ತೀರಾ? ಪ್ರೈಸ್ ದಿ ಲಾರ್ಡ್. ಯಾರವರು? ಆಲೋಚನೆ ಆಗೋದಿಲ್ವಾ ನಿಮಗೆ ಯಾರು ಬಂದಿದ್ದಾಗೆ ಅಂತ? ನೆನೆಸ್ಕೊಂಡು ಬಂದಿದ್ದಾರೆ. ನಿಜವಾಗಿ ಬರಲಿಕ್ಕೆ ಮನಸ್ಸಿರಲಿಲ್ಲ, ಆದರೂ ಕೂಡ ಬಂದಿದ್ದಾರೆ ಈ ದಾನಕೂಟಕ್ಕೆ. ಪ್ರೈಸ್ ದಿ ಲಾರ್ಡ್. ಯಾರವರು? ಓಕೆ, ನೀವಾ? ನಿಮಗೆ ಮನಸ್ಸಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಯಾಕೆ ಬಂದಿರಿ ನೀವು? ಹಾಂ, ಏನಾದರೂ ಆಗಬೇಕಾ? ಹೌದಲ್ವಾ? ಹಾಂ, ಹೋಗಲಿ ಅಂದರೆ ದೇವರು ಮುಟ್ಟಿದ್ರೆ ಮುಟ್ಲಿ, ಇಲ್ಲದ್ರೆ ಸಾಯ್ಲಿ, ಹಾಗೆ. ಹೌದಲ್ಲ? ಹಾಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ನೀವು ನಿಮ್ಮ ಇವು ಆಲೋಚನೆಗಳು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ಇವತ್ತು ನಿಮ್ಮನ್ನು ದೇವರು ಮುಟ್ಟಿದಿದ್ರೆ, ಇವತ್ತು ಇಲ್ಲಿ ದೇವರು ನಿಮಗೆ ಒಳ್ಳೆತನ ಮಾಡದಿದ್ದರೆ ನೆಕ್ಸ್ಟ್ ಧ್ಯಾನಕೂಟಕ್ಕೆ ನೀವು ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಇವತ್ತೇ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ, ಇವತ್ತೇ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ತುಂಬ ವೇದನೆಗಳಿವೆ, ನಿಮ್ಮ ಹೃದಯದಲ್ಲಿ ತುಂಬ ಭಾರಗಳಿವೆ, ಇದೆಲ್ಲ ಹಿಡ್ಕೊಂಡು ನೀವು ಬಂದಿದ್ದೀರಿ. ಹೌದಲ್ವಾ? ಹಾಂ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಇವತ್ತು ಮುಟ್ಟಿದ್ದಾರೆ. ಇವರಿಗಾಗಿ ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತಿ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬವರೆ ಕಲವರದಾಗ ಚಂದರ ಬರೆ ಕರಬಲರಕಲ ಜೀಸಸ್. ಥ್ಯಾಂಕ್ ಯು ಜೀಸಸ್. ಲೆಟ್ ದ ಪವರ್ ಆಫ್ ಗಾಡ್ ವಿಲ್ ಕಮ್ ಅಪಾನ್ ಹರ್, ಲಾರ್ಡ್ ಜೀಸಸ್. ಟಚ್ ಹರ್, ಹೀಲ್ ಹರ್ ಅಂಡ್ ಸೆಟ್ ಅಪ್ ಫ್ರೀ, ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್. ಹಲ್ಲೆಲೂಯಾ. ವರ್ಷಿಪ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದೇ ರೀತಿ ಇನ್ನೊಬ್ಬರು ಇದ್ದಾರೆ ಬಂದವರು. ಅವರು ಪ್ರಿಪೇರ್ ಇಲ್ಲ, ಒಳಗೆ ಪ್ರಿಪೇರ್ ಇಲ್ಲ. ಅವರು ಸಾಕ್ಷಿ ಕೊಡಲು ಅಲ್ಲ, ನಾನೇ ಅಂತ ಹೇಳಲು ಪ್ರಿಪೇರ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ಬೋದಾ ಯಾರಂತ? ಹೇಳ್ಬೋದಾ? ಓಕೆ. ನಿಮ್ಮ ಸೈಡಲ್ಲಿದ್ದವರು, ಕಪ್ಪು ಶಾಲ್ ಹಾಕಿದ್ದವರು, ನನಗೆ ನಿಜವಾಗಿ ತೋರಿಸಿದ್ದು ದೇವರು. ಅವರು ಆ ಬಸ್ ಸ್ಟ್ಯಾಂಡ್ ಹತ್ರ ಇಳಿದುಕೊಂಡು ಬರುವಾಗ ಅವರು ಶಾಲ್ ಹಾಕಿದ್ದನ್ನು ತೋರಿಸ್ತಾರೆ. ನಿಜವಾಗಿ ಬರುವಾಗ ನೀವು ಶಾಲ್ ಹಾಕಲಿಲ್ಲ, ಇಲ್ಲಿ ಒಳಗೆ ಬಂದು ಶಾಲ್ ಹಾಕಿದ್ದು ನಾವು ಶಾಲ್ ಹಾಕಿದ್ದನ್ನು ಅಲ್ಲಿ ನೋಡಿದ್ದೇನೆ. ಬಸ್ ಸ್ಟ್ಯಾಂಡಲ್ಲಿ ನೀವು ಇಳಿದು ಬರುವಾಗ ನಿಮ್ಮನ್ನು ಕೂಡ ದೇವರು ಎನ್ಕೌಂಟರ್ ಮಾಡಿದ್ದಾರೆ. ಇವತ್ತು ಯೇಸು ನಿಮ್ಮನ್ನು ಮುಟ್ಟಿದ್ದಾರೆ. ನಿಜವಾಗಿ ನೀವು ಇಬ್ಬರು ಈ ಧ್ಯಾನಕೂಟದಲ್ಲಿ ಭಾಗ್ಯವಂತರು. ನಿಮ್ಮನ್ನು ಹೆಸರು ಕರೆದವರು ಇವರು. ಇವತ್ತು ನಿಮಗೆ ಬಿಡುಗ. ನಿಮಗೆ ನಿಜವಾಗಿ ಮನಸ್ಸಿರಲಿಲ್ಲ ಧ್ಯಾನಕೂಟಕ್ಕೆ ಬರಲಿಕ್ಕೆ, ಹೌದಲ್ವಾ? ಹಾಂ, ಅವರು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಅವರಷ್ಟೇ ಒಳಗೆ ಇದೆ. ಅವರಿಗೆ ನಿಜವಾಗಿ ಧ್ಯಾನಕೂಟಕ್ಕೆ ಬರಲಿಕ್ಕೆ ಅವರು ಕೂಡ ಇಚ್ಛೆ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ತಗೊಂಡು ಬಂದಿದ್ದೆ ಅವರಿಗೆ ಹೇಳಿದ. ಹಾಂ, ನೋಡಿ, ಇಬ್ಬರೂ ಕಾಣಿಸಿದ್ದಾರೆ. ನೀವು ಅವರಿಗೆ ಫೋರ್ಸ್ ಮಾಡಿ, ಫೋನ್ ಮಾಡಿ ಹೇಳಿ ಹೋಗು ಅಂತ ಅವರನ್ನು ಕರ್ಕೊಂಡು ಬಂದದ್ದು ಧ್ಯಾನಕೂಟಕ್ಕೆ, ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ನೋಡಿ ಹೇಗೆ ದೇವರಿಗೆ ಎಲ್ಲ ಗೊತ್ತು, ನೀವು ಹೇಗೆ ಬರ್ತೀರಿ, ಏನು ಹೇಳ್ತೀರಿ, ನಿಮ್ಮನ್ನು ಯಾರು ಕರ್ಕೊಂಡು ಬಂದದ್ದು. ಅದಕ್ಕಾಗಿ ನಿಮಗೆ ಮಾತ್ರ ಅಲ್ಲ, ಯಾರು ಕರ್ಕೊಂಡು ಬಂದರೆ
ಅವರಿಗೂ ಕೂಡ ಒಂದು ದೊಡ್ಡ ಆಶೀರ್ವಾದ ಇವತ್ತು ಖಂಡಿತವಾಗಿ ಇಬ್ಬರಿಗೂ ಕೂಡ. ದೇವರಿಗೆ ಒಂದು ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಒಂದು ಕರಗಳನ್ನು ಮೇಲಕ್ಕೆತ್ತಿ ಈ ಸಹೋದರಿಗಾಗಿ ಪ್ರಾರ್ಥಿಸೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಹೀರಬರೆ ಕಲಬರೆದಾಗ ಚಂದರ ಬರೆ ಕರಬಲ ರಕಲ್ ಜೀಸಸ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಲೆಟ್ ದ ಪವರ್ ಆಫ್ ಗಾಡ್ ವಿಲ್ ಕಮ್ ಅಪಾನ್ ದೆಮ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಓಲ ಕಬಬಬಬ. ಎಲ್ಲ ಬಂಧನಗಳನ್ನು ನಿಮ್ಮ ಮುರಿಯುತ್ತಾ ಇದ್ದಾರೆ ಯೇಸು ಸ್ವಾಮಿ ಕ್ಷಣದಲ್ಲಿ. ನಿಮ್ಮ ಕಟ್ಟುಗಳನ್ನೆಲ್ಲ ಬಿಚ್ಚುತ್ತಾ ಇದ್ದಾರೆ. ನಿಮ್ಮ ದೇಹದಲ್ಲಿರುವಂಥ ರೋಗಗಳು, ನಿಮಗೆ ಇಂಥ ಮನಸ್ಸಿನ ಭಾರಗಳು, ನಿಮಗೆ ಹೃದಯದಲ್ಲಿರುವ ಭಾರಗಳು ಯೇಸು ತೆಗೆದಾಕ್ತಾ ಇದ್ದಾರೆ. ಈ ಕ್ಷಣದಲ್ಲಿ ತೆಗೆದಾಕ್ತಾ ಇದ್ದಾರೆ. ಶಂದರ ಬರೆಕರಬಲ ಜೀಸಸ್. ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಗಟ್ಟಿ ಚಪ್ಪಾಳೆಯೊಂದಿಗೆ ದೇವರ ಪ್ರಸನ್ನತೆಗಾಗಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ಯು ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್. ಹಾಲೆಲೂಯಾ. ಓರೆ ಬಾಬಾ ಕಾಲಿಗೆ ಹಾಕುತ್ತಾ ಚಪ್ಪಾಳೆ ತಟ್ಟುತ್ತಾ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. 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 ಆನಂದ ಆನಂದ ಎಂದೆಂದು ನಿನ್ನಲ್ಲಿ 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 ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಚೆನ್ನಾಗಿ ಕುಣಿಯುತ್ತಾ ನಲಿಯುತ್ತಾ ಹಾಡೋಣ ಪ್ರಿಯರೇ. ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವೆ. ನಮ್ಮನ್ನು ಕೂಡ ಎಲ್ಲರನ್ನು ದೇವರು ಮುಟ್ಟಲಿ, ಯೇಸು ಮುಟ್ಟಲಿ, ನಮ್ಮನ್ನು ಗುಣಪಡಿಸಲಿ, ನಮ್ಮನ್ನು ಬಿಡುಗಡೆಗೊಳಿಸಲಿ, ನಮ್ಮ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ, ನಮ್ಮ ಮನೆ ಮಠಗಳು ಆಶೀರ್ವದಿಸಲ್ಪಡಲಿ, ನಮ್ಮ ವಿವಾಹ ಜೀವನ ಆಶೀರ್ವದಿಸಲ್ಪಡಲಿ, ನಮ್ಮ ಮಕ್ಕಳ ಯುವಜನರ ಜೀವನ ಆಶೀರ್ವದಿಸಲ್ಪಡಲಿ ಎಂದು ನಾವು ಪ್ರಾರ್ಥಿಸೋಣ. ನನ್ನನ್ನು ರಕ್ಷಿಸಲು, ಪಾಪದಿಂದ ವಿಮೋಚಿಸಲು, ನನ್ನನ್ನು ರಕ್ಷಿಸಲು, ಪಾಪದಿಂದ ವಿಮೋಚಿಸಲು, ನನ್ನನ್ನು ರಕ್ಷಿಸಲು, ಪಾಪದಿಂದ ವಿಮೋಚಿಸಲು, ನನ್ನನ್ನು ರಕ್ಷಿಸಲು, ಪಾಪದಿಂದ ವಿಮೋಚಿಸಲು, ತಂದೆಯ ಚಿತ್ತವನ್ನು ನೀ ಮಾಡಿದೆ, ಯೇಸು ನಿನ್ನನ್ನೇ ನನಗಾಗಿ ಅರ್ಪಿಸಿದೆ. ತಂದೆಯ ಚಿತ್ತವನ್ನು ನೀ ಮಾಡಿದೆ, ಯೇಸು ನಿನ್ನನ್ನೇ ನನಗಾಗಿ ಅರ್ಪಿಸಿದೆ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಎಲ್ಲರೂ ಸ್ತುತಿಸೋಣ.
ನಿನ್ನ ನಾಮ ಸಾರಿ ಹೇಳಲು ಯೇಸು ನಿನ್ನ ಸೇವೆ ನಾ ಮಾಡಲು ನಿನ್ನ ನಾಮ ಸಾರಿ ಹೇಳಲು ಯೇಸು ನಿನ್ನ ಸೇವೆ ನಾ ಮಾಡಲು ನಿನ್ನ ನಾಮ ಸಾರಿ ಹೇಳಲು ಯೇಸು ನಿನ್ನ ಸೇವೆ ನಾ ಮಾಡಲು ನಿನ್ನ ನಾಮ ಸಾರಿ ಹೇಳಲು ಯೇಸು ನಿನ್ನ ಸೇವೆ ನಾ ಮಾಡಲು ಆತ್ಮನ ಬರದಿಂದ ನನ್ನ ತುಂಬಿಸು ಆನಂದ ತೈಲದಿ ಅಭಿಷೇಕಿಸು ಆತ್ಮನ ಬಲದಿಂದ ನನ್ನ ತುಂಬಿಸು ಆನಂದ ತೈಲದಿ ಅಭಿಷೇಕಿಸು ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ 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 ಸಂತೋಷದಿಂದ ಹಾಡೋಣ ಪ್ರಿಯರೇ. ಒಳ್ಳೆಯ ಕುರುಬನು ನೀ ಬರಲಿರುವ ಮೆಸ್ಸಿಹನು ನೀ ಹೋ ಒಳ್ಳೆಯ ಕುರುಬನು ನೀ ಬರಲಿರುವ ಮೆಸ್ಸಯನು ನೀ ಒಳ್ಳೆಯ ಕುರುಬನು ನೀ ಬರಲಿರುವ ಮೆಸ್ಸಿಹನು ನೀ ಹೋ ಒಳ್ಳೆಯ ಕುರುಬನು ನೀ ಬರಲಿರುವ ಮೆಸ್ಸಯನು ನೀ ನಿನಗಾಗಿ ನಾ ಕಾದಿರುವೆ ಯೇಸು ನನ್ನನ್ನು ನೀ ಕರೆದೊಯ್ಯುವೆ ನಿನಗಾಗಿ ನಾ ಕಾದಿರುವೆ ಯೇಸು ನಿನ್ನನ್ನು ನೀ ಕರೆದೊಯ್ಯುವೆ ನಿನಗಾಗಿ ನಾ ಕಾದಿರುವೆ ಯೇಸುವೆ ನನ್ನನ್ನು ನೀ ಕರೆದೊಯ್ಯುವೆ ನಿನಗಾಗಿ ನಾ ಕಾದಿರುವೆ ಯೇಸು ನನ್ನನ್ನು ನೀ ಕರೆದೊಯ್ಯುವೆ ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ ಓ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ ಓ ಎಂದೆಂದು ಆನಂದವೇ ಓ ಎಂದೆಂದು ಆನಂದವೇ ಯೇಸುವೇ ಎಂದೆಂದು ಆನಂದವೇ ಶಂಕರ ಬರೆ ಕರಬಲರ ಕಲ ಜೀಸ 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 ಹಾಲೆಲಿ 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 ಹರಿ ರಬ ಬರೆ ಕಲ ಬರದಗ ಶಂಕರ ಬರೆ ಕರಬಲರ ಕಲ ಜೀಸ 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 ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಪ್ರೈಸ್ ಯು ಲಾರ್ಡ್ ಗ್ಲೋರಿಫೈ ಮೈಟಿ ಗಾಡ್ ಹಾಲೆಲುಯಾ ವರ್ಷಿಪ್ ಲಾರ್ಡ್ ಜೀಸಸ್ 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 ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮ ವೈಯಕ್ತಿಕ ಬೇಡಿಕೆಗಳು ಏನಿದ್ರೆ ಕೋರಿಕೆಗಳು ಇದ್ದರೆ ಸಮರ್ಪಣೆ ಮಾಡಿ. ಯಾರೊಬ್ಬರು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಒಂದು ಒಳ್ಳೆಯ ಕೆಲಸ ಸಿಗಲಿಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ವ್ಯಕ್ತಿ ಸ್ವಲ್ಪ ನಿರಾಶೆಗೆ ತಳ್ಳಲ್ಪಟ್ಟಿದ್ದಾರೆ, निराशपणागिल्ले बरे दिसता. आणि असल्या एका व्यक्तीक जेजू भावार्थ सोडूंक सांगता, विश्वास सोडूंक सांगता. ಯೇಸು ಹೇಳ್ತಾರೆ, ವಿಶ್ವಾಸದಿಂದ ನನ್ನನ್ನು ನಂಬು,
ನಿನಗೆ ಈ ಲೋಕದಲ್ಲಿ ಏನು ಬೇಕೋ ಅದೆಲ್ಲವನ್ನು ನಾನು ದಯಪಾಲಿಸ್ತೇನೆ, ನನ್ನೊಂದಿಗೆ ಜೀವಿಸಲು ಕಲಿ ಅಂತ ದೇವರು ಹೇಳ್ತಾ ಇದ್ದಾರೆ. ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಯಾರೊಬ್ಬರು ಪ್ರಾರ್ಥಿಸ್ತಾ ಇದ್ದಾರೆ, ಕೆಲಸಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ತುಂಬ ನಿರಾಶೆಗೆ ಹೋಗಂಥ ಮನಸ್ಸಿದೆ, ನಿರಾಶೆ. ದೇವರು ನಮಗೆ ಏನು ಕೊಡುವುದಿಲ್ಲ, ದೇವರು ನಮಗೆ ಯಾಕೆ ಹೀಗೆ ಮಾಡ್ತಾರೆ ಅಂತ ದೇವರ ಒಂದು ದೇಹದಲ್ಲಿಂದ ಭಾರವನ್ನು ಹಾಕಿ ಇಟ್ಟಿದ್ದಂಥ ವ್ಯಕ್ತಿ ನಿಧಾನಗಟ್ಟಿ ಇದ್ದರೋ ಯಾರೋ ಅವರಿಗೆ ಅಂಥವರಿಗೆ ಪ್ರಾರ್ಥಿಸ್ತಾರೋ, ಪ್ರತ್ಯೇಕವಾಗಿ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಒಟ್ಟಿಗೆ ಜೀವಿಸಲು ದೇವರು ಕರೆ ಕೊಟ್ಟಿದ್ದಾರೆ. मुझे संगत जीवन सीख, मुझे संगत राव तेजना हाउं तुका कितें जायतें हाउं तुका दितलो म्हणटा जेजो ಈ ಪ್ರಾಮಿಸ್ ದಿತ್ಯಾಸ. ಇದು ವಾಗ್ದಾನ ದೇವರು ಮನೆ. ನೀನು ನನ್ನೊಂದಿಗೆ ಜೀವಿಸಲು ಕಲಿ, ನಿನಗೆ ಏನು ಬೇಕು ಅದೆಲ್ಲವನ್ನು ನಾನು ದಯಪಾಲಿಸ್ತೇನೆ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಇಂಥವ್ರು ಯಾರು ಪ್ರಾರ್ಥಿಸ್ತಾ ಇದ್ದಾರೆ ಈ ಕ್ಷಣದಲ್ಲಿ ಈ ವ್ಯಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ಇವರ ನಿರಾಶೆಗಳೆಲ್ಲ ದೂರ ಹೋಗಲಿಕ್ಕೆ ಹಾಗೂ ಒಂದು ಒಳ್ಳೆಯ ಕೆಲಸ ಈ ವ್ಯಕ್ತಿಗೆ ದೇವರು ದಯಪಾಲಿಸಲೆಂದು ಎರಡು ಕರೆಗಳನ್ನು ಮೇಲಕ್ಕೆತ್ತಿ ಈ ವ್ಯಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಯೇಸುವೆ ಎಲ್ಲ ಕುಟುಂಬಗಳ ದುರಾವಸ್ಥೆಗಳು ದೂರ ಹೋಗಲಿ, ಇವರನ್ನು ಬಿಟ್ಟು ತೊಲಗಲಿ ಈ ಕ್ಷಣದಲ್ಲಿ. ಯೇಸುವೆ ನಿಮ್ಮ ಕೃಪೆ ವರದಾನಗಳು ಈ ವ್ಯಕ್ತಿಗೆ ದಯಪಾಲಿಸಿರಿ ಅಪ್ಪ ತಂದೆ. ಅವರನ್ನು ಮುಟ್ಟಿರಿ ಯೇಸುವೆ ಈ ಕ್ಷಣದಲ್ಲಿ. ಯೇಸುವೆ ನಿಮ್ಮಲ್ಲಿ ವಿಶ್ವಾಸವಿಟ್ಟು ಜೀವಿಸಲು, ನಿಮ್ಮೊಂದಿಗೆ ಜೀವಿಸಲು ಬೇಕಾದ ಕೃಪೆ ವರದಾನಗಳು ಆ ವ್ಯಕ್ತಿಗೆ ನೀಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ ತಂದೆ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ನಿಮ್ಮ ಪರಿಶುದ್ಧ ರಕ್ತದಿಂದ ಆ ವ್ಯಕ್ತಿಯನ್ನು ಅಪ್ಪ ತಂದೆ ಶುದ್ಧೀಕರಿಸಿರಿ, ಶುದ್ಧೀಕರಿಸಿರಿ ಯೇಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈರಬವರೆ ಕಲವರೆದಾಗ ಚಂದರ್ಬರೆ ಕರಬಲರೆ ಕಲ ಜೀಜ ಜೀಜ ಜೀಜ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವಾ ಹೀರೆ ನನ್ನನ್ನು ಕಾಯುವೆ, ನೀ ಮಾತ್ರ ಸಾಕು ನನಗೆ. Yes Lord Jesus. ಯೆಹೋವಾ ರಾಫಾ ಸೌಖ್ಯದಾಯಕ, ಸೌಖ್ಯದಾಯಕ, ನಿನ್ನ ಬಾಸುಂಡಿಯಿಂದ ಗುಣವಾದೆ. ಯೆಹೋವಾ ಶಮ್ಮ ಜೊತೆಲಿ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಹೃದಯದ ಅಂತರಾಳದಿಂದ ಹಾಡೋಣ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ದೇವರ ಶಕ್ತಿ ನಮ್ಮಲ್ಲಿ ಇಳಿದು ಬರುವಂತೆ ಪ್ರಾರ್ಥಿಸೋಣ. ನಮಗೆ ಬಂದಂತ ಎಲ್ಲ ನಿರಾಶೆಗಳು, ಸೋಲುಗಳು, ಸಾಲದ ಬಾಧೆಗಳು, ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು, ದುಗುಡಗಳು, ರೋಗದ ಬಾಧೆಗಳು ಯೇಸುವೆ ನಿಮ್ಮ ನಾಮದಲ್ಲಿ ಈ ಕ್ಷಣದಲ್ಲಿ ಬಂಧಿಸ್ತಾ ಇದ್ದೇನೆ ಅಪ್ಪ ತಂದೆ. ನಿಮ್ಮ ನಾಮದಲ್ಲಿ ಯಾರೆಲ್ಲ ಅಪ್ಪ ತಂದೆ ಈ ಧ್ಯಾನ ಕೂಟದಲ್ಲಿ ಆನ್ಲೈನಲ್ಲಿ ಯಾರೆಲ್ಲ ಹಾಜರಿದ್ದಾರೆ ಅಪ್ಪ ತಂದೆ, ಅವರನ್ನು ನಿಮ್ಮ ಕಾಲಬಡಿಗೆ ಸಮರ್ಪಣೆ ಮಾಡ್ತಾ ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ ತಂದೆ. ಇವರ ಮೇಲೆ ಕೂಡ ನಿಮ್ಮ ದಯ ದಾಕ್ಷಿಣ್ಯದ ಹಾಗೂ ನಿಮ್ಮ ಕರಗಳನ್ನು ಅವರ ಮೇಲೆ ಇಟ್ಟುಕೊಂಡು ಅಪ್ಪ ತಂದೆ ಎಲ್ಲ ಆಶೀರ್ವಾದಗಳು ಈ ಎಲ್ಲ ಯೂಟ್ಯೂಬ್ ಚಾನೆಲ್ ನೋಡುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮ ಕೃಪೆ ವರದಾನಗಳು ಇವರ ಮೇಲೆ ಇಳಿದು ಬರಲಿ ಅಪ್ಪ ತಂದೆ. ಯೇಸುವೆ ಇಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಮೇಲೆ ನಿಮ್ಮ ಶಕ್ತಿಯು ಇಳಿದು ಬರಲಿ, ದೇವರ ಕೃಪೆಯು ವರದಾನಗಳು ಇಳಿದು ಬರಲಿ. ನಿಮ್ಮೆಲ್ಲ ಪ್ರಾರ್ಥನೆಗಳನ್ನು ಈಡೇರಲೆಂದು ಪ್ರಾರ್ಥಿಸಿರಿ ಅಪ್ಪ ತಂದೆ. ಯೇಸುವೆ ಈ ಮಕ್ಕಳ ಎಲ್ಲ ಪ್ರಾರ್ಥನೆಗಳನ್ನು ನಿಮ್ಮ ಕಾಲಬಡಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಮ್ಮ ಪುತ್ರ ಯೇಸುವಿನ ಮುಖಾಂತರ ಎಲ್ಲವೂ ಈಡೇರಲಿ ಅಪ್ಪ ತಂದೆ. ಅವರೆಲ್ಲ ಕಷ್ಟಗಳು, ಯಾವ ಕಷ್ಟದಲ್ಲಿ ಅವರು ಬಾಳುತ್ತಾ ಇದ್ದಾರೆ, ಆ ಕುಟುಂಬದಲ್ಲಿ ಯಾವಾಗಲ ದುರಾಸ್ತಿಗಳಿವೆ, ಅದೆಲ್ಲವನ್ನು ನೀವು ನೋಡಿದ್ದೀರಿ ಅಪ್ಪ ಯೇಸುವೆ. ನಿಮಗೆಲ್ಲರಿಗೂ ತಿಳಿದಿದೆ, ಪ್ರತಿಯೊಬ್ಬರ ಕಷ್ಟಗಳು ನಿಮಗೆ ತಿಳಿದಿದೆ ಅಪ್ಪ ತಂದೆ. ಪ್ರತಿಯೊಬ್ಬರನ್ನು ಮುಟ್ಟಿರಿ,
ಅವರ ದೇಹದಲ್ಲಿ ಇರುವಂಥ ರೋಗಗಳನ್ನು ಗುಣಪಡಿಸಿರಿ, ವಾಸಿ ಮಾಡಿಯಪ್ಪ ತಂದೆಯೇ. ಮನಸ್ಸಿನ ವೇದನೆಗಳನ್ನು ದೂರ ಮಾಡಿ, ಹೃದಯದ ಭಾರಗಳನ್ನು ದೂರ ಮಾಡಿ, ಅವರೆಲ್ಲ ಪ್ರಾರ್ಥನೆಯನ್ನು ಆಲಿಸಿರಿ ಅಪ್ಪ ತಂದೆಯೇ. ಅಭಿಷೇಕ ಮಾಡಿರೆಂದು ನಿಮ್ಮ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ವರಕ ಬಬ 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 ರಕ ಬಬ ಶೀರಲ ಶಂದರ ಬರ ಕರಬಲ ರಕ್ಕಲ ಬರ ದಗ 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 ದ ಶಂದರ ಬರ ಕರಬಲ. ಯೆಹೋವ ಶಾಲೋಮ್ ನನ್ನ ಸಮಾಧಾನ, ನನಗೆಂದಿಗೂ ಚಿಂತೆಯಿಲ್ಲ. ಯೆಹೋವ ನಿಸ್ಸಿಯೇ ನನ್ನ ಜಯ ಧ್ವಜವು, ನನಗೆಂದಿಗೂ ಸೋಲು ಇಲ್ಲ. ಯೆಹೋವ ರೂವಾ ಒಳ್ಳೆಯ ಕುರುಬ, ನನಗೆಂದಿಗೂ ಕೊರತೆ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ನೋಡಿ, ಆ ಕೆಲಸಕ್ಕೆ ಯಾರು ಪ್ರಾರ್ಥಿಸ್ತಾರೆ, ಈ ಪುನಃ ದೇವರು ಆ ವ್ಯಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಆ ಪುನಃ ವ್ಯಕ್ತಿ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ. कोणाक जेजू परत परत सांगता एक कामाचें खातीर ते एक्सेप्ट करना. जेजू परत परत त्या व्यक्तीक दाखयती आसा. ದೇವರು ಆಶೀರ್ವಾದ ಪಡುವಾಗ ಪಡ್ಕೊಳ್ಳಿರಿ. ಲೆಟ್ಸ್ ರಿಸೀವ್ ದ ಬ್ಲೆಸ್ಸಿಂಗ್. ಜಸ್ಟ್ ಕ್ಲೋಸ್ ಯುವರ್ ಐಸ್ ಫಾರ್ ದಟ್ ಪರ್ಸನ್. ಯಾರಾದರೂ ನೀವು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಯಾರಾவது ವ್ಯಕ್ತಿ ಕೆಲಸಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೇವರ ಕೃಪೆಗಾಗಿ ಪ್ರಾರ್ಥಿಸಿರಿ, ದೇವರ ವರದಾನಕ್ಕಾಗಿ ಪ್ರಾರ್ಥಿಸಿರಿ, ದೇವರ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿರಿ. ವರಕ ಪಾಪ ಪಾಪ ರಕ್ಕಲ ವರದಗ ಶಂದರ ಬರ ಕರಬಲ ರಕಲದ. The mighty God anoint us with your fire, Lord Jesus. ಓರಕ ಪಾಪ 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 ರಕ್ಕಲ ವರದಗ ಶಂದರ ಬರ ಕರಬಲ. ಎಲ್ಲ ಬಂಧನಗಳು ಮುರಿಯಲ್ಪಡ್ತಾ ಇದೆ. ಎಲ್ಲ ಕಟ್ಟುಗಳು ಆ ವ್ಯಕ್ತಿಯ ಬಿಡುಗಡೆಯನ್ನು ದೇವರು ಕೊಡ್ತಾ ಇದ್ದಾರೆ ಈ ಕ್ಷಣದಲ್ಲಿ. ವರಕ ಪಾಪ ಪಾಪ ರಕ್ಕಲ ವರದಗ ಶಂದರ ಬರ ಕರಬಲ ರಕಲ. ಓರಕ ಪಾಪ ಪಾಪ ಸಾಧಾರಣ ಒಂದು 7-8 ತಿಂಗಳಿಂದ ಕೆಲಸ ಇಲ್ಲ. 8 ತಿಂಗಳು ಜಾಸ್ತಿ ಆಯಿತು. ಎಂಥ ವ್ಯಕ್ತಿ 8 ತಿಂಗಳು ಜಾಸ್ತಿ ಆಯಿತು ಕೆಲಸ ಇಲ್ಲದೆ. ಇಂಥ ಒಂದು ಕೆಲಸಕ್ಕಾಗಿ ಯಾರೋ ಪ್ರಾರ್ಥಿಸ್ತಾ ಇದ್ದಾರೆ. ಒಂದೇ ಅವರ ಯಾರು ಕುಟುಂಬದವರು ಇಲ್ಲಿ ಬಂದಿದ್ದಾರೆ, ಇಲ್ಲದ್ರೆ ಆ ವ್ಯಕ್ತಿ ಕೂಡ ಇಲ್ಲಿ ಇದ್ದಾರೆ, ಹೆಚ್ಚಿನ ಅಂಶ ಇಲ್ಲಿ ಇದ್ದಾರೆ. ಅವರನ್ನು ದೇವರು ತೋರಿಸ್ತಾ ಇದ್ದಾರೆ. ಈಗ ಬಿಡುಗಡೆಯನ್ನು ಕೊಡುವಂಥ ಸಮಯ, ಬಿಡುಗಡೆಯನ್ನು ಕೊಡುವಂಥ ಸಮಯ, ಈ ಕೆಲಸವನ್ನು ಅವರಿಗೆ ನೀಡುವಂಥ ಸಮಯ. ಒಂದು ಫೈಲನ್ನು ಆ ವ್ಯಕ್ತಿಗೆ ಹಸ್ತಾಂತರ ಮಾಡುವಂಥ ಒಂದು ದರ್ಶನವನ್ನು ದೇವರು ತೋರಿಸ್ತಾ ಇದ್ದಾರೆ. ಫೈಲನ್ನು ಹಸ್ತಾಂತರ ಮಾಡುತ್ತಾರೆ ಅವರಿಗೆ, ಅವರ ಕೈಯಲ್ಲಿ. ಅಂದರೆ ಉದ್ಯೋಗವನ್ನು ಅವರಿಗೆ ಕೊಡ್ತಾ ಇದ್ದಾರೆ, ಆ ಕೀಯನ್ನು ಅವರಿಗೆ ಕೊಡ್ತಾರೆ, ಆ ಫಾರ್ಮಾಲಿಟೀಸ್ ಮಾಡ್ತಾ ಇದ್ದಾರೆ, ಆ ಫೈಲನ್ನು ಎಕ್ಸ್ಚೇಂಜ್ ಮಾಡ್ತಾರೆ ದೇವರು. ಎಂಥ ಒಂದು ದರ್ಶನವನ್ನು ದೇವರು ಕಾಣಿಸ್ತಾ ಇದ್ದಾರೆ. ಪಡ್ಕೊಳ್ಳಿ. ಯಾರಾದರೂ ಇಂಥ ಪ್ರಾರ್ಥನೆ ಮಾಡೋದ್ರೆ ಅಸಲ ಕೊನಾಕतिर मागता जाल्यार तुम्ही रिसीव करा मेसेज, संदेश रिसीव करा आणि एक खरी मेसेज जेजू दाखयते आसा. एक फाईल एक्सचेंज करचे, एका ऑफिसाची चावी एक्सचेंज करचे, एक बरोवंतले बरो जॉब जेजू फावो करता. मागा ह्या वेळार कोणाकी ऑलो जॉब जाय जाल्यार तुम्ही मागा. ह्या वेळार काकुळतानी करपा मेळचे खातीर मागा. वरे बाबा 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 जीसस, थँक यू लॉर्ड जीसस. Let your power flow, Lord Jesus. ಯೆಹೋವಾ ಮೆಕ್ಕಾದೆ ಪರಿಶುದ್ಧ ದೇವನೇ, ನೀ ಮಾತ್ರ ಸಾಕು ನನಗೆ. ಯೆಹೋವಾ ಹೊಸೇನು ನನ್ನನ್ನು ರೂಪಿಸುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವಾ ಎಲೋಹಿ ನನ್ನನ್ನು ಕಾಣುವೆ, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ
ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಎಲ್ಲ ಕಷ್ಟಗಳನ್ನು ಹೋಗಲಾಡಿಸುವಂಥ ದೇವರು, ಎಲ್ಲ ದುಃಖಗಳನ್ನು ನಿಮ್ಮಿಂದ ದೂರ ಮಾಡುವಂಥ ದೇವರು ನಿಮ್ಮನ್ನು ಈ ಕ್ಷಣದಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ನೀವು ಪಡೆದುಕೊಳ್ಳಿ ಅಭಿಷೇಕವನ್ನು, ದೇವರ ಕೃಪೆ ವರದಾನಗಳನ್ನು ಪಡೆದುಕೊಳ್ಳಿ. ಯಾಕಂದರೆ ನಿಮ್ಮನ್ನು ಬಿಡುಗಡೆ ಮಾಡುವಂಥ ಯಾರು ಮನುಷ್ಯರಲ್ಲ, ಆ ಸರ್ವಶಕ್ತರಾದ ದೇವರು ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ, ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾ ಇದ್ದಾರೆ, ನಿಮ್ಮ ವೈಯಕ್ತಿಕ ಜೀವನವನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರ ಶಕ್ತಿ ನಿಮ್ಮಲ್ಲಿ ಬೆಳ್ತಾ ಇದ್ದಾರೆ. ಒಬ್ಬಳು ತಾಯಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾಳೆ. ಯಾರೊಬ್ಬಳು ಮಗಳು ತುಂಬ ಕಷ್ಟದಿಂದ ರೋಗದಿಂದ ಇದ್ದವಳು ಇವತ್ತು ಗುಣಪಡಿಸಿದ್ದಾಳೆ ದೇವರು. ಅಂತ ಒಂದು ತಾಯಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ತಾಯಿಯ ಪ್ರಾರ್ಥನೆಯನ್ನು ದೇವರು ಆಲಿಸ್ತಾ ಇದ್ದಾರೆ, ಆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ಮಕ್ಕಳಿಗೆ ಯಾವುದು ರೋಗ ಬರದಂತೆ ದೇವರು ಸಂಪೂರ್ಣವಾಗಿ ರಕ್ಷಣವನ್ನು ನೀಡ್ತಾ ಇದ್ದಾರೆ. ಈ ತಾಯಿಯ ಪ್ರಾರ್ಥನೆಯಿಂದ ಮಕ್ಕಳು ಗುಣಪಡಿಸ್ತಾ ಇದ್ದಾರೆ, ಮಕ್ಕಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂಥ ಒಂದು ಆಶೀರ್ವಾದ ಒಂದು ತಾಯಿಗೆ ಸಿಗುತ್ತಾ ಇದೆ. ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವಂಥ ತಾಯಿಗೆ ಇಂಥ ಆಶೀರ್ವಾದಗಳು ಸಿಗುತ್ತಾ ಇವೆ. ಯಾರೆಲ್ಲ ತಾಯಿಯಂದಿರು ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾರೋ ಈ ಸಂದೇಶ ಪಡ್ಕೊಳ್ಳಿ, ಪ್ರಾರ್ಥಿಸಿ. ಖಂಡಿತ ನನ್ನ ಮಕ್ಕಳನ್ನು ಆಶೀರ್ವದಿಸಿರಿ ಅಪ್ಪ ತಂದೆ, ನನ್ನ ಮಕ್ಕಳನ್ನು ಬಿಡುಗಡೆಗೊಳಿಸಿರಿ ಎಂದು ಪ್ರಾರ್ಥಿಸಿರಿ. ದೇವರ ಶಕ್ತಿ, ದೇವರ ಕೃಪೆ, ದೇವರ ವರದಾನಗಳು ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವ ಪ್ರತಿಯೊಂದು ತಾಯಿಯಂದಿರ ಮೇಲೆ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ 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 ಯೇಸುವೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಲಾರ್ಡ್, ಗ್ಲೋರಿ ಫಾರ್ ಮೈಟಿ ಗಾಡ್. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನೀ ಸಾಕೆ ನಗೆ ಯೇಸುವೇ. Hallelujah. Hallelujah. Praise the Lord. Hallelujah. ಕುಳಿತುಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಚನವನ್ನು ಕೇಳಲು, ಅವರ ಅನುಗ್ರಹಗಳನ್ನು ಪಡೆಯಲು ನಾವೆಲ್ಲರೂ ದೇವರ ಈ ಪವಿತ್ರ ಗೂಡಾರದಲ್ಲಿ ಒಂದು ಸೇರಿರುವಾಗ ನಮ್ಮೆಲ್ಲರನ್ನು ಇಲ್ಲಿ ಸೇರಿಸಿದ ದೇವರಿಗೆ ವಂದನೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಹೊರಗಡೆ ಒಳ್ಳೆ ಮಳೆ ಆಗ್ತಾ ಇದೆ. ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ಹೊರಗಡೆ ಒಳ್ಳೆ ಮಳೆ ಬರ್ತಾ ಇದೆ. ಒಂದು ರೀತಿಯಲ್ಲಿ ಪವಿತ್ರಾತ್ಮರು ಬಂದಂತೆ, ಹೌದಾನೆ? ವಚನವನ್ನು ಕೇಳಲು ನಮ್ಮನ್ನು ನಾವೇ ಸಿದ್ಧಪಡಿಸುವಾಗ ಪವಿತ್ರಾತ್ಮರು ನಮ್ಮ ಒಳಗಡೆ ಇಲ್ಲ ಅಂದರೆ, ಪವಿತ್ರಾತ್ಮರ ಪ್ರಚೋದನೆಯನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಎಂದರೆ ವಚನವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುವುದಿಲ್ಲ. ಹೇಳಿದ್ದು ಕೇಳ್ತೀರಾ ಕಿವಿಯಲ್ಲಿ, ತಲೆಯಲ್ಲಿ ಚಿಂತೆ ಮಾಡ್ತೀವಿ, ಆದರೆ ಹೃದಯವನ್ನು ಮುಟ್ಟೋದೇ ಇಲ್ಲ. ನಾವು ಕೇಳುವ ದೇವರ ವಾಕ್ಯಗಳು, ದೇವರ ಪ್ರಬೋಧನೆಗಳು ನಮ್ಮ ಕಿವಿಯಲ್ಲಿ ಕೇಳಿ ತಲೆಯಲ್ಲಿ ಚಿಂತೆಗೆ ವಿಷಯ ಮಾಡಿ ಹೃದಯವನ್ನು ಮುಟ್ಟಿ ಆತ್ಮವನ್ನು ಸ್ಪರ್ಶಿಸಬೇಕಂದ್ರೆ
ಪವಿತ್ರಾತ್ಮರು ನಮ್ಮ ಒಳಗೆ ಇರಲೇಬೇಕು. ಪವಿತ್ರಾತ್ಮರ ಪ್ರಚೋದನೆ ಇಲ್ಲ ಎಂದರೆ ಕೇಳ್ತೀವಿ, ಅರ್ಥ ಆಗಲ್ಲ. ಅರ್ಥವಾದರೂ ಹೃದಯವನ್ನು ಸ್ಪರ್ಶಿಸುವುದಿಲ್ಲ. ಹೃದಯವನ್ನು ಸ್ಪರ್ಶಿಸಿದರೂ ನಾವು ಪರಿವರ್ತನೆಗೆ ಒಳಗಾಗುವುದೇ ಇಲ್ಲ. ಆದುದರಿಂದ ಪವಿತ್ರಾತ್ಮರ ವರಗಳಿಗಾಗಿಯೂ ದಾನಗಳಿಗಾಗಿಯೂ ಕೃಪೆಗಳಿಗಾಗಿಯೂ ಬೇಡಿಕೊಳ್ಳೋಣ. ದೇವರ ವಚನವನ್ನು ಕೇಳಲು, ಅರ್ಥ ಮಾಡಿಕೊಳ್ಳಲು, ಹೃದಯದಲ್ಲಿ ಸಂಗ್ರಹಿಸಲು, ಪರಿವರ್ತನೆಗೆ ಒಳಗಾಗಲು, ಇವುಗಳಿಗಾಗಿ, ಈ ಕೃಪೆಗಳಿಗಾಗಿ, ಅನುಗ್ರಹಗಳಿಗಾಗಿ ದೇವರಲ್ಲಿ ನಮಗೆ ಒಂದು ನಿಮಿಷ ಬೇಡಿಕೊಳ್ಳೋಣ. ಎಲ್ಲರೂ ಸ್ವಲ್ಪ ಕಣ್ಣುಗಳನ್ನು ಮುಚ್ಚಿ ಎರಡೂ ಕರೆಗಳನ್ನು ಜೋಡಿಸಿ ಎದೆಯಲ್ಲಿಟ್ಟುಕೊಳ್ಳಿ. ಎರಡೂ ಕೈಗಳನ್ನು ಎದೆಯಲ್ಲಿಟ್ಟುಕೊಂಡು ಮನದಾಳದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಯಲ್ಲಿ ಎತ್ತೋಣ. ಓ ದೇವರೇ, ನೀನು ನಮಗೆ ಕೊಟ್ಟಿರುವ ಈ ದಿನದ ಕುರಿತು ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನೀವು ಕೊಡುವ ವಚನದ ನೆರವುಗಳಿಗಾಗಿ, ವಚನದ ಬೋಧನೆಗಳಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ವಚನವನ್ನು ಅರ್ಥ ಮಾಡಿಕೊಳ್ಳಲು, ಹೃದಯದಲ್ಲಿ ಸ್ವೀಕರಿಸಲು, ಸ್ವೀಕರಿಸಿದ ವಚನಕ್ಕೆ ನಮ್ಮ ಜೀವನದ ಪ್ರವೃತ್ತಿಗಳ ಮೂಲಕ ಫಲವನ್ನು ಕೊಡಲು, ಫಲದಾಯಕವನ್ನಾಗಿ ವಚನಗಳನ್ನು ಮಾರ್ಪಡಿಸಲು ಬೇಕಾದಂತಹ ಕೃಪಾವರಗಳನ್ನು ನಮಗೆ ಕೊಡಿರಿ ಎಂದು ಬೇಡಿಕೊಳ್ಳೋಣ. ಅನುಕೂಲವಲ್ಲದ ಈ ವಾತಾವರಣದಲ್ಲಿ ನಾವು ಸೇರಿರುವುದು ನಿಮ್ಮ ಮೇಲಿರುವ ನಮ್ಮ ನಂಬಿಕೆಯ ಮೇಲಾಗಿದೆ. ಅನುಕೂಲವಲ್ಲದ ಈ ಹವಾಮಾನದಲ್ಲಿ, ಈ ವಾತಾವರಣದಲ್ಲಿ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ನಾವು ಸೇರಿರುವುದು ನಿಮ್ಮ ಅನುಗ್ರಹಗಳನ್ನು ಪಡೆದುಕೊಳ್ಳುವುದಕ್ಕಾಗಿದೆ. ನೀವು ವಚನಗಳ ಮೂಲಕ ನಮ್ಮ ಜೀವನಕ್ಕೆ ಬೇಕಾದಂತಹ ಅನುಗ್ರಹಗಳನ್ನು, ಕೃಪೆಗಳನ್ನು, ದಾರಿಗಳನ್ನು ತೋರಿಸುವಾಗ ಅದನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿಕೊಂಡು ನಮ್ಮ ನಡತೆಗಳಿಗೆ, ನಡವಳಿಕೆಗಳಿಗೆ ಅಳವಡಿಸಿಕೊಂಡು ಜೀವನವನ್ನು ನಿಮ್ಮ ಇಷ್ಟಕ್ಕ ಅನುಸಾರವಾಗಿ, ನಿಮ್ಮ ಕನಸುಗಳ ಅನುಸಾರವಾಗಿ ಕ್ರಮೀಕರಿಸಿಕೊಂಡು ದೇವರೇ, ನಿನ್ನ ಪ್ರಿಯ ಮಕ್ಕಳಾಗಿ ಜೀವನವನ್ನು ನಡೆಸಲು, ಉತ್ತಮ ಕ್ರಿಸ್ತು ಶಿಷ್ಯರಾಗಿ ಜೀವನವನ್ನು ನಡೆಸಲು ಬೇಕಾದಂತಹ ಅನುಗ್ರಹಗಳನ್ನು, ಕೃಪಾವರಗಳನ್ನು ನಮಗೆ ಕೊಡಿರಿ ಎಂದು ಬೇಡಿಕೊಳ್ಳುತ್ತೇವೆ. ಒಂದು ನಿಮಿಷ ನಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಸ್ತುತಿ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈ ಬರುವ 1 ತಾಸು 1 ಗಂಟೆ ಕಾಲ ದೇವರ ವಚನವನ್ನು ಹೃದಯಾಳದಲ್ಲಿ ಸ್ವೀಕರಿಸಿ ಅನುಗ್ರಹ ಪಡೆಯಲು, ವಚನದ ಅನುಸಾರವಾಗಿ ನಡವಳಿಕೆಗಳನ್ನು ಬದಲಾಯಿಸಿಕೊಳ್ಳಲು ಬೇಕಾದಂತಹ ತಿಳುವಳಿಕೆಗಳನ್ನು ನಮಗೆ ಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಜೋರಾಗಿ ದೇವರನ್ನು ಸ್ತುತಿಸಿ ಆರಾಧಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ ಸ್ತುತಿ, ಯೇಸುವೆ ಆರಾಧನೆ, ಯೇಸುವೆ ಮಹತ್ವ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಜೋರಾಗಿ ಹೇಳೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ ಸ್ತುತಿ, ಯೇಸುವೆ ಆರಾಧನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ನಮಗೆ ಕಣ್ಣುಗಳನ್ನು ತೆಗೆಯೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಇಲ್ಲಿಗೆ ಬಂದು ಈ ಚಾಪಲ್ ಒಳಗಡೆ ಅಲ್ಲ, ಅಂದರೆ ನಮ್ಮ ಈ ಧ್ಯಾನ ಹಾಳಿನ ಒಳಗಡೆ ಬರೋದಕ್ಕಿಂತ ಮುಂಚೆ ನಾನು ಇಲ್ಲಿಂದ ನಡ್ಕೊ ಬರಬೇಕಾದ್ರೆ ಒಂದು ಹಾಡು ನನ್ನ ಕಿವಿಯಲ್ಲಿ ಬಿತ್ತು. ನೀವೆಲ್ಲ ಒಂದು ಸೇರಿ ಬ್ರದರ್ನ ಜೊತೆ ಸೇರಿಕೊಂಡು ನೀವು ಹಾಡು ಹೇಳ್ತಾ ಇದ್ರಿ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದೂ ಆನಂದವೇ. ಹೌದಾನೆ? ಅದೇ ರೀತಿ ಹಾಡಿದ್ದಾನೆ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದೂ ಆನಂದವೇ. ಈ ಹಾಡು ಹೇಳ್ತಾ ಇದ್ರಿ, ಚಪ್ಪಾಳೆ ತಡ್ತಾ ಇದ್ರಿ, ದೇವರನ್ನು ಸ್ತುತಿಸ್ತಾ ಇದ್ರಿ, ಹೊಗಳ್ತಾ ಇದ್ರಿ. ಆದರೆ ಒಳಗಡೆ ಬಂದು ನೋಡಿದ್ರೆ ಯಾರ ಮುಖದಲ್ಲೂ ಆನಂದನೇ ಕಾಣ್ತಾ ಇಲ್ಲ. ಮಾತು ಮಾತ್ರ ಇತ್ತು. ಅಪ್ಪ ನಿನ್ನ ಸನ್ನಿಧಿಯಲ್ಲಿ
ಎಂದೆಂದೂ ಆನಂದವೇ. ಎಷ್ಟೋ ಸತಿ 5 ನಿಮಿಷ ಏನಾಯಿತು ಹಾಡ್ತಾ ಇದ್ರು ಎಲ್ಲರೂ, ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದೂ ಆನಂದವೇ 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 ಆನಂದವೇ. ಆದರೆ ಯಾರ ಮುಖದಲ್ಲೂ ಆನಂದನೇ ಇಲ್ಲ. ಯಾಕೆ? ಮಳೆ ಬರ್ತಾ ಇದೆ ಅಂತಾನ? ಮಳೆ ಬಂದರೆ ತೊಂದರೆ ಆಗುತ್ತೆ ಅಂತಾನ? ಅಥವಾ ಚಳಿ ಆಗ್ತಾ ಇದೆ ಅಂತಾನ? ದೇವರ ಸನ್ನಿಧಿಯಲ್ಲಿ ಆನಂದ ನಮಗಿರಬೇಕು. ಅದು ಅನುಕೂಲವಾದ ವಾತಾವರಣ ಆಗಿದ್ರೂ ಪ್ರತಿಕೂಲವಾದ ವಾತಾವರಣ ಆಗಿದ್ರೂ ಆನಂದ ಇರಬೇಕು ನಮಗೆ. ಜೀವನದಲ್ಲಿ ಏನೇನಾದರೂ ಆಗ್ಬೋದು. ನಾವು ಕನಸು ಕಂಡಂಗೆ, ನಮ್ಮ ಇಷ್ಟದಂತೆ, ನಮ್ಮ ಆಗ್ರಹದಂತೆ ಎಲ್ಲ ನಡೆಯಬೇಕಂತ ಏನಿಲ್ಲ. ಆದರೆ ಆ ದೇವರ ಸನ್ನಿಧಿಯಲ್ಲಿ ಆನಂದ ಪಡೆಯಲು ಬೇಕಾದಂತಹ ಒಂದು ವಿಶ್ವಾಸ, ಒಂದು ಕೃಪಾವರ ನಮ್ಮೆಲ್ಲರ ಜೀವನದಲ್ಲಿರಬೇಕು. ಈ ದಿನ ನಾವು ವಚನದ ಮುಖಾಂತರ ಚಿಂತೆ ಮಾಡುವುದು ದೇವರಲ್ಲಿರುವ ನಮ್ಮ ವಿಶ್ವಾಸದ ಕುರಿತು. ಯಾವ ರೀತಿ ನಮ್ಮ ವಿಶ್ವಾಸ ಜೀವನವನ್ನು ಮುನ್ನಡೆಸಬೇಕು, ವಿಶ್ವಾಸ ಜೀವನವನ್ನು ಮುನ್ನಡೆಸಿಕೊಂಡು ಯಾವ ರೀತಿ ದೇವರಲ್ಲಿ ಅನುಗ್ರಹಗಳನ್ನು ಪಡೆಯಬೇಕು, ದೇವರ ಅನುಗ್ರಹಗಳನ್ನು ಪಡೆಯಲು ನಮ್ಮ ಜೀವನದಲ್ಲಿರುವಂತಹ ತೊಂದರೆಗಳು ಏನು, ಇದರ ಬಗ್ಗೆ ಎಲ್ಲ ಸ್ವಲ್ಪ ಚಿಂತೆ ಮಾಡಬೇಕು. ಅದರ ಬಗ್ಗೆ ದೇವರ ವಚನದ ಮುಖಾಂತರ ಏನು ಕ್ರಿಸ್ತರು ಪವಿತ್ರಾತ್ಮರ ಪ್ರಚೋದನೆಯಿಂದ ನಮ್ಮಲ್ಲಿ ಹೇಳುತ್ತಾರೆ, ನಾವು ಏನನ್ನು ಕೇಳ್ತೀವಿ ಅದನ್ನೆಲ್ಲ ಸ್ವೀಕರಿಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಹೇಳಿಸುತ್ತಾ ಆನಂದದಿಂದ ದೇವರ ಸನ್ನಿಧಿಯಲ್ಲಿ ನಮಗಿರೋಣ. ಯಾಕಂದರೆ ಈ ಲೋಕದಲ್ಲಿ ನಮಗೆ ಆನಂದ ಕೊಡಲು ಸಾಧ್ಯವಾಗುವಂತಹ ಒಂದು ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಇದ್ದೀವಿ. ದೇವರಿಗೆ ಮಾತ್ರ ನಮ್ಮ ಜೀವನದಲ್ಲಿ ಆನಂದವನ್ನು ಕೊಡಲು ಸಾಧ್ಯ. ನಾವೆಷ್ಟೇ ಕಷ್ಟಪಟ್ಟರು, ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಜೀವನದ ಸೌಲಭ್ಯವನ್ನು ಎಷ್ಟೇ ಪಡೆದುಕೊಂಡ್ರು, ಎಷ್ಟೇ ಸ್ವಂತ ಮಾಡಿಕೊಂಡ್ರು ಆನಂದ ಬರಬೇಕಂತ ಯಾವುದೇ, ಖಂಡಿತವಾಗಿಯೂ ಆನಂದ ಸಿಗಬೇಕಂತ ಏನಿಲ್ಲ. ಆದರೆ ದೇವರು ಏನು ಇಲ್ಲದ ಸಮಯದಲ್ಲೂ ನಮ್ಮ ಜೀವನದಲ್ಲಿ ಆಸ್ತಿ ಇರಲ್ಲ, ಹಣ ಇರಲ್ಲ, ಕೆಲಸ ಇರಲ್ಲ, ಒಳ್ಳೆಯ ಆರೋಗ್ಯ ಇರಲ್ಲ, ಆದರೆ ಆನಂದ ಇರುತ್ತೆ ದೇವರು ಕೊಟ್ಟರೆ. ಅದಕ್ಕೆ ದೇವರಲ್ಲಿ ಬೇಡಿಕೊಳ್ಳೋಣ, ದೇವರೇ ನಿನ್ನ ಸನ್ನಿಧಿಯಲ್ಲಿ ಬಂದು ಆನಂದವನ್ನು ಪಡೆಯಲು ನೀವು ನಮಗೆ ದಯಪಾಲಿಸಿರುವ ಆನಂದದ ಅನುಭವವನ್ನು ಸ್ವಂತ ಮಾಡಿಕೊಳ್ಳಲು ಬೇಕಾದಂತಹ ಕೃಪಾವರಗಳನ್ನು ಹೇರಳವಾಗಿ ನಮಗೆ ಕೊಡಿ ಎಂದು ಬೇಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ವಚನವನ್ನು ಸ್ವೀಕರಿಸಲು, ವಚನವನ್ನು ಕೇಳಲು ನಾವು ಮುಂದಾಗುವುದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಮಲ್ಲಿ ಹೇಳಬೇಕು ಅಂತ ನನ್ನ ಚಿಂತೆಗೆ ಬೇಗ ಬಂತು. ಬೆಳಿಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಫಾದರ್ ಹೇಳಿದಾಗಲೂ ನನ್ನ ಮನದಲ್ಲಿ ಬಂದಿದ್ದು ಒಂದು ಚಿಂತೆ ಇದು. ನಮ್ಮ ವಿಶ್ವಾಸ ಜೀವನವನ್ನು ಮುನ್ನಡೆಸಲು, ಪ್ರತಿಯೊಬ್ಬ ಕ್ರಿಸ್ತು ಶಿಷ್ಯನಿಗೂ ತನ್ನ ವಿಶ್ವಾಸ ಜೀವನವನ್ನು ಮುನ್ನಡೆಸಲು ಯಾವಾಗಲೂ ಅನುಕೂಲವಾದಂತಹ ಒಂದು ವಾತಾವರಣ ದೊರಕಬೇಕಂತೇನೂ ಇಲ್ಲ. ನಮ್ಮ ವಿಶ್ವಾಸಕ್ಕೆ ಗುರಿ 2. ಒಂದು, ದೇವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸುವುದು, ದೇವರ ಇಚ್ಛೆಯಂತೆ ನಮ್ಮ ಜೀವನವನ್ನು ನಡೆಸುವುದು. 2, ವಿಶ್ವಾಸವನ್ನು ಪ್ರಘೋಷಣೆ ಮಾಡುವುದು. ಕ್ರಿಸ್ತು ಶಿಷ್ಯರು ಅಂತ ಹೆಸರಿನಲ್ಲಿ, ಅವರ ಹೆಸರಿನಲ್ಲಿ ನಾವಿಲ್ಲಿ ಸೇರಿರುವಾಗ ನನ್ನ ಜೀವನದ ಲಕ್ಷ್ಯವು, ದೇವರು ನೀಡಿರುವಂತಹ ನನ್ನ ಲಕ್ಷ್ಯವು, ನಿಮ್ಮ ಲಕ್ಷ್ಯವು ಇದೇ ಆಗಿರಬೇಕು. ಒಂದನೇದಾಗಿ ದೇವರಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ನಮ್ಮ ಜೀವನವನ್ನು ದೇವರ ಇಚ್ಛೆಯಂತೆ ನಡೆಸಲು ನಮಗೆ ಸಾಧ್ಯವಾಗಬೇಕು. ನಮ್ಮ ಮೊದಲನೆಯ ಗುರಿ ದೇವರಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ಅವರ ಇಚ್ಛೆಯಂತೆ, ಅವರ ಇಷ್ಟದಂತೆ, ಅವರ ಆಗ್ರಹದಂತೆ ನಮ್ಮ ಜೀವನವನ್ನು ದೇವರ ಇಚ್ಛೆಯಂತೆ ನಡೆಸಲು ನಮಗೆ ಸಾಧ್ಯವಾಗಬೇಕು. ಒಂದು ಕ್ರಿಸ್ತು ಶಿಷ್ಯ ಅಥವಾ ಶಿಷ್ಯೆ ಎಂಬ ರೀತಿಯಲ್ಲಿ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಮಗೆ ಮುನ್ನಡೆಸಲು ಸಾಧ್ಯವಾಗಬೇಕು. 2ನೇದಾಗಿ, ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ವಿಶ್ವಾಸ ಪ್ರಘೋಷಣೆಯನ್ನು ಮಾಡಲು ನಮಗೆ ಸಾಧ್ಯವಾಗಬೇಕು. 1, ಜೀವಿಸಬೇಕು, 2, ಪ್ರಘೋಷಣೆ ಮಾಡಬೇಕು. ಇದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಗುರಿಯಾಗಿರಬೇಕು. ವಿಶ್ವಾಸ ಜೀವನ ಮಾಡಬೇಕು, ವಿಶ್ವಾಸವನ್ನು ಪ್ರಘೋಷಣೆ ಮಾಡಬೇಕು. 2 ನಮ್ಮ ಜೀವನದಲ್ಲಿರಬೇಕು. ಈ ವಿಶ್ವಾಸ ಜೀವನ ಮಾಡುವುದು ಅಂದರೆ ನಮ್ಮ ಇಂದಿನ ವಾತಾವರಣದಲ್ಲಿ, ಇಂದಿನ ಸಾಮಾಜಿಕವಾದ ಈ ವಾತಾವರಣದಲ್ಲಿ ಅಷ್ಟೇನು ಕಷ್ಟ ಇಲ್ಲ. ನಮಗೆ ವಿಶ್ವಾಸವನ್ನು ಜೀವಿಸಲು ಕಷ್ಟ ಇದೆ ಅಂತ ಕೇಳಿದ್ರೆ ಕಷ್ಟ ಇಲ್ಲ. ಯಾಕಂದರೆ ನಮಗೆ ಬೇಕಾದಾಗ ಪ್ರಾರ್ಥನೆ ಮಾಡ್ಬೋದು, ಇಷ್ಟ ಬರುವಾಗ ಚರ್ಚಿಗೆ ಹೋಗ್ಬೋದು, ಮನೆಯಲ್ಲೇ ಪ್ರಾರ್ಥನೆ ಮಾಡ್ಬೋದು, ದೇವರ ಅನುಗ್ರಹಗಳನ್ನು ಅದೇ ರೀತಿಯಲ್ಲೆಲ್ಲ ಪಡ್ಕೋಬೋದು. ಈಗಲೂ ಈ ಧ್ಯಾನಕೂಟದಲ್ಲಿ ಬರಲು ನಮಗೆ ಯಾವುದೇ ರೀತಿಯ ಕಷ್ಟ ಇರಲಿಲ್ಲ.
ನಮಗೆ ಬರಬಹುದು. ವಿಶ್ವಾಸ ಜೀವಿಸಲು ಯಾವುದೇ ರೀತಿಯ ಅಡಚಣೆಗಳು ನಮ್ಮ ಜೀವನದಲ್ಲಿ ಅಷ್ಟೇನೂ ಇಲ್ಲ. ನಮ್ಮ ಜೀವನದಲ್ಲಿ ಎಲ್ಲ ನಮಗೆ ದೊರಕ್ತಾ ಇದೆ. ವಿಶ್ವಾಸ ಜೀವನವನ್ನು ಮುನ್ನಡೆಸಲು ಬೇಕಾದಂತಹ ಸಂಸ್ಕಾರಗಳು ದೇವರ ಧರ್ಮ ಸಭೆ ಮೂಲಕ ನಮಗೆ ಲಭಿಸ್ತಾ ಇದೆ. ದೇವರ ವಚನವನ್ನು ಕೇಳಿ ಧ್ಯಾನ ಮಾಡಿ ಅದನ್ನು ಓದಿ ಅದರಿಂದ ಒಳ್ಳೆಯ ಗುಣಗಳನ್ನು ಪಡೆದುಕೊಂಡು ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳಲು ಬೇಕಾದಂತಹ ಅನುಗ್ರಹಗಳು, ವಾತಾವರಣಗಳು ಎಲ್ಲ ನಮ್ಮ ಸುತ್ತಮುತ್ತ. ಅಂದರೆ ವಿಶ್ವಾಸವನ್ನು ಜೀವಿಸಲು ಬೇಕಾದಂತಹ ಎಲ್ಲ ವಿಧವಾದ ವಾತಾವರಣಗಳನ್ನು ನನಗೂ ನಿಮಗೂ ಎಲ್ಲ ದೇವರು ಕೊಟ್ಟಿದ್ದಾನೆ. ಹೌದಾನೆ? ನನ್ನಲ್ಲಿ ಒಪ್ತೀರಾ ತಾನೆ ನೀವೆಲ್ಲರೂ? ಹೌದಾನೆ? ವಿಶ್ವಾಸ ಜೀವನವನ್ನು ಮುನ್ನಡೆಸಲು, ಶಕ್ತಿಯುತವಾಗಿ ಮುನ್ನಡೆಸಲು ಬೇಕಾದಂತಹ ಎಲ್ಲ ವಿಧ ಅನುಗ್ರಹಗಳನ್ನು, ಸಾಹಚರ್ಯಗಳನ್ನು ಧರ್ಮಸಭೆಯ ಮೂಲಕ ದೇವರು ನಮಗೆ ಸಾಮಾಜಿಕವಾಗಿ ಕೊಟ್ಟಿದ್ದಾನೆ. ಅದನ್ನು ನಾವು ಸ್ವೀಕರಿಸುತ್ತಾ ಅದರ ಅನುಗ್ರಹಗಳನ್ನು ಪಡೆಯುತ್ತಾ ನಮ್ಮ ಜೀವನವನ್ನು ನಾವೆಲ್ಲರೂ ಮುನ್ನಡೆಸುತ್ತಿದ್ದೇವೆ. ಎರಡನೇದಾಗಿ, ವಿಶ್ವಾಸವನ್ನು ಪ್ರಘೋಷಿಸಲು ಬೇಕಾದಂತಹ ಅನುಗ್ರಹಗಳು ನಮಗೆ ದೊರಕಿದೆ ಎಂಬುದು ಬಗ್ಗೆ ನಾವು ಚಿಂತೆ ಮಾಡಬೇಕು. ವಿಶ್ವಾಸವನ್ನು ಜೀವಿಸಲು ನಮಗೆ ನಮ್ಮ ಗುರಿ, ದೇವರು ಕೊಟ್ಟಿರುವಂತಹ ನಮ್ಮಲ್ಲಿ ಕೇಳಿರುವಂತಹ ಕಾರ್ಯ, ಅದನ್ನು ನಾವು ಮಾಡ್ತಾ ಇದ್ದೇವೆ. ಎರಡನೇದಾಗಿ, ವಿಶ್ವಾಸವನ್ನು ಪ್ರಘೋಷಣೆ ಮಾಡುವುದು ಎಂಬುದು ಒಂದು ಕ್ರಿಸ್ತು ಶಿಷ್ಯನ ಕರ್ತವ್ಯವಾಗಿದೆ, ಕ್ರಿಸ್ತು ಶಿಷ್ಯ ಕರ್ತವ್ಯವಾಗಿದೆ. ಅದನ್ನು ಎಷ್ಟರ ಮಟ್ಟಿಗೆ ಮಾಡಲು ನಮಗೆ ಸಾಧ್ಯವಾಗುತ್ತಿದೆ ಎಂಬುದು ಸ್ವಲ್ಪ ಚಿಂತೆಗೆ ವಿಷಯ ಮಾಡಬೇಕಾದಂತಹ ವಿಷಯ. ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಧ್ಯಾನಕೂಟದಲ್ಲಿ ಬಂದು ಭಾಗವಹಿಸುತ್ತಾ ಇದ್ದೇವೆ, ಚರ್ಚಿಗೆ ಹೋಗ್ತಾ ಇದ್ದೇವೆ, ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ ಇದ್ದೇವೆ, ಸಂಸ್ಕಾರಗಳನ್ನು ಯೋಗ್ಯತಾಪೂರ್ವಕವಾಗಿ ಸ್ವೀಕರಿಸುತ್ತಾ ಇದ್ದೇವೆ. ಬಲಿಪೂಜೆಯನ್ನಾಗಲಿ ಪಾಪ ನಿವೇದನೆಯನ್ನಾಗಲಿ ಉಳಿದ ಸಂಸ್ಕಾರಗಳನ್ನಾಗಲಿ ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸುತ್ತಾ ಮುನ್ನಡೆಯುತ್ತಿದ್ದೇವೆ. ಮನೆಯಲ್ಲಿ ಬೈಬಲ್ ಓದ್ತಾ ಇದ್ದೇವೆ, ಶುಭ ಸಂದೇಶ ಕೇಳ್ತಾ ಇದ್ದೇವೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ, ಕುಟುಂಬ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ, ಎಲ್ಲವನ್ನೂ ಮಾಡ್ತಾ ಇದ್ದೇವೆ. ಒಂದನೆಯದು, ವಿಶ್ವಾಸವನ್ನು ಜೀವಿಸುತ್ತಾ ಇದ್ದೇವೆ. ಆದರೆ ಎರಡನೆಯದು, ಇದೆಲ್ಲವನ್ನೂ ಸ್ವೀಕರಿಸಿದ ನಾನು ನೀವು ಎಲ್ಲ ಎಷ್ಟರ ಮಟ್ಟಿಗೆ ವಿಶ್ವಾಸವನ್ನು ಪ್ರಘೋಷಣೆ ಮಾಡುತ್ತಿದ್ದೇವೆ ಎಂಬುದನ್ನು ನಾವು ಚಿಂತೆಗೆ ಮಾಡಬೇಕಾದಂತಹ ವಿಷಯ. ಇವೆಲ್ಲವನ್ನು ದೇವರು ನೀಡಿದಂತಹ ಇಂತಹ ಅನುಗ್ರಹಗಳನ್ನು ಸ್ವೀಕರಿಸಿಕೊಂಡು ಧರ್ಮಸಭೆಯಲ್ಲಿ ಅನುಗ್ರಹಗಳ ಪಾಲುಗಾರರಾಗಿದ್ದುಕೊಂಡು ಸಂಸ್ಕಾರಗಳನ್ನು ಎಲ್ಲ ಸ್ವೀಕರಿಸಿಕೊಂಡು ಎಲ್ಲ ವಿಧ ಅನುಗ್ರಹಗಳ ಮಧ್ಯೆ ಜೀವಿಸುವಾಗಲೂ ಎಷ್ಟರ ಮಟ್ಟಿಗೆ ದೇವರು ನೀಡಿರುವಂತಹ ಈ ವಚನವನ್ನು, ಈ ಅನುಗ್ರಹಗಳನ್ನು ನಮ್ಮ ಜೀವನದ ಮುಖಾಂತರ ನಮ್ಮ ಸುತ್ತಮುತ್ತ ಇರುವ ಸಮೂಹದಲ್ಲಿ ಪ್ರಘೋಷಣೆ ಮಾಡಿ ಜೀವಿಸಲು ಸಾಧ್ಯವಾಗುತ್ತಿದೆ ಎಂಬುದು ಚಿಂತೆಗೆ ವಿಷಯ ಮಾಡಬೇಕಾದಂತಹ ವಿಷಯವಾಗಿದೆ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ವಿಶ್ವಾಸವನ್ನು ಪ್ರಘೋಷಣೆ ಮಾಡುವುದರಲ್ಲಿ ಅಷ್ಟೇನು ಒಳ್ಳೆಯ ವಾತಾವರಣ ನಮಗಿನ್ನೂ ದೊರಕಿಲ್ಲ. ಈಗ ಇಲ್ಲಿರುವ ನಮಗೆ ದೊರಕಿರಬಹುದು, ಭಾರತದ ಅನೇಕ ಕಡೆಗಳಲ್ಲಿರುವ ವಿಶ್ವಾಸಿಗಳಿಗೆ ಒಳ್ಳೆ ರೀತಿಯಲ್ಲಿ ತಮ್ಮ ವಿಶ್ವಾಸವನ್ನು ಪ್ರಘೋಷಣೆ ಮಾಡಲು ಬೇಕಾದಂತಹ ಒಂದು ವಾತಾವರಣ ಇಲ್ಲ. ಏನೇನೋ ಅಡಚಣೆಗಳಿವೆ, ಸಾಮಾಜಿಕವಾಗಿ ಏನೇನೋ ಅಡಚಣೆಗಳು, ತೊಂದರೆಗಳು ಎದುರಿಸುತ್ತಾ ಇದ್ದಾರೆ ಅನೇಕ ಜನರು. ಅದರ ಬಗ್ಗೆ ನಿಮಗೂ ಗೊತ್ತು, ನನಗೂ ಗೊತ್ತು. ನಾನು ಅತಿ ಹೆಚ್ಚು ಅದರ ಬಗ್ಗೆ ಹೇಳಿ ಸಮಯ ಕಳೆಯಬೇಕಂತ ಇಲ್ಲ. ನಿಮಗೆಲ್ಲರಿಗೂ ಗೊತ್ತು ಏನೇನು ಕಾರ್ಯಗಳು, ಏನೇನು ಆಗ್ತಾ ಇದೆ ನಮ್ಮ ಸುತ್ತಮುತ್ತ ಅಂತ. ವಿಶ್ವಾಸವನ್ನು ಅಂತಹ ವಾತಾವರಣದಲ್ಲೂ ಅಂತಹ ಸಾಹಚರ್ಯದಲ್ಲೂ ಪ್ರಘೋಷಣೆ ಮಾಡಲು ಅನೇಕರು ಇಂದು ಸಿದ್ಧರಾಗಿರುವಂತಹ ಈ ಭೂಮಿಯಲ್ಲಿ, ಈ ಊರಿನಲ್ಲಿ ಎಲ್ಲ ಸಾಹಚರ್ಯಗಳ ಮಧ್ಯೆ ಇದ್ದುಕೊಂಡು ಎಲ್ಲ ಅನುಕೂಲವಾದ ವಾತಾವರಣಗಳನ್ನು ಸ್ವೀಕರಿಸಿಕೊಂಡಿರುವ ನಾವು ಎಷ್ಟರ ಮಟ್ಟಿಗೆ ದೇವರ ವಚನವನ್ನು, ದೇವರ ವಿಶ್ವಾಸವನ್ನು ಪ್ರಘೋಷಣೆ ಮಾಡುತ್ತಿದ್ದೇವೆ ಎಂಬುದನ್ನು ಚಿಂತೆಗೆ ಮಾಡಿಕೊಂಡು ಅದನ್ನು ನಮ್ಮ ಜೀವನದ ಮುಖಾಂತರ ಆದಷ್ಟು ಕ್ರಿಸ್ತರಲ್ಲಿರುವ ನಮ್ಮ ವಿಶ್ವಾಸವನ್ನು, ಅವರ ವಚನವನ್ನು ನಮ್ಮ ಜೀವನದ ಮುಖಾಂತರ ನಾವೆಲ್ಲರೂ ಪ್ರಘೋಷಣೆ ಮಾಡಬೇಕೆಂಬುದು ದೇವರ ಇಚ್ಛೆಯಾಗಿದೆ. ಅದಕ್ಕೆ ಅನುಕೂಲವಾದ ವಾತಾವರಣ ಇರಬಹುದು, ಅನುಕೂಲವಲ್ಲದ ವಾತಾವರಣ ಇರಬಹುದು, ಏನಾದರೂ ಇರಲಿ, ಸುತ್ತಮುತ್ತ ನಮ್ಮ ಜೀವನದ ಮುಖಾಂತರ ನಾವು ವಚನವನ್ನು ಘೋಷಣೆ ಮಾಡಬೇಕಾಗಿದೆ ಎಂಬುದು ದೇವರು ನಮ್ಮಲ್ಲಿ ಹೇಳಿರುವ ವಿಷಯವಾಗಿದೆ. ಅಂದರೆ ಇವತ್ತು ಎಲ್ಲರೂ ಹೋಗಿ ಮನೆಗೆ ಹೋಗಿ ಬೈಬಲ್ ತಗೊಂಡು ಅಲ್ಲೆಲ್ಲೂ ಹೋಗಿ ಬೈಬಲ್ ತಗೊಂಡು ಹೋಗಿ ಎಲ್ಲರಿಗೂ ಶುಭ ಸಂದೇಶ ಪ್ರಸಾರ ಮಾಡಬೇಕು ಅಂತ ಅಲ್ಲ ನಾನು ಹೇಳಿದ್ದು. ಆ ರೀತಿ ವಚನದ ಘೋಷಣೆ ಮಾಡಬೇಕು ಅಂತ ಅಲ್ಲ ನಾನು ಹೇಳಿದ್ದು. ಅದಕ್ಕಿಂತ ಬದಲಾಗಿ ನಾವಿರುವ ನಮ್ಮ ಮನೆಗಳಲ್ಲಿ ನಮ್ಮ ಜವಾಬ್ದಾರಿಗಳನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ
ಮುನ್ನಡೆಸುವಾಗ ನಾವೆಲ್ಲರೂ ವಚನವನ್ನು ಪ್ರಘೋಷಣೆ ಮಾಡುವರು ಆಗುತ್ತೀವಿ. ಒಂದು ಒಳ್ಳೆಯ ಅಪ್ಪನಾಗಿ ನನ್ನ ಮನೆಯಲ್ಲಿ ನಾನು ನನ್ನ ಜವಾಬ್ದಾರಿಯನ್ನೆಲ್ಲ ನಡೆಸುವಾಗ ನಾನು ನನ್ನ ಮನೆಯಲ್ಲಿ ವಚನವನ್ನು ಪ್ರಘೋಷಣೆ ಮಾಡುವನು, ದೇವರ ವಿಶ್ವಾಸವನ್ನು ಪ್ರಘೋಷಣೆ ಮಾಡುವ ವ್ಯಕ್ತಿ ಆಗ್ತೇನೆ. ಒಂದು ಒಳ್ಳೆಯ ತಾಯಿಯಾಗಿ, ಒಂದು ಒಳ್ಳೆಯ ಮಗನಾಗಿ, ಒಂದು ಒಳ್ಳೆಯ ಮಗಳಾಗಿ ನನ್ನ ಮನೆಯಲ್ಲಿ, ನಾನಿರುವ ಜಾಗದಲ್ಲಿ, ನಾನಿರುವ ಸಮಾಜದಲ್ಲಿ ನಾನು ನನ್ನ ಬದುಕನ್ನು ಮುನ್ನಡೆಸುವಾಗ ನಾನು ದೇವರ ವಚನದ ಪ್ರಘೋಷಣೆಯನ್ನು ಮಾಡುವ ವ್ಯಕ್ತಿಯಾಗಿ ಮಾರ್ಪಡುತ್ತೇನೆ. ಇದು ನಮ್ಮಲ್ಲಿರಬೇಕಾದಂತಹ ಮೊದಲನೆಯ ಚಿಂತೆ. ಅಂದರೆ ಕ್ರಿಸ್ತರ ವಚನವನ್ನು ಸ್ವೀಕರಿಸಬೇಕು, ಅದು ವಿಶ್ವಾಸದಲ್ಲಿ ಜೀವಿಸಬೇಕು, ಅದೇ ರೀತಿ ವಿಶ್ವಾಸವನ್ನು ಪ್ರಘೋಷಣೆ ಮಾಡಬೇಕು. ಅಂದರೆ ನಾವು ಮೊದಲು ನಮ್ಮ ಜೀವನದಲ್ಲಿ ಈ ವಚನವನ್ನು ಅಳವಡಿಸಿಕೊಂಡು ಶುಭ ಸಂದೇಶದಲ್ಲಿ ಕ್ರಿಸ್ತರು ಹೇಳಿರುವಂತಹ ಮೂಲ್ಯಗಳನ್ನು ಸ್ವೀಕರಿಸಿಕೊಂಡು ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವಾಗ ಅದೇ ಒಂದು ಪ್ರಘೋಷಣೆ ಆಗುತ್ತದೆ. ಇಲ್ಲಿ ಕೂತಿರುವ ಈ ಜನರ, ಅಲ್ಲರಲ್ಲಿ ಕ್ರಿಸ್ತರಲ್ಲಿ ನಂಬಿರುವ ಈ ಜನರ ಜೀವನ ಯಾಕೆ ಇಷ್ಟು ಆನಂದದಾಯಕವಾಗಿದೆ, ಯಾಕೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಇವರು ತಮ್ಮ ಕುಟುಂಬ ಜೀವನವನ್ನು, ಸಾಮಾಜಿಕ ಜೀವನವನ್ನು, ತನ್ನ ಜವಾಬ್ದಾರಿಗಳನ್ನು, ತನ್ನ ಕಾರ್ಯಕೆಲಸಗಳನ್ನೆಲ್ಲ ನಡೆಸಿಕೊಂಡು ಮುನ್ನಡೆಯುತ್ತಿದ್ದಾರೆ ಎಂಬುದನ್ನು ನೋಡುವ ಒಂದು ಮನುಷ್ಯನು, ಈ ಮನುಷ್ಯರು, ಸುತ್ತಮುತ್ತ ಇರುವ ಮನುಷ್ಯರು ನಮ್ಮ ಜೀವನದಲ್ಲಿರುವ ವಿಶ್ವಾಸವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾಕೆ ಇವರಲ್ಲಿ ಇಂತಹ ಒಳ್ಳೆಯ ಗುಣಗಳು, ಯಾಕೆ ಇವರ ಜೀವನ ಇಷ್ಟು ಸಂತೋಷವಾಗಿದೆ, ಯಾಕೆ ತೊಂದರೆಗಳ ಮಧ್ಯೆಯೂ, ನೋವುಗಳ ಮಧ್ಯೆಯೂ, ರೋಗಗಳ ಮಧ್ಯೆಯೂ ಇಷ್ಟು ಸಂತೋಷದಿಂದ, ಇಷ್ಟು ಆನಂದದಿಂದ ಇವರು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಆ ಕಾರಣವನ್ನು ಹುಡುಕುವವರಿಗೆ ನಮ್ಮಲ್ಲಿರುವ ವಿಶ್ವಾಸ, ಕ್ರಿಸ್ತರಲ್ಲಿರುವ ನಮ್ಮ ವಿಶ್ವಾಸ, ಧರ್ಮಸಭೆಯಲ್ಲಿ ನಾವು ಸೇರಿ ನಿಂತುಕೊಂಡು ಸಂಸ್ಕಾರಗಳನ್ನು ಸಂತೋಷದಿಂದ ಸ್ವೀಕರಿಸಿಕೊಂಡು ಮುನ್ನಡೆಯುವುದನ್ನು ಕಂಡು ಅವರು ಅದನ್ನು ಅರ್ಥ ಮಾಡಿಕೊಳ್ಳುವಾಗ ಅದೇ ನಮ್ಮ ವಿಶ್ವಾಸದ ಘೋಷಣೆ ಆಗುತ್ತದೆ ಎಂಬುದೇ ನಾನು ಹೇಳುವ ವಿಷಯ. ಅದರಿಂದ ಆತ್ಮೀಯರೇ, ವಿಶ್ವಾಸವನ್ನು ಜೀವಿಸುವ ನಾವು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ನಮ್ಮ ವ್ಯಕ್ತಿ ಜೀವನವನ್ನು, ಕುಟುಂಬ ಜೀವನವನ್ನು, ಸಮೂಹ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವಾಗ ಅದೇ ಕ್ರಿಸ್ತರ ವಚನದ ಘೋಷಣೆ ನಮ್ಮ ಜೀವನದ ಮೂಲಕ. ಅದರಿಂದ ಈಗ ಚಿಂತನೆ ಮಾಡಿ ನೋಡಿ, ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ವಚನವನ್ನು ಅಳವಡಿಸಿಕೊಂಡು ತದನುಸಾರ ನಿಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಕ್ರಿಸ್ತರ ವಚನವನ್ನು ಪ್ರಘೋಷಣೆ ಮಾಡುವ ವ್ಯಕ್ತಿಗಳಾಗಿ ನೀವು ಮಾರ್ಪಟ್ಟಿದ್ದೀರಿ ಎಂದು. ಇದು ಚಿಂತೆ ಮಾಡಬೇಕಾದಂತಹ ವಿಷಯ. ವಿಶ್ವಾಸ ಬದುಕ್ತಾ ಇದ್ದೀವಿ, ಘೋಷಣೆನೂ ಮಾಡ್ತಾ ಇದ್ದೀವಿ. ಅದನ್ನು ಎಷ್ಟರ ಮಟ್ಟಿಗೆ ಆಳದಲ್ಲಿ ಅರ್ಥ ಮಾಡಿಕೊಂಡು ಘೋಷಣೆಯನ್ನು ಮಾಡ್ತಿದ್ದೇವೆ ಎಂಬುದನ್ನು ನಾವು ಚಿಂತೆ ಮಾಡಬೇಕಾದಂತಹ ವಿಷಯ. ಈ ವಚನ ಪ್ರಘೋಷಣ ನಮ್ಮ ಜೀವನದಲ್ಲಿ ಅನುಕೂಲವಲ್ಲದ ವಾತಾವರಣಗಳು, ಹವಾಮಾನಗಳು, ಸಾಹಚರ್ಯಗಳು ಎಲ್ಲವೂ ಇರುತ್ತೆ. ಆದರೆ ದೇವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ನಮಗೆ ಮುನ್ನಡೆಯಲು ಸಾಧ್ಯವಾಗಬೇಕು. ಅನುಕೂಲವಲ್ಲದ ವಾತಾವರಣಗಳು ಅಂತ ನಾನು ಹೇಳಿದಾಗ ಅದಕ್ಕೆ ಎರಡು ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು, ನಮ್ಮ ವ್ಯಕ್ತಿ ಜೀವನದಲ್ಲಿ ಅನುಕೂಲವಲ್ಲದ ವಾತಾವರಣಗಳಿರಬಹುದು. ಕ್ರಿಸ್ತರ ವಚನವನ್ನು ಘೋಷಿಸಲು ನನ್ನ ಜೀವನದಲ್ಲಿ ಕೆಲವೊಮ್ಮೆ ಅನುಕೂಲವಲ್ಲದ ವಾತಾವರಣಗಳು ನನ್ನ ಜೀವನದಲ್ಲಿ ಉಂಟಾಗಬಹುದು. ಯಾವುದು ಅನುಕೂಲವಲ್ಲದ ನನ್ನ ವ್ಯಕ್ತಿ ಜೀವನದ ಅವಸ್ಥೆಗಳು, ಸಾಹಚರ್ಯಗಳು ಯಾವುದು, ವಾತಾವರಣ ಯಾವುದು? ಅದು ಕೆಲವೊಮ್ಮೆ ನನ್ನ ರೋಗವಾಗಿರಬಹುದು, ಕೆಲವೊಮ್ಮೆ ನನ್ನ ಬಡತನವಾಗಿರಬಹುದು, ಕೆಲವೊಮ್ಮೆ ನನ್ನ ಜೀವನದಲ್ಲಿ, ನನ್ನ ವ್ಯಕ್ತಿ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ನಾನು ಎದುರಿಸುತ್ತಿರುವಂತಹ ತೊಂದರೆಗಳಾಗಿರಬಹುದು, ಕೆಲವೊಮ್ಮೆ ನನ್ನ ಆರ್ಥಿಕ ಸಮಸ್ಯೆ ಆಗಿರಬಹುದು. ಅಂತಹ ಅನುಕೂಲವಲ್ಲದ ನನ್ನ ವ್ಯಕ್ತಿ ಜೀವನದ ವಾತಾವರಣಗಳು ಕ್ರಿಸ್ತರ ವಚನವನ್ನು ಘೋಷಿಸುವುದಕ್ಕೆ ನನಗೆ ತೊಂದರೆಯನ್ನು ಕೊಡಬಾರದು, ನನಗೆ ಅಡಚಣೆ ಆಗಬಾರದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಕ್ರಿಸ್ತರ ವಚನವನ್ನು ಘೋಷಿಸಲು ನನ್ನ ವ್ಯಕ್ತಿ ಜೀವನದ ತೊಂದರೆಗಳು ನನಗೆ ತೊಂದರೆ ಕೊಡುತ್ತಾ ಇದ್ದರೆ, ಅಡಚಣೆ ಕೊಡುತ್ತಾ ಇದ್ದರೆ, ಅದು ಸೈತಾನನ ಒಂದು ಕಾರ್ಯ ಎಂದು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗಬೇಕು. ದೇವರ ವಚನವನ್ನು ಇನ್ನೊಬ್ಬರಿಗೆ ಕೊಡಲು, ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನವನ್ನು ಮುನ್ನಡೆಸಲು ನನಗೆ ಆರ್ಥಿಕ ಸಮಸ್ಯೆ ಆಗಿದೆ, ಆದ್ದರಿಂದ ನಾನು ನನ್ನ ವಚನವನ್ನು ಅಥವಾ ನಾನು ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನವನ್ನು ಮುನ್ನಡೆಸಲು ಸಾಧ್ಯವಾಗ್ತಾ ಇಲ್ಲ. ನನಗೆ ರೋಗ ಬಂದಿದೆ, ನನ್ನ ವಿಶ್ವಾಸವನ್ನು ನಾನು ಕಳ್ಕೊಳ್ತಾ ಇದ್ದೇನೆ, ಚರ್ಚಿಗೆ ನಾನು ಯಾಕೆ ಹೋಗಬೇಕು? ದೇವರಿಂದ ಅಗಲುತ್ತಾ ಇದೆ, ವಿಶ್ವಾಸವನ್ನು ಘೋಷಣೆ ಮಾಡುತ್ತಾ ಇಲ್ಲ. ಇದು ಒಂದನೇ ಅಡಚಣೆ. ನಮ್ಮ ವ್ಯಕ್ತಿ ಜೀವನದಲ್ಲಿ ಕ್ರಿಸ್ತರ ವಚನವನ್ನು ಜೀವಿಸಲು, ಪ್ರಘೋಷಣೆ ಮಾಡಲು ನಮಗೆ ಉಂಟಾಗುವಂತಹ ಒಂದನೇ ಅಡಚಣೆ. ಇದೆಲ್ಲಿಂದ ಬರುತ್ತೆ? ದೇವರಿಂದ ಒಂದು ಖಂಡಿತ ಬರಲ್ಲ.
ಎಲ್ಲಿಂದ ಬರುತ್ತೆ? ನಮ್ಮ ಜೀವನದ ಪ್ರವೃತ್ತಿಗಳ ಮೂಲಕ, ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ನಮ್ಮ ಜೀವನದಲ್ಲಿರುವ ಅಯೋಗ್ಯತೆಗಳ ಮೂಲಕ ಇದೆಲ್ಲ ನಮ್ಮ ಜೀವನಕ್ಕೆ ಬರುತ್ತೆ. ಅದರಿಂದ ಒಂದನೇ ಅಡಚಣೆ ಯಾವುದು? ನಮ್ಮ ವ್ಯಕ್ತಿ ಜೀವನದ ಅನುಕೂಲವಲ್ಲದ ವಾತಾವರಣಗಳು. ಎರಡನೇದು ಯಾವುದು? ಅದು ಸಾಮಾಜಿಕವಾದ ಅನುಕೂಲವಲ್ಲದ ಅಥವಾ ಸುತ್ತಮುತ್ತ ಇರುವ ತೊಂದರೆಗಳಾಗಿರಬಹುದು. ಅದು ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಿದೆ. ವಿಶ್ವಾಸವನ್ನು ಜೀವಿಸಲು, ಪ್ರಘೋಷಿಸಲು ಅನೇಕ ತೊಂದರೆಗಳು ಸಮಾಜದಲ್ಲಿ ನಾವು ಎದುರಿಸಬಹುದು. ಅಂಥ ಸಾಹಚರ್ಯದಲ್ಲೂ ಆ ಸಾಹಚರ್ಯಗಳೇ ಒಳಗೂಡಿ, ಆದರೆ ಹಂಗೆ ಆಗಲಿ, ಸಿಚುವೇಶನ್ ಹೀಗಿದೆ, ಅದರಿಂದ ನಾನು ಏನು ಹೇಳ್ತಿಲ್ಲ, ನಾನು ಸುಮ್ಮನೆ ಇರ್ತೀನಿ ಎಂದು ಹೇಳುವುದಲ್ಲ. ಆದಷ್ಟು ನಮ್ಮಲ್ಲಿ ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಕ್ರಿಸ್ತರ ವಚನವನ್ನು ಘೋಷಣೆ ಮಾಡಲು ನಮಗೆ ಸಾಧ್ಯವಾಗಬೇಕು ಎಂದು ಕರ್ತರು ಈ ದಿನ ನಮಗೆ ಹೇಳ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನು ನಮಗೆ ಈ ದಿನದ ವಚನದ ಬಗ್ಗೆ ಸ್ವಲ್ಪ ಚಿಂತೆ ಮಾಡೋಣ. ಈ ದಿನ ನಾನು ನಿಮ್ಮಲ್ಲಿ ಹೇಳಲು ಇಷ್ಟಪಡುವ ದೇವರ ವಚನ ಯೆಶಾಯ ಪ್ರವಾದಿಯ ಗ್ರಂಥ 30ನೇ ಅಧ್ಯಾಯ 15ನೇ ವಾಕ್ಯ. ಬೈಬಲ್ ತಂದಿದ್ದೀರಾ? ಬೈಬಲ್ ತಂದಿದ್ರೆ ಅದನ್ನು ತೆಗೆದುಕೊಳ್ಳಿ. ಯೆಶಾಯ ಪ್ರವಾದಿಯ ಗ್ರಂಥ 30ನೇ ಅಧ್ಯಾಯ 15ನೇ ವಾಕ್ಯ. ಈ ವಚನವನ್ನು ಅಡಿಪಾಯವಾಗಿಟ್ಟುಕೊಂಡು ನಮಗೆ ಈ ದಿನದ ವಚನವನ್ನು ಸ್ವೀಕರಿಸಲು ನಮ್ಮನ್ನೇ ಸಿದ್ಧಪಡಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 30ನೇ ಅಧ್ಯಾಯ 15ರಿಂದ ಇರುವ ವಾಕ್ಯಗಳು. ಬೈಬಲ್ ಇದ್ದವರೆಲ್ಲ ತೆಗೆದುಕೊಳ್ಳಿ, ನಾನು ಓದುತ್ತೀನಿ. ಯಾಕಂದರೆ ಅಲ್ಲಿ ಕೂತರು ಓದಿದರೆ ನಿಮಗೆ ಯಾರಿಗೂ ಕೇಳಿಸಲ್ಲ, ಅದರಿಂದ ನಾನೇ ಓದುತ್ತೀನಿ. 15ರಿಂದ ವಾಕ್ಯಗಳು. ಪರಮ ಪಾವನನಾಗಿರುವ ಇಸ್ರಾಯೇಲ್ನ ಸರ್ವೇಶ್ವರ ಸ್ವಾಮಿಯಾದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪಶ್ಚಾತ್ತಾಪಪಟ್ಟು ನನಗೆ ಅಭಿಮುಖವಾಗಿ ನೆಮ್ಮದಿಯಿಂದಿದ್ದರೆ ಉದ್ಧಾರವಾಗುವಿರಿ. ಶಾಂತಿ ಸಮಾಧಾನ ಮತ್ತು ಭಕ್ತಿ ಭರವಸೆಯಲ್ಲೇ ಶಕ್ತಿಯನ್ನು ಪಡೆಯುವಿರಿ. ಇದೇ ವಚನ ಮತ್ತೊಮ್ಮೆ ಓದುತ್ತೀನಿ, ಕೇಳಿ. ಎಲ್ಲರೂ ಗಮನವಿಟ್ಟು ಸ್ವಲ್ಪ ವಚನ ಕೇಳಿ. ಪರಮ ಪಾವನನಾಗಿರುವ ಇಸ್ರಾಯೇಲ್ನ ಸರ್ವೇಶ್ವರ ಸ್ವಾಮಿಯಾದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪಶ್ಚಾತ್ತಾಪಪಟ್ಟು ನನಗೆ ಅಭಿಮುಖವಾಗಿ ನೆಮ್ಮದಿಯಿಂದ ಇದ್ದರೆ ಉದ್ಧಾರವಾಗುವಿರಿ. ಶಾಂತಿ ಸಮಾಧಾನ ಮತ್ತು ಭಕ್ತಿ ಭರವಸೆಯಲ್ಲೇ ಶಕ್ತಿಯನ್ನು ಪಡೆಯುವಿರಿ. ಈ ಯೆಶಾಯ ಪ್ರವಾದಿಯ ಗ್ರಂಥದ 30ನೇ ಅಧ್ಯಾಯದ 15ನೇ ಈ ವಾಕ್ಯವನ್ನಿಟ್ಟುಕೊಂಡು ಈ ದಿನ ದೇವರು ನಮ್ಮಲ್ಲಿ ಏನನ್ನು ಹೇಳಲು ಇಚ್ಛೆಪಡುತ್ತಾರೆ ಎಂಬುದನ್ನು ನಾವು ಸ್ವಲ್ಪ ತಿಳಿಯಲು, ಅದರಿಂದ ದೇವರು ಕೊಡುವ ಪ್ರಬೋಧನೆಗಳನ್ನು, ಅದರ ಮೂಲಕ ದೇವರು ನಮ್ಮಲ್ಲಿ ಕೇಳಿಕೊಳ್ಳುವ ಹೇಳುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮರಲ್ಲಿ ಬೇಡಿಕೊಳ್ಳುತ್ತಾ ವಚನದ ವ್ಯಾಖ್ಯಾನವನ್ನು ನಮಗೆ ಸ್ವೀಕರಿಸೋಣ. ಯೆಶಾಯ ಪ್ರವಾದಿ ಹೇಳುವುದಿಷ್ಟೇ, ನೀವು ನಿಮ್ಮ ಜೀವನದಲ್ಲಿ ಕೆಲವು ಕಾರ್ಯಗಳನ್ನು ಮಾಡಿದರೆ ರಕ್ಷಣೆಯನ್ನು ಹೊಂದಲು ನಿಮಗೆ ಸಾಧ್ಯವಾಗುತ್ತದೆ. ಆತ್ಮಿಕವಾಗಿ ಕ್ರಿಸ್ತ ಶಿಷ್ಯರ ನಮ್ಮ ಜೀವನದಲ್ಲಿ ರಕ್ಷಣೆಯನ್ನು ಹೊಂದುವುದೇ ನಮ್ಮ ಗುರಿಯಾಗಿದೆ. ದೇವರ ರಕ್ಷಣೆ, ದೇವರು ನಮಗೆ ನೀಡುವಂತಹ ರಕ್ಷಣೆಯನ್ನು ಹೊಂದುವುದು ನಮ್ಮ ಗುರಿಯಾಗಿದೆ. ಈ ರಕ್ಷಣೆಯನ್ನು ಹೊಂದಬೇಕೆಂದರೆ ನೀವು ಕೆಲವು ಕಾರ್ಯಗಳನ್ನು ಮಾಡಬೇಕಾಗಿದೆ. ಪ್ರವಾದಿ ಹೇಳ್ತಾ ಇದ್ದೇನೆ, ನೀವು ಕೆಲವು ಕಾರ್ಯಗಳನ್ನು ಮಾಡಬೇಕಾಗಿದೆ. ಆ ಕಾರ್ಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ, ಅದನಂತರ ನಡ್ಕೊಂಡ್ರೆ, ಅದನ್ನು ಮಾಡಿದರೆ ನೀವು ರಕ್ಷಣೆಯನ್ನು ಹೊಂದಬಹುದು. ಏನಾ ಕಾರ್ಯ? 1ನೇ ಕಾರ್ಯ, ಪಶ್ಚಾತ್ತಾಪ ಪಟ್ಟುಕೊಂಡು ದೇವರಿಗೆ ಅಭಿಮುಖವಾಗಿರಬೇಕು. 1ನೇ ಕಾರ್ಯ, ಪಶ್ಚಾತ್ತಾಪ ಪಡಬೇಕು, ದೇವರಿಗೆ ಅಭಿಮುಖವಾಗಿರಬೇಕು. ವಚನದಲ್ಲಿ ಹೇಳ್ತಾ ಇದ್ದಾನೆ ಪ್ರವಾದಿ. ರಕ್ಷಣೆ ಹೊಂದಲು ಮೊದಲನೇದಾಗಿ ನಾವು ಮಾಡಬೇಕಾಗಿದ್ದು ಪಶ್ಚಾತ್ತಾಪ ಪಡಬೇಕು, ದೇವರಿಗೆ ಅಭಿಮುಖವಾಗಿರಬೇಕು. ಹೀಗೆ ಪಶ್ಚಾತ್ತಾಪ ಪಟ್ಟು ಅಭಿಮುಖವಾಗಿರಬೇಕು. ನಂತರ ಹೇಳ್ತಾ ಇದ್ದಾರೆ, ಎರಡನೇದಾಗಿ ನೀವು ನೆಮ್ಮದಿಯಿಂದ ಇರಬೇಕು. ನೆಮ್ಮದಿಯಿಂದ ಇರಬೇಕು. ಪಶ್ಚಾತ್ತಾಪ ಪಟ್ಟು ದೇವರ ಅಭಿಮುಖವಾಗಿ ನಿಂತು ನೆಮ್ಮದಿಯಿಂದ ಇರಬೇಕು. ಈ ಕಾರ್ಯಗಳಿದ್ದರೆ ಈ 3 ಕಾರ್ಯಗಳ ಪಶ್ಚಾತ್ತಾಪ ಪಡುವುದು, ದೇವರ ಅಭಿಮುಖವಾಗಿ ನಿಲ್ಲುವುದು, ನೆಮ್ಮದಿಯಿಂದ ಇರುವುದು, ಈ 3 ಕಾರ್ಯಗಳನ್ನು ಒಂದು ಮನುಷ್ಯನು ತನ್ನ ಜೀವನದಲ್ಲಿ ಮಾಡಿದರೆ, ನೆರವೇರಿಸಿದರೆ, ಅವನ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಏನು ಅಂತ ಪ್ರವಾದಿ ಹೇಳ್ತಾ ಇದ್ದಾನೆ. ಆ ಬದಲಾವಣೆಗಳೇನು? ರಕ್ಷಣೆ ಹೊಂದುವಿರಿ, ಉದ್ಧಾರವಾಗುವಿರಿ, ಶಾಂತಿ ಸಮಾಧಾನವನ್ನು ಪಡೆಯುವಿರಿ,
ಭಕ್ತಿಯನ್ನು ಉಳ್ಳವರಾಗುವಿರಿ, ಭರವಸೆಯುಳ್ಳವರಾಗುವಿರಿ. 5 ಕಾರ್ಯಗಳು. ಈ 2 ಕಾರ್ಯಗಳನ್ನು ಮಾಡಿದರೆ ಅಥವಾ ಈ 3 ಕಾರ್ಯಗಳನ್ನು ಮಾಡಿದರೆ 5 ಅನುಗ್ರಹಗಳು ನಿಮ್ಮ ಜೀವನದಲ್ಲಿ ಬರಕತ್ತೆ. ಏನ 2 ಕಾರ್ಯಗಳು ಮಾಡಬೇಕಾದಿದ್ದು? ಒಂದನೇದಾಗಿ ನೀವು ಪಶ್ಚಾತ್ತಾಪ ಪಡ್ಕೋಬೇಕು. ಎರಡನೇದಾಗಿ ದೇವರ ಅಭಿಮುಖವಾಗಿ ನಿಂತುಕೊಂಡು ನೆಮ್ಮದಿಯಿಂದ ಇರಬೇಕು. ಈ ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಬದುಕಿದರೆ ನಿಮ್ಮ ಜೀವನದಲ್ಲಿ ನೀವು ಉದ್ಧಾರವಾಗುವಿರಿ. ನಿಮಗೆ ಬೇಕಾದಂಥ ಅನುಗ್ರಹಗಳನ್ನು ದೇವರು ಕೊಡುತ್ತಾರೆ. ಭರವಸೆ ನಿಮ್ಮ ಜೀವನದಲ್ಲಿ ಬರುತ್ತೆ. ಭಕ್ತಿಯುತವಾಗಿ ನಿಮ್ಮ ಜೀವನವನ್ನು ಮುನ್ನಡೆಸಲು ನಿಮಗೆ ಸಾಧ್ಯವಾಗುತ್ತವೆ. ಇಂತಹ ಅನೇಕ ಅನುಗ್ರಹಗಳು ನಿಮ್ಮ ಜೀವನಕ್ಕೆ ದೊರಕುತ್ತದೆ. ಶಾಂತಿ ಸಮಾಧಾನವು ನಿಮ್ಮ ಜೀವನಕ್ಕೆ ಬರುತ್ತೆ. ರಕ್ಷಣೆ ಹೊಂದಿದ ಮನುಷ್ಯರಾಗಿ ನೀವು ಮಾರ್ಪಡುತ್ತೀವಿ. ಇದೇ ಪ್ರವಾದಿಯು ಹೇಳುವ ವಿಷಯ, ಯೆಶಾಯ ಪ್ರವಾದಿ ಹೇಳುವ ವಿಷಯ. ಹೌದು ಆತ್ಮೀಯರೇ, ನಮ್ಮೆಲ್ಲರ ಜೀವನದಲ್ಲಿ ರಕ್ಷಣೆ ಹೊಂದುವುದು ಎಂಬುದು ನಮ್ಮ ಲಕ್ಷ್ಯವಾಗಿದೆ. ರಕ್ಷಣೆ ಹೊಂದುವುದು ನಮ್ಮ ಲಕ್ಷ್ಯವಾಗಿದೆ. ಅದಕ್ಕೆ ಮಾಡಬೇಕಾದಂತಹ ವಿಷಯ ಪಶ್ಚಾತ್ತಾಪ ಪಡ್ಕೊಳ್ಳೋದು, ದೇವರ ಸನ್ನಿಧಿಗೆ ಹಿಂದಿರುಗುವುದು ಅಥವಾ ಅಭಿಮುಖವಾಗಿರುವುದು, ನೆಮ್ಮದಿಯಿಂದ ಇರುವುದು. ಅಂದರೆ ನಮಗೆ ರಕ್ಷಣೆ ಬರುತ್ತೆ, ಭರವಸೆ ಬರುತ್ತೆ, ಸಮಾಧಾನ ಬರುತ್ತೆ, ಶಾಂತಿ ಬರುತ್ತೆ, ನಾವು ಉದ್ಧಾರ ಆಗ್ತೀವಿ. ಈ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಪ್ರವಾದಿ. ಅಂದರೆ ರಕ್ಷಣೆ ಹೊಂದುವುದು ಎಂದರೇನು? ಚಿಂತೆ ಮಾಡಿದ್ರೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ಮನುಷ್ಯ ಎಂಬ ರೀತಿಯಲ್ಲಿ ನಮ್ಮ ಜೀವನಕ್ಕೆ ನೋಡುವುದಾದರೆ 2 ರೀತಿಯಲ್ಲಿರುವ ರಕ್ಷಣೆಗಳು ನಮ್ಮ ಜೀವನಕ್ಕೆ ಬೇಕು. ಇಲ್ಲಾಂದರೆ 2 ರೀತಿಯಲ್ಲಿರುವ ರಕ್ಷಣೆಗಳ ಬಗ್ಗೆ ನಮಗೆ ಗೊತ್ತು, ನಾವು ಚಿಂತೆ ಮಾಡ್ತಿದ್ದೇವೆ. 2 ರೀತಿಯಲ್ಲಿರುವ ರಕ್ಷಣೆಗಳನ್ನು ನಾವು ಆಸೆ ಪಡ್ತಾ ಇದ್ದೇವೆ. ಒಂದನೇ ರಕ್ಷಣೆ ಇದು, ನಾವು ಭೌತಿಕವಾದ ರಕ್ಷಣೆಯನ್ನು ಪಡೆಯಲು ಇಷ್ಟಪಡ್ತೀವಿ. ಭೌತಿಕವಾದ ರಕ್ಷಣೆ ಏನು? ಭೌತಿಕವಾದ ರಕ್ಷಣೆ ಅಂತ ಏನು ಅಂತ ಕೇಳಿದ್ರೆ ನಮಗೆ ಗೊತ್ತು, ಭೌತಿಕವಾದ ಅನುಗ್ರಹಗಳನ್ನು ಪಡೆಯುವುದು. ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿ, ಇಲ್ಲಿ ಬಂದು ಕುಳಿತುವರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ, ನನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ, ಯಾವುದೇ ರೀತಿಯಲ್ಲಿ ಬಗೆಹರಿಯಬೇಕಾದಂತಹ ಯಾವುದೇ ವಿಷಯಗಳು ಇಲ್ಲ ಎಂಬುವರು ಸ್ವಲ್ಪ ಕೈ ಎತ್ತುತ್ತೀರಾ? ಎಲ್ಲ ನನಗೆ ಸಿಕ್ಕಿದೆ, ನನಗೆ ಈಡೇರಿಸಬೇಕಾದಂತಹ ಆಸೆಗಳಿಲ್ಲ, ಬಗೆಹರಿಸಬೇಕಾದಂತಹ ಆಸೆಗಳಿಲ್ಲ, ಎಲ್ಲವೂ ಇದೆ. ರೋಗ ಇಲ್ಲ, ಆರ್ಥಿಕ ಸಮಸ್ಯೆ ಇಲ್ಲ, ಕೆಲಸ ಇಲ್ಲ, ಎಲ್ಲ ಮನೆ ಇದೆ, ಅದು ಇದೆ, ಮಕ್ಕಳಿದ್ದಾರೆ, ಎಲ್ಲ ಇದೆ ನನಗೆ. ಹಂಗೆ ಶಾಂತಿಯಿಂದ ಸಮಾಧಾನದಿಂದ ಇದ್ದೀನಿ ಎಂಬ ಚಿಂತೆ ಇರುವರು ಸ್ವಲ್ಪ ಕೈ ಎತ್ತುತ್ತೀರಾ? ಯಾರೂ ಇಲ್ಲ. ಎಲ್ರಿಗೂ ಏನೇನೋ ಸಮಸ್ಯೆಗಳಿವೆ, ಏನೇನೋ ತೊಂದರೆಗಳಿವೆ. ಇನ್ನೊಂದು ಪ್ರಶ್ನೆ, ಜೀವನದಲ್ಲಿ ಸಮಸ್ಯೆಗಳಿವೆ, ಬಗೆಹರಿಸಬೇಕಾದಂತಹ ತೊಂದರೆಗಳು ನನ್ನ ಜೀವನದಲ್ಲಿದೆ, ಭೌತಿಕವಾದ ಅನೇಕ ಅನುಗ್ರಹಗಳು ನನಗಿನ್ನೂ ದೊರಕಬೇಕಿದೆ ಎಂಬುವ ಚಿಂತೆ ಇರುವರು ಸ್ವಲ್ಪ ಕೈ ಎತ್ತುತ್ತೀರಾ? ಅನುಗ್ರಹಗಳು ನನಗೆ ದೊರಕಬೇಕು ಎಂಬ ಚಿಂತೆ ಇರುವರು ಸ್ವಲ್ಪ ಕೈ ಎತ್ತುತ್ತೀರಾ? ಹಂಗಂದ್ರೆ ಕೈ ಎತ್ತದೇ ಇದ್ದವರು ಯಾಕೆ ಬಂದರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕೈ ಇಳಿಸಿ. ಇನ್ನು ಕೈ ಎತ್ತದೇ ಸುಮ್ಮನೆ ಸ್ವಲ್ಪ ಜನ ಕೂತಿದ್ದಾರೆ, ಅವರಿಗೆ ಏನು ಬೇಡ, ಎಲ್ಲ ಇದೆ ಅವರಿಗೆ ಅಂತ ಅಂದರೆ ಅವರು ಕೈ ಎತ್ತಲಿಲ್ಲ. ಏನು ಬೇಕಂದ್ರೆ ಅದಕ್ಕೂ ಕೈ ಎತ್ತಲಿಲ್ಲ. ಮತ್ತೆ ಯಾಕೆ ಬಂದಿದ್ದಾರೆ ಅಂತ ಈಗ ಡೌಟ್. ಆದರೂ ನಮಗೆ ಗೊತ್ತು, ನಾವು ಈಗ ಸಮಸ್ಯೆಗಳು ಇಲ್ವಾ ಅಂತ ಕೇಳಿದ್ರೆ ಯಾರು ಕೈ ಎತ್ತಲಿಲ್ಲ. ಎಲ್ಲರ ಜೀವನದಲ್ಲೂ ಸಮಸ್ಯೆ ಇದೆ ಅಂತ ನಮಗೆ ಅರ್ಥ ಆಯ್ತು. ಹೌದು ತಾನೆ? ಎಲ್ಲರ ಜೀವನದಲ್ಲಿ ಸಮಸ್ಯೆ ಇದೆ ಅಂತ ನಮಗೆ ಅರ್ಥ ಆಯ್ತು. ಇನ್ನು ಸಮಸ್ಯೆ ಇರುವರು ಯಾರು ಅಂತ ಕೇಳಿದ್ರೆ 75-80% ಜನ ಕೈ ಎತ್ತಿದ್ದಾರೆ. ಸಮಸ್ಯೆ ಇದೆ ಜೀವನದಲ್ಲಿ, ಬಗೆಹರಿಸಬೇಕಾದಂತಹ ಸಮಸ್ಯೆಗಳಿವೆ. ಏನು ಸಮಸ್ಯೆಗಳು ಅಂತ ಕೇಳಿದ್ರೆ ನಾನೇ ಹೇಳ್ಬಿಡ್ತೀನಿ ಏನು ಸಮಸ್ಯೆಗಳಂತ. ಅದೆಲ್ಲ ಭೌತಿಕವಾದ ಸಮಸ್ಯೆಗಳು. ಏನು? ಆರ್ಥಿಕವಾಗಿ ಸಮಸ್ಯೆಗಳಿವೆ, ಒಂದು ಕೆಲಸ ಇಲ್ಲ, ಒಳ್ಳೆಯದು, ದುಡಿತಾ ಇದ್ದೀನಿ, ಎಷ್ಟೋ ವರ್ಷಗಳಿಂದ ದುಡಿತಾ ಇದ್ದೀನಿ, ಆರ್ಥಿಕವಾಗಿ ಬದಲಾವಣೆನೇ ಆಗ್ತಾ ಇಲ್ಲ. ಈ ಸಮಸ್ಯೆಗಳು ಎಲ್ಲರಿಗೂ ಇದೆ. ಇನ್ನು ರೋಗ ಇದೆ, ಇದೊಂದು ಸಮಸ್ಯೆ, ಭೌತಿಕವಾಗ ನಮ್ಮ ಒಂದು ಸಮಸ್ಯೆ. ಕೆಲಸ ಇಲ್ಲ, ಆರ್ಥಿಕವಾದ ಸಮಸ್ಯೆ. ರೋಗ ಇದೆ, ಮನೆ ಇಲ್ಲ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ, ಇಂತಹ ಸಮಸ್ಯೆಗಳಿವೆ. ಹೀಗೆ ಹಲವಾರು ಸಮಸ್ಯೆಗಳಿಂದ ನಾವೆಲ್ಲರೂ ಇಲ್ಲಿ ಬಂದು ಸೇರಿ, ಇದೆಲ್ಲ ನಮ್ಮ ಭೌತಿಕವಾದ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಬಗೆಹರಿಸಲು ನಮಗೇನು ಬೇಕು? ವಿಶ್ವಾಸ ಬೇಕು. ಅದೇ ನಮ್ಮ ಭೌತಿಕವಾದ ರಕ್ಷಣೆ ಎನ್ನುವುದು. ಇದೇ ನಮ್ಮ ಭೌತಿಕವಾದ ರಕ್ಷಣೆ.
ಭೌತಿಕವಾದಿ ರಕ್ಷಣೆಯನ್ನು ಅನ್ನುವುದಂದರೆ ಈ ಸಮಸ್ಯೆಗಳಿಂದ ನಾವು ಹೊರ ಬರುವುದು, ಈ ಸಮಸ್ಯೆಗಳಿಂದ ಬಗೆಹರಿಸುವುದು, ಇದರಿಂದ ದೇವರ ಅನುಗ್ರಹವನ್ನು ಸ್ವೀಕರಿಸಿಕೊಂಡು ಒಳ್ಳೆಯ ಕೆಲಸವನ್ನು ಸಿಗುವುದಾಗಲಿ, ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುವುದಾಗಲಿ, ರೋಗವನ್ನು ಪರಿಹರಿಸುವುದಾಗಲಿ, ಅಥವಾ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಪಡೆದುಕೊಳ್ಳುವುದಾಗಲಿ, ಇವೆಲ್ಲವೂ ಸಿಕ್ಕಿದಾಗ ಭೌತಿಕವಾದ ಅನುಗ್ರಹಗಳನ್ನು ಪಡೆಯುವ ವ್ಯಕ್ತಿಗಳು ನಾವು, ಭೌತಿಕವಾಗಿ ರಕ್ಷಣೆಯನ್ನು ಹೊಂದಿದ ವ್ಯಕ್ತಿಗಳು ನಾವು. ರಕ್ಷಣೆ ಭೌತಿಕವಾಗಿದೆ. ಮತ್ತೊಂದು ಯಾವುದು? ಆತ್ಮೀಯವಾದ ರಕ್ಷಣೆ. ಎರಡನೇದು ಆತ್ಮೀಯವಾದ ರಕ್ಷಣೆ. ನಾವು ಪ್ರವಾದಿ ಹೇಳಿದ ವಚನವನ್ನು ಬಿಡಿಸಿ ಹೇಳುತ್ತಾ ಇದ್ದೇವೆ. ರಕ್ಷಣೆ ಬೇಕೆಂದರೆ ನೀವೇನು ಮಾಡಬೇಕು? ದೇವರಲ್ಲಿಗೆ ಬರಬೇಕು, ಪಶ್ಚಾತ್ತಾಪ ಪಡಬೇಕು, ಅವರಿಗೆ ನೋಡಿದಾಗ ನಿಮಗೆ ನೆಮ್ಮದಿಯಿಂದ ಇರಬೇಕು, ದೇವರ ಅನುಗ್ರಹ ಕೊಡ್ತಾನೆ ಅಂತ ಹೇಳಿದೆ. ಅಂದರೆ ಯಾವ ರಕ್ಷಣೆ ಅಂತ ಕೇಳಿದಾಗ ಎರಡು ರಕ್ಷಣೆ, ಒಂದು ಭೌತಿಕವಾದ ರಕ್ಷಣೆ, ಮತ್ತೊಂದು ಆತ್ಮೀಯವಾದ ರಕ್ಷಣೆ. ಭೌತಿಕವಾದ ರಕ್ಷಣೆ ಏನು ಅಂತ ಹೇಳಿದ್ರೆ ಈಗಾಗಲೇ ನಿಮಗೆ ಅರ್ಥ ಆಯಿತು. ಆತ್ಮೀಯವಾದ ರಕ್ಷಣೆ ಏನು ಅಂತ ಕೇಳಿದ್ರೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಕ್ರಿಸ್ತಿಯ ಜೀವನವನ್ನು ಮುನ್ನಡೆಸುವುದೇ ಆಗಿದೆ. ದೇವರು ನಮಗಾಗಿ ಸೃಷ್ಟಿಸಿರುವ ಪರಮಾನಂದವನ್ನು ಪಡೆಯುವುದು, ಸ್ವರ್ಗಲೋಕವನ್ನು ಪಡೆಯುವುದರ ರೀತಿಯಲ್ಲಿ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವುದು, ಪಾಪದ ವಿಚಾರಗಳನ್ನು, ಪಾಪದ ಕೆಡುಕುಗಳನ್ನು, ದೇವರ ಕೃಪೆಯನ್ನು ಸ್ವೀಕರಿಸಲು ನಮ್ಮಲ್ಲಿರುವ ಅಡಚಣೆಗಳನ್ನು ನೀಗಿಸಿ ದೇವರ ಇಷ್ಟಕ್ಕನುಸಾರವಾಗಿ ನಮ್ಮನ್ನ ಜೀವನವನ್ನು ನಡೆಸುವುದೇ ಆಗಿದೆ. ಅದೇ ಆತ್ಮೀಯವಾದ ರಕ್ಷಣೆ ಎನ್ನುವುದು. ನಮ್ಮ ಜೀವನದಲ್ಲಿರುವ ಪಾಪದ ಅಂಶಗಳನ್ನು, ನಮ್ಮ ಜೀವನದಲ್ಲಿರುವ ದೇವರ ಅನುಗ್ರಹಗಳನ್ನು ಪಡೆಯಲು ನಮ್ಮಲ್ಲಿ ಅಡಚಣೆಯಾಗಿರುವ ವಿಷಯಗಳನ್ನು ತೆಗೆದು ಸ್ವರ್ಗ ಭಾಗ್ಯವನ್ನು ಸ್ವೀಕರಿಸಲು ಬೇಕಾದಂತಹ ಯೋಗ್ಯತೆಯನ್ನು ಕರಗತ ಮಾಡಿಕೊಳ್ಳುವುದೇ, ಯೋಗ್ಯತೆಯನ್ನು ಸ್ವಂತಪಡಿಸಿಕೊಳ್ಳುವುದೇ ಆತ್ಮೀಯವಾದ ರಕ್ಷಣೆ ಎನ್ನುವುದು. ಆಗ ಪ್ರವಾದಿ ಹೇಳ್ತಾ ಇದ್ದಾನೆ, ಯೆಶಾಯ ಪ್ರವಾದಿ ಏನು ಹೇಳ್ತಾ ಇದ್ದಾನೆ ತನ್ನ ಪ್ರವಚನದ 30ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ, ನೀವು ಪಶ್ಚಾತ್ತಾಪ ಪಟ್ಟು ದೇವರ ಅಭಿಮುಖವಾಗಿ ನಿಂತು ನೆಮ್ಮದಿಯಿಂದ ಇದ್ದರೆ ನೀವು ಉದ್ಧಾರವಾಗುವಿರಿ, ಶಕ್ತಿಯನ್ನು ಪಡೆಯುವಿರಿ, ಶಾಂತಿ ಸಮಾಧಾನವನ್ನು ಪಡೆಯುವಿರಿ, ಭರವಸೆಯನ್ನು ಪಡೆಯುವಿರಿ, ಅನುಗ್ರಹಗಳನ್ನು ಪಡೆಯುವಿರಿ, ರಕ್ಷಣೆ ಹೊಂದುವಿರಿ. ಹಂಗಂದ್ರೆ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ವ್ಯಕ್ತಿ ಜೀವನದಲ್ಲಿ ಆತ್ಮೀಯವಾದ ರಕ್ಷಣೆಯನ್ನು ಪಡೆಯಲು, ಭೌತಿಕವಾದ ರಕ್ಷಣೆಯನ್ನು ಪಡೆಯಲು ನಾವು ಪ್ರವಾದಿ ಹೇಳಿದ ಈ ವಿಷಯಗಳನ್ನು ಮಾಡಬೇಕಾಗಿದೆ. ಒಂದನೇದಾಗಿ ಪಶ್ಚಾತ್ತಾಪ ಪಡಬೇಕಾಗಿದೆ, ಎರಡನೇದಾಗಿ ದೇವರ ಅಭಿಮುಖವಾಗಿ ನಿಲ್ಲಬೇಕಾಗಿದೆ, ಮೂರನೇದಾಗಿ ನೆಮ್ಮದಿಯಿಂದ ಇರಬೇಕಾಗಿದೆ. ಈ ಮೂರು ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಿದರೆ ನಮ್ಮ ಜೀವನದಲ್ಲಿ ದೇವರು ಹೇಳಿದ ಆತ್ಮೀಯ ರಕ್ಷಣೆಯನ್ನು, ಭೌತಿಕ ರಕ್ಷಣೆಯನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತದೆ. ಇದೇ ಪ್ರವಾದಿ ಹೇಳಿದ ವಿಷಯ. ಪಶ್ಚಾತ್ತಾಪ ಪಟ್ಟು ನೆಮ್ಮದಿಯಿಂದ ದೇವರ ಅಭಿಮುಖವಾಗಿ ನಿಂತರೆ ರಕ್ಷಣೆಯನ್ನು ಪಡೆಯಲು, ಶಾಂತಿ ಸಮಾಧಾನದಿಂದ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗುತ್ತದೆ ಎಂದು. ಹಾಗಾದರೆ ಆತ್ಮೀಯರೇ, ರಕ್ಷಣೆ ಹೊಂದಲು ಏನು ಮಾಡಬೇಕು? ನೆಮ್ಮದಿಯಿಂದ ಇರಲು ನಾವು ಏನು ಮಾಡಬೇಕು? ಇದು ಒಂದೊಂದು ವಿಷಯಗಳನ್ನು ನಾವು ಸ್ವಲ್ಪ ಬಿಡಿಸಿ ಚಿಂತೆ ಮಾಡೋಣ. ಒಂದನೇದು ಪಶ್ಚಾತ್ತಾಪ ಪಡ್ಕೊಂಡು ದೇವರ ಅಭಿಮುಖವಾಗಿ ನಿಲ್ಲುವುದು. ಇದು ಮೊದಲನೇ ವಿಷಯ. ಪ್ರವಾದಿ ಹೇಳಿದ ಮೊದಲನೇ ವಿಷಯ ಪಶ್ಚಾತ್ತಾಪ ಪಟ್ಟು ದೇವರ ಅಭಿಮುಖವಾಗಿ ನಿಲ್ಲುವುದು ಎಂದು ಹೇಳಿದ್ದಾನೆ ಪ್ರವಾದಿ. ಪ್ರವಾದಿ ಹಂಗೆ ಹೇಳೋದಾದ್ರೆ ನಾವು ದೇವರ ಅಭಿಮುಖವಾಗಿ ನಿಂತಿಲ್ಲ, ಅದಕ್ಕೆ ನಮಗೆ ರಕ್ಷಣೆ ದೊರಕುತ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ದೇವರ ಅಭಿಮುಖವಾಗಿ ನಿಂತಿಲ್ಲ ಅಂದರೆ ದೇವರಿಂದ ನಾವು ದೂರ ಇದ್ದೀವಿ, ದೇವರಿಂದ ಎಷ್ಟು ದೂರದಲ್ಲಿ ನಾವಿದ್ದೀವಿ ಅಂತ ಅರ್ಥ. ದೇವರ ಅಭಿಮುಖಕ್ಕೆ ಅಥವಾ ಪಶ್ಚಾತ್ತಾಪ ಪಡಬೇಕಂದ್ರೆ ಏನೇನೋ ತೊಂದರೆಗಳು, ಏನೇನೋ ಪಾಪದ ಅಂಶಗಳು ನಮ್ಮ ಜೀವನದಲ್ಲಿದೆ, ಅದನ್ನು ನಾವು ಹೊರಹೊಮ್ಮಬೇಕು, ಅದನ್ನು ನಾವು ದೂರ ಮಾಡಬೇಕು. ಮತ್ತೆ ದೂರ ಇದ್ದರೆ ನಾವು ಹತ್ರ ಬರಬೇಕು, ದೇವರ ಅಭಿಮುಖವಾಗಿ ನಿಂತಿರಬೇಕು. ಹಿಂಬದಿರು ನಿಲ್ಲಕ್ಕೆ ಸಾಧ್ಯವಿಲ್ಲ, ಬೇರೆ ಕಡೆ ನೋಡ್ಕೊಂಡು ನಿಲ್ಲಕ್ಕೆ ಸಾಧ್ಯವಿಲ್ಲ. ದೇವರ ಅಭಿಮುಖವಾಗಿ ದೇವರ ಸನ್ನಿಧಿಯಲ್ಲಿ ಬರಬೇಕು. ಅದಕ್ಕೆ ಮೊದಲನೇದಾಗಿ ನಮಗೆ ಏನು ಬೇಕಾಗಿದೆ? ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ನಾವು ಈ ಕ್ಷಣದಲ್ಲಿ ನಾನು ಎಲ್ಲಿದ್ದೀನಿ ಅಂತ ಅರ್ಥ ಮಾಡಿಕೊಂಡ್ರೆ ನಾನು ಯಾವ ಕಡೆ ತಿರುಗಬೇಕು ಅಂತ ಗೊತ್ತಾಗತ್ತೆ. ದೇವರ ಅಭಿಮುಖವಾಗಿದ್ದೀನೋ ಇಲ್ಲವಾ ಅಂತ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಿದ್ದೀನಿ ಅಂತ ಅರ್ಥವಾದರೆ ಮಾತ್ರ ದೇವರ ಸನ್ನಿಧಿಗೆ ಹಿಂದಿರುಗಿ ಬರಲು ನನಗೆ ಸಾಧ್ಯವಾಗುತ್ತೆ. ಇದು ನಿಮಗೆ ಇನ್ನೂ ಸ್ವಲ್ಪ ಅರ್ಥ ಆಗಬೇಕಂದ್ರೆ ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಉದಾಹರಣೆ ಮುಖಾಂತರ ನಾನು ಹೇಳ್ತೀನಿ. ಈಗ ನಾವು ಒಂದು ಫ್ರೆಂಡಿನ ಮನೆಗೆ ಹೋಗ್ತಾ ಇದ್ದೀವಿ. ಒಂದು ಫ್ರೆಂಡಿನ ಮನೆಗೆ ಹೋಗ್ತಾ ಇರಬೇಕಾರೆ, ಈಗ ಉಡುಪಿಯಲ್ಲಿದೆ ಅಂತ ತಿಳ್ಕೊಳ್ಳಿ, ಫ್ರೆಂಡಿನ ಮನೆ ಉಡುಪಿಯಲ್ಲಿದೆ ಮನೆ ಅಂತ ಹೋಗ್ತಾ ಇದ್ದೀವಿ. ಉಡುಪಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಬಸ್ ಇಳಿದಿದ್ದೀವಿ, ಗೊತ್ತಿಲ್ಲ ಮನೆ ಎಲ್ಲಿದೆ ಅಂತ, ಉಡುಪಿಯಲ್ಲಿದೆ ಅಂತ ಅಷ್ಟೇ ಗೊತ್ತು. ಫ್ರೆಂಡಿಗೆ ಫೋನ್ ಮಾಡಿದ್ವಿ, ಹಲೋ ನಾನು ಇಲ್ಲಿ ಬಂದಿದ್ದೀನಿ, ಉಡುಪಿ ಬಂದಿದ್ದೀನಿ, ನಿಮ್ಮ ಮನೆಗೆ ಬರೋ ದಾರಿ ಯಾವುದು ಅಂತ ಕೇಳಿದ್ರೆ
ಅದಕ್ಕಿಂತ ಮುಂಚೆ ಅವರು ನಮ್ಮಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಫ್ರೆಂಡು ನಮ್ಮಲ್ಲೊಂದು ಪ್ರಶ್ನೆ ಕೇಳ್ತಾನೆ, ಏನು, ನೀನು ಈಗ ಎಲ್ಲಿದೆಯಾ ಅಂತ ಕೇಳ್ತಾರೆ. ಹೌದಾನೆ? ಈಗ ನೀನು ಎಲ್ಲಿದೆಯಾ ಅಂತ ಕೇಳ್ತಾನೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಅಂದರೆ ಬಸ್ ಸ್ಟ್ಯಾಂಡಿನ ಎಲ್ಲಿದೆಯಾ, ಬಸ್ ಸ್ಟ್ಯಾಂಡ್ ದುಡ್ಡಕ್ಕಿದೆ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ ನಿಂತಿದೆಯಾ ಅಂತ ಕೇಳ್ತಾನೆ. ಯಾವ ದಾರಿಯಲ್ಲಿ ನಿಂತಿದೆಯಾ ಅಂತ ಕೇಳ್ತಾನೆ. ಅವಾಗ ನೀನು ಹೇಳ್ತೀಯಾ, ಇಲ್ಲೊಂದು ಬೇಕರಿ ಇದೆ, ಅಯ್ಯಂಗಾರ್ ಬೇಕರಿ ಇದೆ, ಅದ್ರ ಮುಂದುಗಡೆ ನಾನು ನಿಂತಿದ್ದೀನಿ ಅಂತ ಹೇಳ್ತೀವಿ ನಾವು. ಆಗ ಅವನೇನು ಹೇಳ್ತಾನೆ, ನೀನು ಅಲ್ಲಿಂದ ಲೆಫ್ಟಿಗೆ ಬಂದು ಅಲ್ಲೊಂದು ದಾರಿ ಕಾಣುತ್ತೆ, ಅಲ್ಲಿಂದ ಮುಂದೆ ಬಂದರೆ 2ನೇ ಮನೆ ನಂದೇ ಅಂತ ಹೇಳ್ತಾನೆ. ಅದೇ ನಾನು ಉಡುಪಿಯಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಯಾರಿಗೂ ನಿನಗೆ ಸಹಾಯ ಮಾಡೋಕ್ಕಾಗಲ್ಲ. ನಿನ್ನ ಫ್ರೆಂಡ್ ಕೇಳ್ತಾನೆ ಎಲ್ಲಿದೆಯಾ, ಸ್ಪೋರ್ಟ್ ಕೇಳ್ತಾನೆ, ಒಂದು ಗುರುತು ಕೇಳ್ತಾನೆ ನಮ್ಮ ಹತ್ರ, ಎಲ್ಲಿದೆಯಾ ನೀನು ಅಂತ ಹೇಳಿದ್ರೆ ನಾನು ಅಯ್ಯಂಗಾರ್ ಬೇಕರಿ ಮುಂದುಗಡೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಂದರೆ ನನ್ನ ಮನೆ ಸಿಗತ್ತೆ ಅಂತ ಹೇಳ್ತಾರೆ. ಅಂದರೆ ಕರೆಕ್ಟಾಗಿ ಗುರುತು ಹೇಳಕ್ಕೆ ನಮಗೆ ಸಾಧ್ಯ. ಅಂದರೆ ನಾವು ಎಲ್ಲಿ ನಿಂತಿದ್ದೀವಿ ಎಂಬುದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ದೇವರಿಂದ ದೂರ ಹೋಗಿದ್ದೀವಿ, ಏನೇನೋ ಪಾಪದ ಕೆಡುಕುಗಳು ನಮ್ಮ ಜೀವನದಲ್ಲಿದೆ, ಏನೇನೋ ಅಡಚಣೆಗಳು ನನ್ನ ಜೀವನದಲ್ಲಿದೆ. ಇದನ್ನೆಲ್ಲ ಬಗೆಹರಿಸಿ ದೇವರ ಸನ್ನಿಧಿಗೆ ಹಿಂದಿರುಗಿ ನನಗೆ ಬರಬೇಕು ಅಂದರೆ ನಾನು ಎಲ್ಲಿ ನಿಂತಿದ್ದೀನಿ, ಎಷ್ಟರ ಮಟ್ಟಿಗೆ ದೇವರಿಂದ ದೂರ ಆಗಿದ್ದೀನಿ, ಏನನ್ನು ಎದುರಿಸುತ್ತಾ ಇದ್ದೀನಿ, ಯಾರ ಅಭಿಮುಖವಾಗಿ ನಿಂತಿದ್ದೀನಿ ಎಂಬುದರ ಒಂದು ತಿಳುವಳಿಕೆ ಮೊದಲನೇದಾಗಿ ನಮಗೆ ದೊರಕಬೇಕಾಗಿದೆ. ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಂಡು ದೇವರ ಸನ್ನಿಧಿಗೆ ಹಿಂದಿರುಗಿ ಬರಬೇಕು. ನಾವು ಎಲ್ಲಿದ್ದೀವಿ ಅಂತ ಅರ್ಥ ಮಾಡಿಕೊಂಡು ದೇವರಲ್ಲಿ ಬೇಡ್ಕೋಬೇಕು, ದೇವರೇ ನಾನು ಈಗ ಎಲ್ಲಿದ್ದೀನಿ, ನಾನು ನಿಂದಿಷ್ಟ ಎಷ್ಟೋ ದೂರ ಇದ್ದೀನಿ, ನಿನ್ನಿಂದ ಎಷ್ಟೋ ದೂರ ಇದ್ದೀನಿ. ಇದು ನಾವು ದೇವರಲ್ಲಿ ಹೇಳಲು ಸಾಧ್ಯ ಆಗಬೇಕು. ನಾವು ಎಲ್ಲಿದ್ದೀವಿ ಅಂತ ಮೊದಲು ನಾವು ಅರ್ಥ ಮಾಡಿಕೊಂಡು, ದೇವರೇ ನಾನು ನಿನ್ನಿಂದ ಇಷ್ಟು ದೂರ ಇದ್ದೀನಿ, ನನ್ನ ನಡವಳಿಕೆಯ ಮೂಲಕ ಇಷ್ಟು ದೂರ ನಾನು ಬಂದುಬಿಟ್ಟಿದ್ದೀನಿ, ನಾನು ಈಗ ಬೇರೆ ಯಾರನ್ನೂ ಅಭಿಮುಖೀಕರಿಸುತ್ತಾ ಇದ್ದೇನೆ, ಬೇರೆ ಯಾರು ಅಭಿಮುಖವಾಗಿ ನಾನು ನಿಂತಿದ್ದೇನೆ, ನಿನ್ನ ಅಭಿಮುಖವಾಗಿ ನಾನು ನಿಂತಿಲ್ಲ. ನನ್ನ ಜೀವನದ ಕೆಲವು ಪ್ರವೃತ್ತಿಗಳು, ನನ್ನ ಜೀವನದ ಕೆಲವು ಚಟುವಟಿಕೆಗಳು ನಿನ್ನಿಂದ ನನ್ನನ್ನು ದೂರವನ್ನು ಮಾಡಿದೆ, ನಿನ್ನಿಂದ ತುಂಬ ದೂರ ಹೋಗಿದ್ದೀನಿ ನಾನು. ಈ ಒಂದು ತಿಳುವಳಿಕೆ ಬಂದು ನಾವು ಎಲ್ಲಿದ್ದೀವಿ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ದೇವರ ಸನ್ನಿಧಿಗೆ ಬಂದು ರಕ್ಷಣೆಯನ್ನು ಪಡೆಯಲು ಸಾಧ್ಯವಾಗಬಹುದು. ಅದು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಎಲ್ಲಿದ್ದೀವಿ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಕಣ್ಣು ತೆಗೆದು ನೋಡಬೇಕು, ಸುತ್ತಮುತ್ತ ಏನು ಗುರುತಾ ಇದೆ, ನಾನು ಎಲ್ಲಿದ್ದೀನಿ, ನನ್ನ ಜೊತೆಗಿರುವರು ಯಾರು, ನಾನು ಯಾರೊಂದಿಗೆ ಹವ್ಯಾಸವನ್ನು ಇಟ್ಕೊಂಡಿದ್ದೀನಿ, ನನ್ನ ಮಾತುಗಳು ಯಾವ ರೀತಿಯಲ್ಲಿದೆ, ನನ್ನ ಪ್ರಾರ್ಥನೆ ಯಾವ ರೀತಿಯಲ್ಲಿದೆ, ನನ್ನ ಚಟುವಟಿಕೆಗಳು ಯಾವ ರೀತಿಯಲ್ಲಿ, ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ನಾನು ಏನೇನು ಮಾಡ್ತಾ ಇದ್ದೀನಿ, ಇದು ನಮ್ಮ ಸುತ್ತಮುತ್ತ ಇರೋ ಗುರುತು. ನಾನು ಹೇಳ್ತೇನಲ್ಲ, ಅಯ್ಯಂಗಾರ್ ಬೇಕರಿ ಗುರುತಾಗಿ ಹೇಳಿದ್ರು ಅಂತ, ಅದೇ ರೀತಿ ನಮ್ಮ ಜೀವನದಲ್ಲಿ ಸುತ್ತ ಯಾರು ನಿಂತಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಪಕ್ಕ ಯಾರು ನಿಂತಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಯಾವ ರೀತಿಯ ವ್ಯಕ್ತಿಗಳೊಂದಿಗೆ ನಾವು ಸಹವಾಸವನ್ನು ಇಟ್ಕೊಂಡಿದ್ದೀವಿ ಅಂತ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲಿದ್ದೀವಿ ಅನ್ನೋ ಗುರುತು ನಮಗೆ ಸಿಗತ್ತೆ. ದಿನ ಎಲ್ಲಿಗೆ ನಾವು ಹೋಗ್ತಿದ್ದೀವಿ, ಯಾವ ರೀತಿಯಲ್ಲಿ ನಮ್ಮ ಅನುದಿನ ಚಟುವಟಿಕೆಗಳು, ದೈನಂದಿನ ಚಟುವಟಿಕೆಗಳನ್ನು ನಾವು ತೊಡಗಿಸಿಕೊಂಡಿದ್ದೀವಿ ಎಂಬುದರ ಬಗ್ಗೆ ಒಂದು ವ್ಯಕ್ತವಾದ ಧಾರಣೆಯು ನಮಗಿದ್ದರೆ ಅದೇ ನಮ್ಮ ಗುರುತು. ನಾವು ಎಲ್ಲಿ ನಿಂತಿದ್ದೀವಿ ಅಂತ ದೇವರಲ್ಲಿ ಹೇಳಲು ನಮಗೆ ಸಾಧ್ಯ ಆಗುತ್ತೆ. ಹೌದು ಆತ್ಮೀಯರೇ, ನಾವು ಎಲ್ಲಿ ನಿಂತಿದ್ದೇವೆ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಂಡು, ಯಾರ ಅಭಿಮುಖವಾಗಿ ನಿಂತಿದ್ದೇವೆ ಎಂದು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಸನ್ನಿಧಿಗೆ ಹಿಂದಿರುಗಿ ಬರಬೇಕು. ದೇವರಿಗೆ ಅಭಿಮುಖವಾಗಿ ನಾವು ನಿಲ್ಲಲು ಸಾಧ್ಯವಾಗಬೇಕು. ಅದು ನಾವು ಮಾಡಬೇಕಾದಂತಹ ಮೊದಲ ವಿಷಯ. ಪ್ರವಾದಿ ಯೆಶಾಯನು ತನ್ನ 30ನೇ ಅಧ್ಯಾಯದ 15ನೇ ವಾಕ್ಯದ ಮೂಲಕ ನಮಗೆ ಹೇಳುವ ಮೊದಲನೇ ವಿಷಯ, ಪಶ್ಚಾತ್ತಾಪಪಟ್ಟು ದೇವರ ಅಭಿಮುಖವಾಗಿ ನಿಲ್ಲು. ಸಹೋದರ ಸಹೋದರಿಯರೇ, ಚಿಂತೆ ಮಾಡಿ ನೋಡಿ, ನಾವು ಎಲ್ಲಿದ್ದೀವಿ, ದೇವರ ಸನ್ನಿಧಿಯಿಂದ ಎಷ್ಟು ದೂರ ನಾವು ಬಂದಿದ್ದೀವಿ, ನಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ, ನಾವು ಎಷ್ಟು ದೂರ ಹೋಗಿದ್ದೀವಿ, ನಮ್ಮ ಸಹವಾಸ ನಾವು ಯಾರೊಂದಿಗೆ ಇಟ್ಟುಕೊಂಡಿದ್ದೇವೆ, ನಮ್ಮ ಅನುದಿನ ಚಟುವಟಿಕೆಗಳನ್ನು ಯಾವ ರೀತಿ ನಾವು ನಿರ್ವಹಿಸುತ್ತಿದ್ದೇವೆ, ಇವೆಲ್ಲವನ್ನು ಗುರುತಾಗಿಟ್ಟುಕೊಂಡು ನಮ್ಮ ಸುತ್ತಮುತ್ತ ಇರುವ ಅನೇಕ ಗುರುತುಗಳನ್ನು ಅರ್ಥ ಮಾಡಿಕೊಂಡು ಯಾರ ಅಭಿಮುಖವಾಗಿ ನಿಂತಿದ್ದೇವೆ ಎಂದು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು, ಅಲ್ಲಿ ಕೊರತೆಗಳು, ಪಾಪದ ಕೆಡುಕುಗಳು ಎಲ್ಲ ಇದ್ದರೆ ಅವುಗಳನ್ನೆಲ್ಲ ತೊಲಗಿಸಿ ಅವನ್ನೆಲ್ಲ ದೂರ ಬಿಟ್ಟು ದೇವರ ಸನ್ನಿಧಿಗೆ ಹಿಂದಿರುಗಿ ಬರಲು ನಮಗೆಲ್ಲರಿಗೂ ಸಾಧ್ಯವಾಗಬೇಕು. ಇದು ರಕ್ಷಣೆ ಹೊಂದಲು ಮೊದಲನೇದಾಗಿ ನಾವು ಮಾಡಬೇಕಾದಂತಹ ವಿಷಯ ಎಂದು ಪ್ರವಾದಿಯು ಯೆಶಾಯನು ನಮಗೆ ಹೇಳುತ್ತಾ ಇದ್ದಾರೆ. ಎರಡನೇದಾಗಿ ನಾವು ಮಾಡಬೇಕಾದದ್ದು ಏನು? ದೇವರಿಗೆ ಅಭಿಮುಖವಾಗಿ ನಿಲ್ಲುವುದು ಒಂದನೆಯದು, ಅಂದರೆ ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖವಾಗಿ ನಿಲ್ಲುವುದು. ಎರಡನೇದಾಗಿ ನಾವು ಮಾಡಬೇಕಾಗಿದ್ದು ನೆಮ್ಮದಿಯಿಂದ ಇರುವುದು.
ರಕ್ಷಣೆಗೆ ಬೇಕಾದಂತಹ ಎರಡನೇ ಕಾರ್ಯ ಯಾವುದು? ನೆಮ್ಮದಿಯಿಂದ ಇರುವುದು. ಆಗ ನಿಮ್ಮಲ್ಲಿ ಒಂದು ಡೌಟು ಬರೋಕ್ಕೆ ಚಾನ್ಸ್ ಇದೆ. ಏನು ಡೌಟು? ಏನು ಸಂದೇಹ? ಏನು ಸಂದೇಹ? ನೆಮ್ಮದಿ ಅಂದರೆ ದೇವರೇ ಕೊಡಬೇಕಪ್ಪ, ನಾವೇ ಹೆಂಗೆ ನಾವು ನಮ್ಮಲ್ಲಿ ನೆಮ್ಮದಿ ಕಟ್ಕೊಳ್ಳೋದು? ನೆಮ್ಮದಿ ಅಂದರೆ ಯಾರು ಕೊಡಬೇಕು? ದೇವರೇ ಕೊಡಬೇಕು. ನೆಮ್ಮದಿಯಿಂದ ಅಲ್ದಾನೆ ನಾವಿಲ್ಲಿ ಬಂದು ಕೂಳ್ತಿರೋದು. ಹೌದು ತಾನೆ? ನೆಮ್ಮದಿ ಇಲ್ಲ ಜೀವನದಲ್ಲಿ ತೊಂದರೆಗಳಿವೆ ಅಂತಾನೆ ನಾವಿಲ್ಲಿ ಬಂದು ಕುಳಿತಿರೋದು. ಆಗ ನೀವು ಹೇಳ್ತಿದ್ದಾರ ನೆಮ್ಮದಿಯನ್ನು ಕಂಡುಕೊಳ್ಳಿ ಅಂತ, ಪ್ರವಾದಿ ಹೇಳ್ತಿದ್ದ ನೆಮ್ಮದಿಯನ್ನು ಕಂಡುಕೊಳ್ಳಿ ಅಂತ. ಇದು ಹೇಗೆ ಸಾಧ್ಯ? ನೆಮ್ಮದಿ ಎಂಬುದು ದೇವರು ಕೊಡಬೇಕಾದಂತಹ ವಿಷಯವಲ್ಲವೇ ಎಂದು ನಾವು ನಮ್ಮನ್ನೇ ಪ್ರಶ್ನಿಸಬಹುದು. ನಮ್ಮಲ್ಲೇ ಒಂದು ಸಂದೇಹವನ್ನು ಇಟ್ಕೋಬಹುದು, ಒಂದು ಡೌಟ್ ನಮ್ಮಲ್ಲಿ ಬರ್ಬೋದು. ಆದರೆ ಆತ್ಮೀಯ ಸಹೋದರ ಸಹೋದರಿಯರೇ, ನೆಮ್ಮದಿಯನ್ನು ಹುಟ್ಟಿಸಿಕೊಳ್ಳಬೇಕಾದುದು ನಾವೇ. ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಬೇಕಾದವರು ನಾವೇ ನಮ್ಮ ಜೀವನದಲ್ಲಿ. ಯಾಕೆ? ನೆಮ್ಮದಿ ಅಡಿಸ್ಥಾನ ಏನು? ಅಡಿಪಾಯ ಏನು? ನೆಮ್ಮದಿ ಅಡಿಪಾಯ ಅಂದರೆ ದೇವಾಶ್ರಯಭೂತ ಅಥವಾ ದೇವರಲ್ಲಿರೋ ವಿಶ್ವಾಸ. ದೇವರಲ್ಲಿ ನಂಬಿಕೆ ಇಲ್ಲ ಅಂದರೆ ನಮಗೆ ಎಲ್ಲೂ ನೆಮ್ಮದಿ ಸಿಗೋದೇ ಇಲ್ಲ. ಜೀವನದಲ್ಲಿ ಏನೇನಾದರೂ ಇರಲಿ, ಹಣ ಇರಲಿ, ಅಂತಸ್ತಿರಲಿ, ಮನೆ ಇರಲಿ, ಕೆಲಸ ಇರಲಿ, ಆರೋಗ್ಯ ಇರಲಿ, ನಾವು ಇಚ್ಛಿಸುವಂತಹ ಎಲ್ಲವೂ ನಮ್ಮ ಜೊತೆಗಿದ್ದರೂ ನೆಮ್ಮದಿ ಇರಬೇಕಂತ ಯಾವುದೇ ನಿರ್ಬಂಧ ಇಲ್ಲ. ವಿಶ್ವಾಸ ಹೊಂದಿದ್ದರೆ ಬೇರೆ ಏನೂ ಇಲ್ಲ ಅಂದರೂ ನಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ವಿಶ್ವಾಸ ಇದ್ದರೆ, ದೇವರಲ್ಲಿ ಒಂದು ಆಶ್ರಯಬೋಧ ಇದ್ದರೆ ಬೇರೆ ಏನೂ ಇಲ್ಲ ಅಂದರೂ ನಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ನೆಮ್ಮದಿ ಬೇಕಂದ್ರೆ ಇಷ್ಟು ಹಣ ಬೇಕಂತ ಏನಿಲ್ಲ, ಇಷ್ಟು ಅಂತಸ್ತು ಬೇಕಂತ ಏನಿಲ್ಲ, ಇಷ್ಟು ಆಸ್ತಿ ಬೇಕಂತ ಏನಿಲ್ಲ. ದೇವರಲ್ಲಿ ವಿಶ್ವಾಸ ಇದ್ದರೆ ಮಾತ್ರ ಸಾಕು. ದೇವರಲ್ಲಿ ಆಶ್ರಯ ಇದ್ದರೆ ಮಾತ್ರ ಸಾಕು. ನೆಮ್ಮದಿ ನಮ್ಮ ಜೀವನಕ್ಕೆ ನಮಗೆ ದೊರಕುತ್ತೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ. ನೆಮ್ಮದಿ ಬೇಕೆಂದರೆ ದೇವರಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ನಮಗೆ ನಮ್ಮ ಜೀವನವನ್ನು ಮುನ್ನಡೆಸಿದರೆ ನೆಮ್ಮದಿ ಪಡೆಯಲು ನಮಗೆ ಸಾಧ್ಯವಾಗುತ್ತದೆ. ಆದರೆ ಕೆಲವೊಮ್ಮೆ ಯಾಕೆ ನಮ್ಮ ಜೀವನದಲ್ಲಿ ನೆಮ್ಮದಿ ದೊರಕ್ತಾ ಇಲ್ಲ ಎಂದರೆ, ದೇವರನ್ನು ಬಿಟ್ಟು, ವಿಶ್ವಾಸವನ್ನು ಬಿಟ್ಟು ಬೇರೆ ಏನೇನಲ್ಲೋ ನಾವು ಆಶ್ರಯವನ್ನು ಇಟ್ಕೊಂಡಿದ್ದೇವೆ. ಬೇರೆ ಏನಲ್ಲಿ ನಾವು ಆಶ್ರಯ ಇಟ್ಕೊಂಡಿದ್ದೇವೆ? ಕೆಲವೊಮ್ಮೆ ನಮ್ಮಲ್ಲಿ ನಾವೇ ಆಶ್ರಯವನ್ನು ಇಟ್ಕೊಳ್ತೀವಿ. ನಮಗೆ ನಮ್ಮ ಬಗ್ಗೆನೇ ವಿಶ್ವಾಸ ಇದೆ, ನನಗೆ ಕೆಲಸ ಮಾಡ್ಬೋದು, ನನಗೆ ದುಡಿಬೋದು, ನನಗೆ ಆರೋಗ್ಯ ಇದೆ, ನನಗೆ ಎಲ್ಲ ಸೌಲಭ್ಯಗಳು ನನ್ನ ಸುತ್ತಮುತ್ತ ಇದೆ, ಇವನ್ನೆಲ್ಲ ಬಳಸಿಕೊಂಡು ನನ್ನ ತೊಂದರೆಗಳನ್ನು ನಾನೇ ಬಗೆಹರಿಸ್ಬೋದು, ನನ್ನ ತೊಂದರೆಗಳಿಂದ ನಾನೇ ಹೊರಗಡೆ ಬರ್ಬೋದು. ಇದೇನು? ಇದು ದೇವರಲ್ಲಿರುವ ವಿಶ್ವಾಸದ ಕೊರತೆ, ದೈವ ಆಶ್ರಯದ ಕೊರತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ನಾವೇ ವಿಶ್ವಾಸವನ್ನು ಇಟ್ಟುಕೊಳ್ಳುವುದು ದೇವರ ಮೇಲಿನ ಆಶ್ರಯದ ಕೊರತೆ. ದೇವರನ್ನು ಬಿಟ್ಟು ಈ ಪ್ರಪಂಚದಲ್ಲಿರುವ ಏನಲ್ಲಿ ಆಶ್ರಯವಿಟ್ಟುಕೊಂಡು ಬದುಕಿದ್ರು ಅದೆಲ್ಲ ನಮ್ಮ ವಿಶ್ವಾಸದ ಕೊರತೆ. ಅದನ್ನು ನಮಗೆ ನೆಮ್ಮದಿಯನ್ನು ಪಡ್ಕೊಳ್ಳಲು ಸಾಧ್ಯವಾಗುವುದಿಲ್ಲ. ನನ್ನ ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದ್ರೂ ನನಗೆ ನೆಮ್ಮದಿ ಸಿಗಲ್ಲ ದೇವರಲ್ಲಿ ವಿಶ್ವಾಸ ಮತ್ತು ಆಶ್ರಯ ಇಲ್ಲ ಅಂದರೆ. ನನಗೆ ಒಳ್ಳೆ ರೀತಿ ಆರೋಗ್ಯ ಇದೆ, ಒಳ್ಳೆ ಕೆಲಸ ಇದೆ, ಎಲ್ಲ ಇದ್ರೂ ನನಗೆ ನೆಮ್ಮದಿ ಸಿಗಬೇಕಂತ ಏನಿಲ್ಲ ದೇವರಲ್ಲಿ ಆಶ್ರಯ ಇಲ್ಲ ಎಂದರೆ. ಕೆಲವೊಮ್ಮೆ ನಮ್ಮ ಆಸ್ತಿಯೇ ನಮ್ಮ ನೆಮ್ಮದಿ ಹೋಗಲು ಅದೇ ಕಾರಣ ಆಗ್ಬೋದು. ನಮ್ಮ ಹಣನೇ ಅದಕ್ಕೆ ಕಾರಣ ಆಗಿವೆ. ಹೇಗೆ ನನಗೆ ಲಾಸ್ ಆಗತ್ತಾ, ನನ್ನ ಕೆಲಸ ಹೋಗುತ್ತಾ, ನನ್ನ ಆರೋಗ್ಯ ಕೆಟ್ಟ ಹೋಗುತ್ತಾ, ನಮ್ಮ ನೆಮ್ಮದಿ ಆ ರೀತಿಯಲ್ಲೂ ನಾವು ಕಳ್ಕೊತೀವಿ. ಇರೋ ವಿಷಯದಲ್ಲೇ ನೆಮ್ಮದಿ ಕಳ್ಕೊತೀವಿ ಕೆಲವೊಮ್ಮೆ ನಾವೊಮ್ಮೆ. ಅದೇ ಹೇಳ್ತಾ ಇರೋದು, ದೇವರಲ್ಲಿರುವ ಆಶ್ರಯ ಬೋಧವೇ, ದೇವರಲ್ಲಿರುವ ವಿಶ್ವಾಸವೇ ನಮ್ಮ ನೆಮ್ಮದಿಗೆ ಅಡಿಪಾಯ. ಆದುದರಿಂದ ದೇವಾಶ್ರಯ ಬೋಧವನ್ನು ನಾವು ಬೆಳೆಸ್ಕೋಬೇಕು. ದೇವರಲ್ಲಿರುವ ವಿಶ್ವಾಸವನ್ನು ನಾವು ಬೆಳೆಸ್ಕೋಬೇಕು. ಇದೇ ದೇವರು ಪ್ರವಾದಿ ಹೇಳ್ತಾ ಇರೋ ವಿಷಯ. ಏನು? ಎರಡನೇದಾಗಿ, ನೀನು ನೆಮ್ಮದಿಯನ್ನು ಪಡ್ಕೋಬೇಕು ಅಂದರೆ ನಿನ್ನಲ್ಲಿರುವ ಆಶ್ರಯವನ್ನು ಬಿಟ್ಟು, ನಿನ್ನ ಸುತ್ತಮುತ್ತ ಇರುವ ಭೌತಿಕವಾದ ಆಶ್ರಯಗಳನ್ನು ಬಿಟ್ಟು, ನಿನ್ನ ಆರ್ಥಿಕವಾದ ವಸ್ತುಗಳ ವಿಷಯಗಳ ಮೇಲಿರುವ ನಿನ್ನ ಆಶ್ರಯವನ್ನು ಬಿಟ್ಟು ದೇವರಲ್ಲಿ ಆಶ್ರಯವನ್ನು ಪಡ್ಕೋ. ದೇವರಲ್ಲಿ ವಿಶ್ವಾಸವನ್ನಿಡು. ದೇವರ ನಂಬಿಕೆಯಲ್ಲಿ ಬೆಳೆದು ಬಾ. ಆಗ ನಿನ್ನ ಜೀವನದಲ್ಲಿ ನೆಮ್ಮದಿಯಿಂದ ಇರಲು ನಿನಗೆ ಸಾಧ್ಯವಾಗುತ್ತದೆ. ಅದು ರಕ್ಷಣೆ ಪಡೆಯಬೇಕೆಂದರೆ ಬೇಕಾಗಿರುವಂತಹ ವಿಷಯ. ರಕ್ಷಣೆ ಪಡೆಯಬೇಕೆಂದರೆ ಬೇಕಾಗಿರುವಂತಹ ವಿಷಯ ಅದೇ, ದೇವರಲ್ಲಿರುವ ಆಶ್ರಯ. ಆಗ ನೋಡಿದರೆ ಆತ್ಮೀಯರೇ, ವಚನ ಪ್ರವಾದಿ ಮುಖಾಂತರ ಹೇಳ್ತಾ ಇದೆ, ಈ 2 ವಿಷಯಗಳು ನಿಮ್ಮ ಜೀವನದಲ್ಲಿರಬೇಕು. ಒಂದನೇದಾಗಿ ದೇವರಲ್ಲಿ ನೋಡಿ ವಿಶ್ವಾಸವನ್ನು ಪಡೆದುಕೊಂಡು
ದೇವರಿಗೆ ಅಭಿಮುಖವಾಗಿ ನಿಲ್ಲಲು ನಿನಗೆ ಸಾಧ್ಯವಾಗಬೇಕು. ಎರಡನೇದಾಗಿ ನೀನು ನೆಮ್ಮದಿಯಿಂದ ಇರಬೇಕು. ಈ ಎರಡು ವಿಷಯ ನಮ್ಮ ಜೀವನದಲ್ಲಿ ರಕ್ಷಣೆ ಹೊಂದಲು ಅಡಿಪಾಯವಾಗಿ ಬೇಕಾಗಿದೆ ಎಂದು ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೀಗೆ ದೇವರಿಗೆ ಅಭಿಮುಖವಾಗಿ ನಿಂತು ದೇವರಲ್ಲಿ ಆಶ್ರಯವನ್ನಿಟ್ಟುಕೊಂಡು ನಾವು ಮುಂದೆ ಬರುವಾಗ ನಮ್ಮ ಜೀವನಕ್ಕೆ ದೊರಕುವ ಅನುಗ್ರಹಗಳನ್ನು ಯಾವುದು ಎಂದು ಪ್ರವಾದಿ ಹೇಳಿದ್ದು. ನಾವು ರಕ್ಷಣೆ ಹೊಂದಲು ಏನೇನು ಬೇಕು ಅಂತ ಕೇಳ್ತಾ ಇದ್ದೀವಿ. ಅದರಲ್ಲಿ ಪ್ರವಾದಿ ಹೇಳ್ತಾನೆ, ಆಗ ನಿಮಗೆ ಶಾಂತಿ ಸಿಗತ್ತೆ. ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಾ. ನಿಮ್ಮ ಜೀವನದ ಕೊರತೆಗಳನ್ನು ದೂರ ಮಾಡಲು ನಿಮಗೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನವು ಅನುಗ್ರಹಿಸಲ್ಪಡುತ್ತೆ. ನಿಮ್ಮ ಜೀವನದಲ್ಲಿ ಏನೇನು ತೊಂದರೆಗಳಿದೆ ಅಂತ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ನಿನ್ನ ಜೀವನದಲ್ಲಿ ಏನೇನು ನೋವುಗಳಿದೆ ಅಂತ ನೀನು ನೆರಳುತ್ತಾ ಇದೆಯಾ, ನಿನ್ನ ಜೀವನದ ಕೊರತೆಗಳೇನು, ಸಮಸ್ಯೆಗಳು ಏನು ಅಂತ ನೀನು ದೇವರ ಸನ್ನಿಧಿಯಲ್ಲಿ ಬಂದು ಮೊಣಕಾಲೂರಿ ಪ್ರಾರ್ಥಿಸುತ್ತಾ ಇದೆಯಾ, ಅವೆಲ್ಲವೂ ನಿನ್ನ ಜೀವನದಿಂದ ದೂರಪಡಿಸಲು, ನಿನ್ನಲ್ಲಿರುವ ನೆಮ್ಮದಿಯನ್ನು ಹೊರತರಲು, ನಿನ್ನಲ್ಲಿರುವ ಶಾಂತಿಯನ್ನು ಪಡೆಯಲು, ದೇವರಲ್ಲಿ ಭರವಸೆಯನ್ನಿಟ್ಟುಕೊಂಡು ಮುಂದೆ ಬರಲು ನಿನಗೆ ಸಾಧ್ಯವಾಗಬೇಕೆಂದರೆ ನೀನು ದೇವರ ಅಭಿಮುಖವಾಗಿ ನಿಂತು ದೇವರ ಅನುಗ್ರಹಗಳನ್ನು ಪಡೆಯಲು ನಿನಗೆ ಆಗ ಸಾಧ್ಯ ಎಂದು ವಚನವು ಹೇಳ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸಂತ ಪೌಲನು ತೀತನಿಗೆ ಬರೆದ ಪತ್ರದ 2ನೇ ಅಧ್ಯಾಯದ 11-12 ವಾಕ್ಯಗಳನ್ನು ಸ್ವಲ್ಪ ಓದಬೇಕಾಗಿದೆ. ಸಂತ ಪೌಲನು ತೀತನಿಗೆ ಬರೆದ ಪತ್ರ 2ನೇ ಅಧ್ಯಾಯ 11-12 ವಾಕ್ಯಗಳು. ಬೈಬಲ್ ಇದ್ದವರು ತೆಗೀರಿ ಅದು ಆ ವಚನ. ತೀತನಿಗೆ ಬರೆದ ಪತ್ರ 2ನೇ ಅಧ್ಯಾಯ 11-12 ವಾಕ್ಯಗಳು. ಥೆಸಲೋನಿಯರಿಗೆ ಪತ್ರ ಬರೆದ ನಂತರ ತೀತನಿಗೆ ಪತ್ರ ಬರುತ್ತೆ. ಬೈಬಲ್ ಇಲ್ಲ ಅಂತ ಮಾತ್ರ ಹೇಳಬೇಡಿ, ಬೈಬಲಲ್ಲಿ ಇದೆ ಅದು. ಥೆಸಲೋನಿಯರಿಗೆ ಬರೆದ ಪತ್ರದ ನಂತರ ತೀತನಿಗೆ ಬರೆದ ಪತ್ರ 2ನೇ ಅಧ್ಯಾಯ 11-12 ವಾಕ್ಯಗಳು. ನಾನೇ ಓದ್ತೀನಿ. ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕವಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದೇ ಅದು ನಮಗೆ ಬೋಧಿಸುತ್ತದೆ. ಇನ್ನೊಂದ್ಸತಿ ಓದ್ತೀನಿ, ಕೇಳ್ಕೊಳ್ಳಿ. ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದೇ ಅದು ನಮ್ಮನ್ನು ಬೋಧಿಸುತ್ತಿದೆ. ಆತ್ಮೀಯರೇ, ವಚನ ಹೀಗೆ ಹೇಳ್ತಾ ಇದೆ. ತೀತನಿಗೆ ಪೌಲನು ಬರೆದ ಪತ್ರದ ಮುಖಾಂತರ 2ನೇ ಅಧ್ಯಾಯದ 11-12 ವಾಕ್ಯಗಳ ಮುಖಾಂತರ ಹೀಗೆ ಹೇಳ್ತಾ ಇದೆ, ದೇವರ ಅನುಗ್ರಹವು ಈಗಾಗಲೇ ಪ್ರಕಟವಾಗಿದೆ. ನಿನ್ನ ಜೀವನಕ್ಕೆ ಬೇಕಾದ ದೇವರ ಅನುಗ್ರಹವು, ರಕ್ಷಣೆ ಹೊಂದಲು ಬೇಕಾದಂತಹ ದೇವರ ಅನುಗ್ರಹವು ಈಗಾಗಲೇ ನಿನಗೆ ಪ್ರಕಟವಾಗಿದೆ. ಈಗಾಗಲೇ ಪ್ರಪಂಚದಲ್ಲಿ ಪ್ರಕಟವಾಗಿದೆ. ಅದೇನು ದೊರಕಬೇಕಂತಿಲ್ಲ, ಇನ್ನು ಬರಬೇಕಾದಂತಹ ಒಂದು ವಿಷಯವಲ್ಲ ಅದು. ದೇವರ ಅನುಗ್ರಹವು ನಿನಗೆ ಬರಬೇಕಾದಂತಹ ಒಂದು ವಿಷಯ ಅಲ್ಲ, ಈಗಾಗಲೇ ಅದಿದೆ. ಅದನ್ನು ಪಡೆದುಕೊಳ್ಳಲು ನಿನಗೆ ಸಾಧ್ಯವಾಗುತ್ತಿಲ್ಲ ಅಷ್ಟೇ. ಅದನ್ನು ಪಡೆದುಕೊಳ್ಳಬೇಕಂದ್ರೆ ಏನು ಮಾಡಬೇಕು? ವಚನ ಹೀಗೆ ಮುಂದುವರಿತಾ ಇದೆ. ನಾವು ಭಕ್ತಿಹೀನ ನಡತೆಗಳನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಚಾರಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತಿಯರಾಗಿಯೂ ಜೀವಿಸಬೇಕೆಂದು ಅದು ನಮ್ಮಲ್ಲಿ ಹೇಳ್ತಾ ಇದೆ. ಪ್ರಾಪಂಚಿಕವಾದ ವ್ಯಾಮೋಹಗಳನ್ನು ನಮ್ಮಿಂದ ದೂರ ಮಾಡಿದರೆ ದೇವರು ಈಗಾಗಲೇ ಪ್ರಕಟಣೆ ಮಾಡಿರುವ, ದೇವರು ಈಗಾಗಲೇ ಕಳಿಸಿಕೊಟ್ಟಿರುವಂತಹ ಅನುಗ್ರಹಗಳನ್ನು ಪಡೆಯಲು ನಿನಗೆ ಸಾಧ್ಯವಾಗುತ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಕೊರತೆಗಳಿದೆ, ನೋವುಗಳಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಆ ಅನುಗ್ರಹಗಳನ್ನು, ಅದನ್ನು ನಮ್ಮ ಜೀವನದಿಂದ ದೂರಪಡಿಸಲು ಈಗಾಗಲೇ ದೇವರು ಅನುಗ್ರಹಗಳನ್ನು ಕೊಟ್ಟಿದ್ದಾನೆ. ದೇವರು ಅನುಗ್ರಹಗಳನ್ನು ಈಗಾಗಲೇ ಸುರಿಸಿದ್ದಾನೆ, ನೀಡಿದ್ದಾನೆ. ಆದರೆ ಅದನ್ನು ಪಡೆದುಕೊಳ್ಳಲು ನಮಗೆ ಸಾಧ್ಯವಾಗುತ್ತಿಲ್ಲ ಅಷ್ಟೇ. ಈ ಪಡೆದುಕೊಳ್ಳಲು ಯಾಕೆ ಸಾಧ್ಯವಾಗುತ್ತಿಲ್ಲ? ಪೌಲನು ತೀತನಿಗೆ ಹೇಳ್ತಾ ಇದ್ದಾನೆ, ಏನದು? ಪ್ರಾಪಂಚಿಕ ವ್ಯಾಮೋಹ. ನಿನ್ನ ನಡತೆಯಲ್ಲಿರುವ ಕೊರತೆಗಳು,
ನೀನು ನಿನ್ನ ಜೀವನದಲ್ಲಿ ತಪ್ಪಾಗಿ ಅಳವಡಿಸಿಕೊಂಡಿರುವಂತಹ ಕೆಲವು ಕಾರ್ಯಗಳು, ದೇವರು ಈಗಾಗಲೇ ಸುರಿಸಿರುವಂತಹ ಅನುಗ್ರಹಗಳ ಮುಂದೆ ನಿನ್ನ ಈ ಜೀವನ ಶೈಲಿಯು, ಈ ಜೀವನ ರೀತಿಯು ತಡೆಯನ್ನು ಮಾಡ್ತಾ ಇದೆ, ತಡೆಗಟ್ತಾ ಇದೆ. ಅನುಗ್ರಹಗಳು ಬರೋ ದಾರಿಯಲ್ಲಿ ನಿನ್ನ ಪ್ರಾಪಂಚಿಕ ವ್ಯಾಮೋಹ ಆಗಿರ್ಬೋದು, ನಿನ್ನ ಜೀವನದಲ್ಲಿ ನೀನು ಅಳವಡಿಸಿರುವಂಥ ಏನೋ ತಪ್ಪಾದ ಕಾರ್ಯಗಳಾಗಿರ್ಬೋದು, ಅವು ತಡೆಯನ್ನು ಹಿಡಿತಾ ಇದೆ. ದೇವರು ಅನುಗ್ರಹ ಕೊಟ್ಟಿಲ್ಲ ಅಂತ ಅಲ್ಲ, ಅದನ್ನು ಸ್ವೀಕರಿಸಲು ನಿನಗೆ ಸಾಧ್ಯವಾಗುತ್ತಿಲ್ಲ ಅಂತ ಇದರ ಅರ್ಥ. ಹೌದು ಆತ್ಮೀಯರೇ, ದೇವರು ಅನುಗ್ರಹವನ್ನು ಕೊಟ್ಟಿದ್ದಾನೆ, ಅದನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ ಅಷ್ಟೇ. ಚಿಂತೆ ಮಾಡಿ ನೋಡೋಣ, ಏನು ನನ್ನ ಜೀವನದಲ್ಲಿರುವ ಅಡಚಣೆ? ದೇವರು ಈಗಾಗಲೇ ನೀಡಿರುವ ನಿನ್ನ ರೋಗಗಳನ್ನು ನಿನ್ನಿಂದ ತೊಲಗಿಸಲು, ರೋಗದಿಂದ ನಿನ್ನನ್ನು ಹೊರತರಲು ದೇವರು ಈಗಾಗಲೇ ಕೊಟ್ಟಿರುವ ಅನುಗ್ರಹವನ್ನು ಸ್ವೀಕರಿಸಲು ನಿನ್ನಲ್ಲಿರುವ ಅಡಚಣೆ ಏನು? ನಿನ್ನ ಆರ್ಥಿಕ ಸಮಸ್ಯೆಗಳು, ನಿನ್ನ ರೋಗಗಳನ್ನು ನಿನ್ನಿಂದ ದೂರಪಡಿಸಲು ದೇವರು ಆಗಲೇ ಕೊಟ್ಟಿರುವ ಅನುಗ್ರಹಗಳನ್ನು ಪಡೆಯಲು, ಸ್ವೀಕರಿಸಲು ನೀನು ತಗಲೆ ಬಗೆಸಿಕೊಂಡು ಆಗಲೇ ನಿಂತಿದ್ದರೂ ಅದು ನಿನ್ನಲ್ಲೂ ಸೇರಲೇ ಇರುವುದಕ್ಕಿರುವ ಕಾರಣ ಏನು? ಏನು ಅಡಚಣೆಯನ್ನು ನೀನು ಮಾಡಿರುವೆ? ಒಂದು ಉದಾಹರಣೆಯನ್ನು ಪೌಲನು ತೀತನಿಗೆ ಹೇಳ್ತಾ ಇದ್ದಾನೆ, ಅದು ಪ್ರಾಪಂಚಿಕ ವ್ಯಾಮೋಹಗಳಾಗಿರಬಹುದು. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಪರಮ ಪ್ರಧಾನವಾದ ವಿಷಯ ಇದೇ ಆಗಿದೆ. ದೇವರು ರಕ್ಷಣೆಗೆ ಬೇಕಾದ ಅನುಗ್ರಹಗಳನ್ನು ಈಗಾಗಲೇ ಹೊರತುಪಡಿಸಿದ್ದಾನೆ, ಈಗಾಗಲೇ ನೀಡಿದ್ದಾನೆ, ಈಗಾಗಲೇ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿದೆ. ದೇವರು ಆಗಲೇ ಪ್ರಕಟಣೆ ಮಾಡಿದ್ದಾನೆ. ಪೌಲನು ಹೇಳ್ತಿದ್ದ, ದೇವರು ಆಗಲೇ ಪ್ರಕಟಣೆ ಮಾಡಿದ್ದಾರೆ, ದೇವರಿಂದ ಆಗಲೇ ಹೊರಟಿದೆ ಅನುಗ್ರಹವು, ಆದರೆ ನಿನ್ನಲ್ಲಿ ಸೇರುತ್ತಿಲ್ಲ ಅಷ್ಟೇ. ಯಾಕೆ? ನಿನ್ನಲ್ಲಿರುವ ಕೊರತೆಗಳು ಏನು? ಅದು ಚಿಂತೆ ಮಾಡಿ ನೋಡು ಅಂತ ಹೇಳ್ತಾ ಇದ್ದಾನೆ ಪೌಲನು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಚಿಂತೆ ಮಾಡಿ ನೋಡೋಣ, ಯಾಕೆ ದೇವರ ಅನುಗ್ರಹವನ್ನು ಸ್ವೀಕರಿಸಲು ನನಗೆ ಸಾಧ್ಯವಾಗ್ತಾ ಇಲ್ಲ? ಪ್ರವಾದಿಯು ಯೆಶಾಯನು ಹೇಳಿದ 30ನೇ ಅಧ್ಯಾಯದ 15ನೇ ವಾಕ್ಯದ ತದನುಸಾರ ಹೇಳಿದ ನೆಮ್ಮದಿಯ ಜೀವನವನ್ನು, ಶಾಂತಿಯ ಜೀವನವನ್ನು ಪಡೆದುಕೊಳ್ಳಲು ನನಗೆ ಪಶ್ಚಾತ್ತಾಪದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ನನಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಏನು ನನ್ನಲ್ಲಿರುವ ಅಡಚಣೆಗಳನ್ನು ಅದನ್ನು ಕಂಡುಹಿಡಿದು ನಾವು ನಮ್ಮನ್ನು ಮುನ್ನಡೆಸಲು, ದೇವರ ಸನ್ನಿಧಿಗೆ ಕರೆತರಲು ನಾವು ಇನ್ನಷ್ಟು ಕುತೂಹಲದಿಂದ ದೇವರ ವಚನವನ್ನು ಆಲಿಸಿ ನಮ್ಮನ್ನೇ ಕ್ರಮೀಕರಿಸಿಕೊಳ್ಳಬೇಕಾಗಿದೆ. ಕೃಪಾವರವೇ ನಮ್ಮ ಜೀವನದ ಅಡಿಪಾಯ. ವಿಶ್ವಾಸ ಜೀವಿಸಲು, ವಿಶ್ವಾಸದ ಮುಖಾಂತರ ರಕ್ಷಣೆಯನ್ನು ಹೊಂದಲು, ಅದು ಭೌತಿಕವಾಗಿರಬಹುದು, ಆತ್ಮೀಯವಾಗಿರಬಹುದು, ಅದನ್ನು ಪಡೆಯಬೇಕೆಂದರೆ ಕೃಪಾವರವೇ ನಮ್ಮ ಜೀವನದ ಅಡಿಪಾಯ. ಕೃಪಾವರ ಬೇಕು ನಮಗೆ. ನಾವೆಲ್ಲರೂ ಚಿಂತೆ ಮಾಡುವ ಒಂದು ರೀತಿ ಇದೆ, ಏನದು ಗೊತ್ತಾ? ಎಲ್ಲ ಸರಿಯಾದರೆ, ನನ್ನ ಜೀವನದಲ್ಲಿರುವ ಎಲ್ಲ ವಿಷಯಗಳು ಸರಿಯಾದರೆ ಕೃಪಾವರದಲ್ಲಿ ನಾನು ಬದುಕಬಹುದು. ಎಲ್ಲ ಸರಿಯಾದಾಗ ನನಗೆ ಕೃಪಾವರ ದೊರಕತ್ತೆ. ನಾನು ನನ್ನ ಜೀವನದ ತಪ್ಪು ನಡವಳಿಕೆಗಳನ್ನು ಅಗಲಿಸಿ, ಏನೇನು ಕೆಡುಕುಗಳು ಮಾಡಿದ್ದೀನಿ, ಏನೇನು ಪಾಪಗಳನ್ನೆಲ್ಲ ಮಾಡಿದ್ದೀನಿ, ಆ ಪಾಪಗಳನ್ನು, ಅದರಿಂದ ಬರುವ ಹವ್ಯಾಸಗಳು, ಚಟುವಟಿಕೆಗಳು ಎಲ್ಲವನ್ನು ದೂರ ಮಾಡಿದರೆ ಮಾತ್ರ ಕೃಪಾವರಗಳು ನನಗೆ ಬರುತ್ತೆ. ನಾನು ನನ್ನನ್ನೇ ಶುದ್ಧೀಕರಿಸಿದಾಗ ಮಾತ್ರ, ನನ್ನನ್ನು ಒಳ್ಳೆ ರೀತಿಯಲ್ಲಿ ನಾನು ನಡೆಯಲು ಪ್ರಾರಂಭ ಮಾಡಿದಾಗ ಮಾತ್ರ ಕೃಪಾವರ ನಮಗೆ ಬರುತ್ತೆ ಎಂಬ ಚಿಂತೆ ನಮಗಿದೆ. ಆದರೆ ಆತ್ಮೀಯರೇ, ವಚನ ಹೇಳುವ ವಿಷಯ ಏನು ಗೊತ್ತಾ? ಕೃಪಾವರ ಬಂದಾಗ ನೀ ಸರಿಯಾಗ್ತಿ ಅಂತ ಹೇಳ್ತಾರೆ ವಚನ. ಕೃಪಾವರ ಬಂದಾಗ ನಿನ್ನ ಜೀವನದಲ್ಲಿ ನೀನು ಮುಂದುವರೆಯಲು ಸಾಧ್ಯ. ಕೃಪಾವರ ಬಂದಾಗ, ಕೃಪಾವರವನ್ನು ಸ್ವೀಕರಿಸಿಕೊಂಡು ನಾನು ಸರಿಯಾಗ್ತೀನಿ ಅಂತಲ್ಲ, ನಾನು ಈಗಿರುವ ಅವಸ್ಥೆಯನ್ನು ನೀಗಿಸಲು ನನಗೆ ಕೃಪಾವರ ಬೇಕು. ಪಾಪದಿಂದ ದೂರ ಆಗಲು, ನಮ್ಮ ಜೀವನದ ಸಮಸ್ಯೆಗಳನ್ನು, ಕೊರತೆಗಳನ್ನು ಬಗೆಹರಿಸಲು ಬೇಕಾದಂತಹ ದೈವಿಕ ಜ್ಞಾನವನ್ನು ಪಡೆಯಲು ನನಗೆ ಕೃಪಾವರ ಬೇಕು, ನಮಗೆ ಕೃಪಾವರ ಬೇಕು. ದೇವರು ಕೃಪಾವರವನ್ನು ಕೊಟ್ಟಿದ್ದಾನೆ. ಪೌಲನು ಹೇಳಿದ ಹಾಗೆ, ಏನು ಕೃಪಾವರ? ದೇವರಿಂದ ಈಗಾಗಲೇ ಪ್ರಕಟವಾಗಿದೆ. ಆ ಕೃಪಾವರವು ನಮ್ಮಲ್ಲಿ ಸೇರಿಕೊಂಡು ಆ ಕೃಪಾವರ ತದನುಸಾರ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಬೇಕು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಬೇಕಂದ್ರೆ ಸಂತ ಪೌಲನು ಕೊರಿಂಥರಿಗೆ ಬರೆದ 1ನೇ ಪತ್ರದ 15ನೇ ಅಧ್ಯಾಯದ 10ನೇ ವಾಕ್ಯವನ್ನು ಓದಿಸ್ತಾರೆ. ಸಂತ ಪೌಲನು ಕೊರಿಂಥರಿಗೆ ಬರೆದ 1ನೇ ಲೇಖನದ 1ನೇ ಪತ್ರದ 15ನೇ ಅಧ್ಯಾಯದ 10ನೇ ವಾಕ್ಯ. ಪೌಲನು ಕೊರಿಂಥರಿಗೆ ಬರೆದ 1ನೇ ಪತ್ರ 15ನೇ ಅಧ್ಯಾಯ 10ನೇ ವಾಕ್ಯ.
ಪೌಲನು ಹೀಗೆ ಹೇಳ್ತಾ ಇದ್ದಾನೆ ಪತ್ರದ ಮುಖಾಂತರ, ನಾನು ಈಗ ಈ ಸ್ಥಿತಿಯಲ್ಲಿ ಇರುವುದು ದೇವರ ಅನುಗ್ರಹದಿಂದಲೇ. ಅವರ ಅನುಗ್ರಹವು ನನ್ನಲ್ಲಿ ವ್ಯರ್ಥವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚು ಶ್ರಮಪಟ್ಟು ಸೇವೆ ಮಾಡಿದ್ದೇನೆ. ಇದು ಪೌಲನು ತನ್ನ ಪತ್ರದ ಮುಖಾಂತರ ಹೇಳುವ ವಿಷಯ, ಕೊರಿಂಥಿಯರಿಗೆ ಹೇಳುವ ವಿಷಯ ಏನು? ಇಷ್ಟು ನಾನು ಈಗ ಈ ಸ್ಥಿತಿಯಲ್ಲಿ ಇರುವುದು ದೇವರ ಅನುಗ್ರಹದಿಂದಲೇ, ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥವಾಗಲಿಲ್ಲ. ಪೌಲನು ತನ್ನ ಜೀವನದ ಮುಖಾಲಕ ಶುಭ ಸಂದೇಶವನ್ನು ಸಾರುತ್ತಾ, ಎಲ್ಲರಿಗೂ ಕ್ರಿಸ್ತರನ್ನು ಕೊಡುತ್ತಾ, ಕ್ರಿಸ್ತರ ಶುಭ ಸಂದೇಶದ ಮೌಲ್ಯಗಳನ್ನು ಹೇಳುತ್ತಾ ಹೀಗೆ ಹೇಳ್ತಾ ಇದ್ದಾನೆ, ಕೊರಿಂಥಿಯರಿಗೆ ಹೀಗೆ ಹೇಳ್ತಾ ಇದ್ದಾನೆ, ನಾನು ಈಗ ಈ ಸ್ಥಿತಿಯಲ್ಲಿರುವುದು ದೇವರ ಅನುಗ್ರಹದಿಂದಲೇ. ನಾನು ಈ ಸ್ಥಿತಿಯಲ್ಲಿರುವುದು ದೇವರ ಅನುಗ್ರಹದಿಂದಲೇ, ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥವಾಗಲಿಲ್ಲ. ದೇವರ ಅನುಗ್ರಹ ನನ್ನಲ್ಲಿ ವ್ಯರ್ಥವಾಗಲಿಲ್ಲ. ಪೌಲನು ಕೊರಿಂಥಿಯರಿಗೆ ಹೇಳ್ತಾ ಇದ್ದಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಅನುಗ್ರಹ, ದೇವರ ಕೃಪೆ, ದೇವರ ಕೃಪಾವರ ನಮ್ಮಲ್ಲಿ ವ್ಯರ್ಥವಾಗುತ್ತಿದೆಯೇ ಎಂಬುದು ನಾವು ಚಿಂತೆ ಮಾಡಬೇಕಾದಂತಹ ವಿಷಯ. ಪೌಲನು ತನ್ನ ಜೀವನವನ್ನು ದೇವರು ಇಚ್ಛಿಸುವಂತೆ ಮುನ್ನಡೆಸುತ್ತಾ ಹೇಳುವುದು, ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥವಾಗಲಿಲ್ಲ. ದೇವರ ಅನುಗ್ರಹ ಕೊಟ್ಟುದರಿಂದ ಮಾತ್ರ ನಾನು ಈ ರೀತಿ ಇದ್ದೇನೆ, ಆದರೆ ನಾನು ಅನುಗ್ರಹವನ್ನು ವ್ಯರ್ಥಪಡಿಸಿಕೊಂಡಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಅನುಗ್ರಹವು ಈಗಾಗಲೇ ಪ್ರಕಟವಾಗಿದೆ, ಅದು ನಮ್ಮಲ್ಲಿ ಬಂದು ಸೇರಲು ಇಚ್ಛಿಸುತ್ತಿದೆ. ಆದರೆ ಅನುಗ್ರಹ ಅನುಸಾರ ನಮಗೆ ಜೀವನ ಮುನ್ನಡೆಸಲು ಸಾಧ್ಯವಾಗುತ್ತಾ ಇಲ್ಲ ಅಂದರೆ ಅದರ ಒಂದೇ ಅರ್ಥ, ಆ ಅನುಗ್ರಹಗಳನ್ನು ನಾನು ವ್ಯರ್ಥ ಮಾಡ್ತಾ ಇದ್ದೀನಿ. ದೇವರು ಕೊಟ್ಟಿರುವಂಥ ಅನುಗ್ರಹಗಳನ್ನು ನಾನು ವ್ಯರ್ಥ ಮಾಡ್ತಾ ಇದ್ದೀನಿ. ನನ್ನ ಜೀವನಕ್ಕೆ ಅಳವಡಿಸಿಕೊಂಡು ನನ್ನ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಲು ನನಗೆ ಸಾಧ್ಯವಾಗುತ್ತಾ ಇಲ್ಲ ಅಂದರೆ ನಾನು ಅದನ್ನೆಲ್ಲ ವ್ಯರ್ಥ ಮಾಡಿಕೊಳ್ಳುತ್ತಾ ಇದ್ದೀನಿ. ದೇವರು ಕೊಟ್ಟಿರುವಂತಹ ಅನುಗ್ರಹಗಳನ್ನು ಸರಿಯಾದ ರೀತಿಯಲ್ಲಿ ಜೀವನದಲ್ಲಿ ಸ್ವೀಕರಿಸಿಕೊಂಡು ನನ್ನ ಜೀವನವನ್ನು ತದನುಸಾರ ಮುನ್ನಡೆಸಲು ನನಗೆ ಸಾಧ್ಯವಾಗುತ್ತಾ ಇಲ್ಲ ಎಂದರೆ ದೇವರ ಅನುಗ್ರಹಗಳನ್ನು ನಾವು ವ್ಯರ್ಥ ಮಾಡ್ತಿದ್ದೀವಿ ಅಂತ ಮಾತ್ರ ಅದರ ಅರ್ಥ. ಆದುದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಪ್ರವಾದಿಯ ಮೂಲಕ ಈ ದಿನದ ವಚನದಲ್ಲಿ ಯೆಶಾಯ ಪ್ರವಾದಿಯು ತನ್ನ 30ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಹೇಳಿದ ಥರ, ನಿನ್ನ ಜೀವನದಲ್ಲಿ ರಕ್ಷಣೆಯನ್ನು ಪಡೆಯಲು ಆತ್ಮೀಯವಾದ ರಕ್ಷಣೆಯಾಗಿರಬಹುದು, ಭೌತಿಕವಾದ ರಕ್ಷಣೆಯಾಗಿರಬಹುದು, ಅದನ್ನು ಪಡೆದು ದೇವರಿಗೆ ಹಿಂದಿರುಗಿ ದೇವರಿಗೆ ಅಭಿಮುಖವಾಗಿ ನಿಂತು ನೆಮ್ಮದಿಯನ್ನು ಪಡೆದು ಮುನ್ನಡೆಯಲು ನೀನು ಮಾಡಬೇಕಾದಂತಹ ವಿಷಯ ಪಶ್ಚಾತ್ತಾಪ ಪಡಬೇಕು ಎಂಬುದಾಗಿದೆ. ಹೀಗೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖವಾಗಿ ನೆಮ್ಮದಿಯಿಂದ ನೀನು ಇರುವಾಗ ನಿನಗೆ ದೊರಕುವ ಅನುಗ್ರಹ ಏನು? ನಿನ್ನ ಜೀವನಕ್ಕೆ ನೀನು ಇಷ್ಟಪಡುವ ಅನುಗ್ರಹಗಳು ನಿನಗೆ ದೊರಕುತ್ತವೆ. ನಿನಗೆ ಶಾಂತಿ ಸಿಗತ್ತೆ, ಭಕ್ತಿ ಸಿಗತ್ತೆ, ನಿನ್ನ ಜೀವನ ಉದ್ಧಾರ ಆಗತ್ತೆ. ಭೌತಿಕವಾದ ಆತ್ಮೀಯವಾದ ಎಲ್ಲ ಅನುಗ್ರಹಗಳನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ಸಂತ ಪೌಲನ ಮುಖಾಂತರವೂ ಯೆಶಾಯ ಪ್ರವಾದಿ ಮುಖಾಂತರವೂ ದೇವರು ಈ ದಿನದ ವಚನದ ಮುಖಾಂತರ ನಮಗೆ ಹೇಳಿಕೊಟ್ಟಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯೇ, ದೇವರ ವಚನಕ್ಕೆ ನಮಗೆ ವಂದನೆಯನ್ನು ಸಲ್ಲಿಸೋಣ. ದೇವರೇ, ಈ ವಚನಗಳ ಮುಖಾಂತರ ಆತ್ಮೀಯವಾದ ಒಂದು ಬೋಧ್ಯವನ್ನು, ಚಿಂತನೆಗಳನ್ನು, ತಿಳುವಳಿಕೆಗಳನ್ನು ನಮಗೆ ನೀಡುವುದಕ್ಕೆ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಎಂದು ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ಈ ವಚನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಲು ಬೇಕಾದಂತಹ ಕೃಪಾವರಗಳನ್ನು, ಅನುಗ್ರಹಗಳನ್ನು ಕೊಡಿ ಎಂದು ಬೇಡಿಕೊಳ್ಳೋಣ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ನಮಗೆ ಮುಚ್ಚೋಣ, ಕೈ ಜೋಡಿಸಿ ದೇವರ ಸನ್ನಿಧಿಯಲ್ಲಿ ಇದ್ದು ಪ್ರಾರ್ಥನೆಯನ್ನು ಮಾಡೋಣ. ಓ ದೇವರೇ, ಈ ದಿನದ ವಚನದ ಮುಖಾಂತರ, ಪ್ರವಾದಿ ಯೆಶಾಯನ ಮುಖಾಂತರ ನೀನು ನಮ್ಮಲ್ಲಿ ಹೇಳಿರುವೆ, ಪವಿತ್ರಾತ್ಮರ ಪ್ರಚೋದನೆಯಿಂದ ಈ ಒಳ್ಳೆಯ ವಾತಾವರಣದಲ್ಲಿ ದೇವರೇ, ನಿನ್ನ ವಚನ ಮುಖಾಂತರ ನೀನು ನಮ್ಮನ್ನು ಅನುಗ್ರಹಿಸಿ ನಮಗೆ ಹೇಳಿಕೊಟ್ಟ ಒಳ್ಳೆಯ ವಚನಕ್ಕೆ ವಂದನೆಯನ್ನು ಸಲ್ಲಿಸುತ್ತೇವೆ. ಪಶ್ಚಾತ್ತಾಪಪಟ್ಟು ನಿಮಗೆ ಅಭಿಮುಖವಾಗಿ ನಿಂತು ನೆಮ್ಮದಿಯಿಂದ ಇರುವಾಗ, ಪಶ್ಚಾತ್ತಾಪಪಟ್ಟು ನಿಮಗೆ ಅಭಿಮುಖವಾಗಿ ನಿಂತು ನೆಮ್ಮದಿಯಿಂದ ಇರುವಾಗ ಶಾಂತಿ, ಸಮಾಧಾನ ಎಲ್ಲವನ್ನು ಪಡೆದುಕೊಂಡು ರಕ್ಷಣೆಯನ್ನು ಪಡೆಯಲು, ನಮ್ಮ ಜೀವನವನ್ನು ಉದ್ಧಾರ ಮಾಡಲು, ನಮ್ಮ ಜೀವನದ ಕೊರತೆಗಳನ್ನು ನೀಗಿಸಲು, ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಲು, ನನ್ನ ರೋಗದಿಂದ ದೂರ ಬರಲು, ರೋಗದಿಂದ ಸೌಖ್ಯವನ್ನು ಪಡೆಯಲು, ನನ್ನ ಕುಟುಂಬದ ಶಾಂತಿಯನ್ನು ಹಿಂಬಡೆಯಲು, ಶಾಂತಿಯಿಂದ ಸಮಾಧಾನದಿಂದ ನನ್ನ ಜೀವನವನ್ನು ನಡೆಸಲು ನನಗೆ ಸಾಧ್ಯವಾಗುತ್ತದೆ ಎಂದು ನೀನು ನಮಗೆ ಹೇಳಿರುವೆ. ತೀತನ ಪತ್ರದ ಮುಖಾಂತರ
2ನೇ ಅಧ್ಯಾಯದ ವಚನದ ಮುಖಾಂತರ ನೀನು ನಮಗೆ ಹೇಳಿರುವೆ, ದೇವರ ಅನುಗ್ರಹವು ಈಗಾಗಲೇ ಪ್ರಕಟವಾಗಿದೆ. ಅನುಗ್ರಹಗಳನ್ನು ಸ್ವೀಕರಿಸಲು ನಾವು ನಮ್ಮನ್ನೇ ಯೋಗ್ಯರನ್ನಾಗಿ ಮಾಡಬೇಕಾಗಿದೆ ಎಂದು ವಚನದ ಮುಖಾಂತರ ಹೇಳಿರುವೆ. ಓ ಪ್ರಭುವೆ, ಸಂತ ಪೌಲನು ಕೊರಿಂಥರಿಗೆ ಬರೆದ 1ನೇ ಪತ್ರದ 15ನೇ ಅಧ್ಯಾಯದ 10ನೇ ವಾಕ್ಯದ ಮುಖಾಂತರ ನೀನು ಹೇಳಿರುವೆ, ದೇವರ ಅನುಗ್ರಹವು, ಅದರ ಮೂಲಕ ನನಗೆ ಅನುಗ್ರಹವನ್ನು ಪಡೆಯಲು ಸಾಧ್ಯವಾಯಿತು. ದೇವರ ಅನುಗ್ರಹವನ್ನು ನಾನು ವ್ಯರ್ಥ ಮಾಡಲಿಲ್ಲ, ವ್ಯರ್ಥಗೊಳಿಸಲಿಲ್ಲ. ಓ ದೇವರೇ, ನೀನು ನೀಡಿದ ಅನುಗ್ರಹಗಳನ್ನು, ವಚನಗಳನ್ನು ವ್ಯರ್ಥಗೊಳಿಸದಂತೆ ಅದನ್ನು ಸ್ವೀಕರಿಸಿಕೊಂಡು ಅದನ್ನು ಅಳವಡಿಸಿಕೊಂಡು ನನ್ನ ಜೀವನವನ್ನು ಮುನ್ನಡೆಸಲೇಬೇಕಾದ ಅನುಗ್ರಹಗಳನ್ನು ಕೊಡಿರಿ. ವಚನದ ಶಕ್ತಿಯನ್ನು ಸ್ವೀಕರಿಸಿ, ಕೃಪೆಯನ್ನು ಸ್ವೀಕರಿಸಿ ನನ್ನ ಜೀವನಕ್ಕೆ ಬೇಕಾದಂತಹ ರಕ್ಷಣೆಯನ್ನು ಪಡೆಯಲು, ಆರ್ಥಿಕವಾದ ಭೌತಿಕವಾದ ರಕ್ಷಣೆಯನ್ನು ಪಡೆದುಕೊಂಡು ದೇವರೇ, ನಿಮ್ಮ ಇಚ್ಛೆಗನುಸಾರ ನನ್ನ ಜೀವನವನ್ನು ಮುನ್ನಡೆಸಲು ಬೇಕಾದ ಅನುಗ್ರಹಗಳನ್ನು ನೀಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾಕಾಲಕ್ಕೂ ಆಮೇನ್. ಒಂದು ನಿಮಿಷ ಪ್ರಿಯರೇ, ನಮಗಾಗಿ ದೇವರ ವಾಕ್ಯವನ್ನು ಕೊಟ್ಟಂತಹ ಫಾದರ್ ಲಿವಿನ್ ಅವರ ಮುಂದಿನ ಎಲ್ಲ ಜೀವನಕ್ಕಾಗಿ, ಭವಿಷ್ಯಕ್ಕಾಗಿ, ಶುಶ್ರೂಷೆಗಳಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ನಮ್ಮ ಕರಗಳನ್ನು ಎತ್ತಿ ಅಭಿಷಕ್ತರನ್ನು ಆಶೀರ್ವದಿಸಿರಿ ಅಂತ ಪ್ರಾರ್ಥಿಸುವ ಪ್ರಿಯರೇ, ಎಲ್ಲರೂ ಸ್ವರ ಎತ್ತಿ ಸ್ವತಂತ್ರವಾಗಿ ಈ ಅಭಿಷಕ್ತರು ಇನ್ನು ಧಾರಾಳವಾಗಿ ದೇವರ ವಾಕ್ಯವನ್ನು ಕೊಡುವಂಥ ಅಭಿಷಕ್ತರಾಗಿ ಮಾರ್ಪಡಲಿ. ಪವಿತ್ರಾತ್ಮರು ಇವರ ಜೊತೆ ಇರಲಿ. ಇವರು ಹೋಗುವ ಎಲ್ಲ ಕಡೆಗಳಲ್ಲೂ ಪವಿತ್ರಾತ್ಮರು ಇವರನ್ನು ಮುನ್ನಡೆಸಲಿ ಎಂದು ಪ್ರಾರ್ಥಿಸುವ ಸ್ತುತಿಸುವ ಪ್ರಿಯರೇ. ಹಾಲೆಲುಯಾ, 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 ಹಾಲೆಲುಯ್ಯ, ಹಾಲೆಲುಯ್ಯ. ಪರಿಶುದ್ಧ ಮಾತೆಯೊಂದಿಗೆ ಸೇರಿಕೊಂಡು, ನಮೋ ಮರಿಯೇ, ವರಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪರಿಶುದ್ಧ ಬಲಿಗಾಗಿ ನಾವೆಲ್ಲರೂ ಸಿದ್ಧರಾಗುವ. ಇವತ್ತಿನ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ ಸೆಲೆಸ್ಟಿನ್ ಮೆಂಡೋನ್ಸಾ, ಪ್ಲೆಸರ್ ಕ್ಲಿಫ್ರೆಡ್,
Celebra Morris, Priscilla, Juliana Joseph Nazareth, Shalini Vincent Nazareth, Joyce Mervin Machado, Rosie D'Souza, Dillon ಮತ್ತು ಇಲೋನ್, ಪ್ರವೀಣ್ ಮತ್ತು ಕುಟುಂಬ, ದಿಶಾ, ಸಚಿನ್, ಜೋಶುವಾ, ಸ್ಟೀವನ್ ಮತ್ತು ಜ್ಯೋತಿ, ರಿವನ್ ಡಿಸೋಜಾ, ರೋಸ್ಮೇರಿ ಮತ್ತು ರಶಲ್, ಬೆಂಜಮಿನ್, ಕಿಲಾರಿ ಡಿಸೋಜಾ, ರಮ್ಯಾ, ರಿಶಲ್ ಮೊಂತೇರೋ, ಶಾನ್ ಮೊಂತೇರೋ, ಶಾನ್ ಮೆಂಡೋನ್ಸಾ, ಆಡ್ಲಿನ್ ಫೆರಾವೋ, ಡೋರಿನ್ ಡಿಸೋಜಾ, ಪ್ರಮೀಳಾ ಮತ್ತು ಕುಟುಂಬ, ಫ್ರಾನ್ಸಿಸ್ ಮತ್ತು ಕುಟುಂಬ ಸತ್ತವರ ಆತ್ಮಗಳಿಗಾಗಿ ಬಲಿವಚನ ಕೊಟ್ಟಿದ್ದಾರೆ. ಫ್ರಾನ್ಲಿ ಡಿಸೋಜಾ, ಸಿಬ್ರಸ್ ಮಾರಸ್ ಫ್ಯಾಮಿಲಿ, ಮಿಲಿಯಾನಾ ಗ್ರೈಗುರಿ ಡಿಸೋಜಾ, ಜಲ್ಪಿನ್ ಐವನ್ ಮಂಥೇರೋ, ಲಿಶಲ್ ಫೆರಾವೋ ಮತ್ತು ಕುಟುಂಬ, ಡೇವಿಡ್ ಫೆರಾವ್ ಮತ್ತು ಕುಟುಂಬ, ಫ್ರಾನ್ಸಿಸ್ ಡಿಸೋಜಾ ಮತ್ತು ಕುಟುಂಬ, ಜಲ್ಪಿನ್ ಐವನ್ ಮಂಥೇರೋ, ದುಲ್ಶಿನ್ ಮಂಥೇರೋ, ವಿಲ್ಮಾ, ದುಲ್ಶಿನ್ ಮಂಥೇರೋ, ಅಮೃತ್ ಮಂಥೇರೋ, ಜೋಸೆಫ್ ಮತ್ತು ಕುಟುಂಬ, ಶಾಲೆಟ್ ಆಂಟೋನಿ, ಪ್ರವೀಣ್ ರಾಡ್ರಿಗಸ್, ಇವರಿಗೆ ಎಲ್ಲರೂ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಇವರಿಗಾಗಿ ಪ್ರಾರ್ಥಿಸುವಾಗ ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮೆಲ್ಲ ಬೇಡಿಕೆಗಳನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಯನ್ನು ನಾವು ಅರ್ಪಿಸೋಣ. ಸರ್ವಶಕ್ತನಾದವ ನನ್ನ ದೇವ, ಇಲ್ಲ ಅಸಾಧ್ಯವು ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಎಲ್ಲಿಲ್ಲ ಅಸಾಧ್ಯವು ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಇಲ್ಲ ಅಸಾಧ್ಯವು ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಎಲ್ಲಿಲ್ಲ ಅಸಾಧ್ಯವು ಒಂದು ಇಲ್ಲ. ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ. ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ. ರಾಫಾ ಯೆಹೋವಾ ನನ್ನ ಸೌಖ್ಯದಾತ, ಶಮ್ಮಾ ಯೆಹೋವಾ ಎಂದು ಆತ ಇರುವ. ರಾಫಾ ಯೆಹೋವಾ ನನ್ನ ಸೌಖ್ಯದಾತ, ಶಮ್ಮಾ ಯೆಹೋವಾ ಎಂದು ಆತ ಇರುವ. ಈ ದೇವ ನನ್ನ ದೇವ, ನನ್ನ ಪಿತಾನಲ್ಲೂ ಏನಾನಂದ. 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 ಸರ್ವಶಕ್ತನಾದವ ನನ್ನ ದೇವ, ಇಲ್ಲ ಅಸಾಧ್ಯವು ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ಎಲ್ಲಿಲ್ಲ ಅಸಾಧ್ಯವು ಒಂದು ಇಲ್ಲ.
ಯೆಹೋವಾ ನನ್ನ ಜಯ ಧ್ವಜವು. ಶಲೋಮ್ ಯೆಹೋವಾ ನನ್ನ ಸಮಾಧಾನ. ನಿಸ್ಸಿ ಯೆಹೋವಾ ನನ್ನ ಜಯ ಧ್ವಜವು. ಈ ದೇವ ನನ್ನ ದೇವ ನನ್ನ ಪಿತಾನಲ್ಲೂ ಏನಾನಂದ. 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 ಸರ್ವಶಕ್ತನಾದವ ನನ್ನ ದೇವ ಎಲ್ಲ ಅಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ ಎಲ್ಲಿಲ್ಲ ಸಾಧ್ಯವೂ ಒಂದು ಇಲ್ಲ. ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ. ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ. ರೋಹಿ ಯೆಹೋವಾ ನನ್ನ ಶುದ್ಧ ಮಾಡುವ. ಹೀರೇ ಯೆಹೋವಾ ನನ್ನ ನೀತಿ ರಾಜ. ರೋಹಿ ಯೆಹೋವಾ ನನ್ನ ಶುದ್ಧ ಮಾಡುವ. ಚಲೋ ಯೆಹೋವಾ ನನ್ನ ನೀತಿ ರಾಜ. ಈ ದೇವ ನನ್ನ ದೇವ ನನ್ನ ಪಿತಾನಲ್ಲೂ ಏನಾನಂದ. 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 ಸರ್ವಶಕ್ತನಾದವ ನನ್ನ ದೇವ ಎಲ್ಲ ಸಾಧ್ಯವೂ ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ ಎಲ್ಲಿಲ್ಲ ಸಾಧ್ಯವೂ ಒಂದು ಇಲ್ಲ. ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ. ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ. ನನ್ನ ಪಿತಾನಲ್ಲೂ ಏನಾನಂದ. ನನ್ನ ಪಿತಾನಲ್ಲೂ ಏನಾನಂದ. അപ്പസ്തോല നടപടി പുസ്തകം 1-ാം അധ്യായം 4-ാം വാക്യം. ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯ 4ನೇ ವಾಕ್ಯ. അവൻ ശിഷ്യന്മാരോടൊപ്പം ഭക്ഷണത്തിനിരിക്കുമ്പോൾ ಅವನು ಶಿಷ್ಯರ ಜೊತೆ ಔತಣಕೂಟಕ್ಕಿದ್ದಾಗ അവൻ കൽപ്പിച്ചു, ಅವನು ಹೇಳಿದ, നിങ്ങൾ ജെറുസലേം വിട്ടു പോകരുത്. ನೀವು ಜೆರೂಸಲೇಂ ಬಿಟ್ಟು ಹೋಗಬಾರದು. എന്നിൽ നിന്ന് കേട്ട പിതാവിന്റെ വാഗ്ദാനത്തിനായി കാത്തിരിക്കുവിൻ. ನನ್ನಿಂದ ಕೇಳಿದ ಪಿತನ ವಾಗ್ದಾನಕ್ಕಾಗಿ ಕಾದಿರಿ. നമ്മുടെ ദൈവം ನಮ್ಮ ದೇವರು നമുക്ക് തരുന്ന ഏറ്റവും വലിയ സമ്പത്ത് ನಮಗೆ ಕೊಡುವಂತಹ ಅತಿ ದೊಡ್ಡ ಸಂಪತ್ತು അവിടുത്തെ വാഗ്ദാനമായ പരിശുദ്ധാത്മാവാണ്. ಅಲ್ಲಿನ ವಾಗ್ದಾನವಾಗಿರುವಂತಹ ಪವಿತ್ರಾತ್ಮರು ഓരോ നിമിഷവും ಪ್ರತಿ ಕ್ಷಣವೂ നമ്മളെ സമ്പന്നമാക്കുന്നത് ನಮ್ಮನ್ನು ಶ್ರೀಮಂತಗೊಳಿಸುವಂಥದ್ದು പരിശുദ്ധാത്മാവ് നമുക്ക് നൽകുന്ന ശക്തിയാലാണ്. ಪವಿತ್ರಾತ್ಮರ ಶಕ್ತಿಯಿಂದ ചെറിയവനും വലിയവനും, ಕಿರಿಯವನು ದೊಡ್ಡವನು, സമ്പന്നനും ദരിദ്രനും ಶ್ರೀಮಂತನು ದರಿದ್ರನು ഒരുപോലെ ദൈവത്തിന്റെ വാഗ്ദാനത്തിന് അർഹരാണ്. ಒಂದೇ ರೀತಿಯಲ್ಲಿ ಆತನ ವಾಗ್ದಾನಗಳಿಗೆ ಅರ್ಹರು.
ഈ ലോകത്തിന്റെ കഷ്ടതകളും ദുഃഖങ്ങളും പേര് നമ്മൾ സഞ്ചരിക്കുമ്പോൾ, ಈ ಲೋಕದ ಕಷ್ಟಗಳು ವೇದನೆಗಳೊಂದಿಗೆ ಸಂಚರಿಸುವಾಗ, ഈ ലോകത്തിന്റെ നൊമ്പരങ്ങൾ നമ്മെ മുറിവേൽപ്പിക്കുമ്പോൾ, ಈ ಲೋಕದ ನೋವುಗಳು ನಮಗೆ ಗಾಯಗಳನ್ನು ಕೊಡುವಾಗ, രോഗങ്ങളും കടപ്രശ്നങ്ങളും നമ്മെ വരിഞ്ഞു മുറുക്കുമ്പോൾ, ರೋಗಗಳು ಸಾಲದ ಕಟ್ಟುಗಳು ನಮ್ಮನ್ನು ಕಟ್ಟಿಹಾಕುವಾಗ, അതിൽ നിന്ന് വിടുവിക്കുവാൻ ಅದರಿಂದ ನಮ್ಮನ್ನು ರಕ್ಷಿಸಲು ദൈവത്തിന്റെ ആത്മാവ് നമുക്ക് ശക്തി തരും. ದೇವರ ಆತ್ಮ ನಮಗೆ ಶಕ್ತಿಯನ್ನು ಕೊಡುತ್ತಾರೆ. നമുക്ക് ഇരുകരങ്ങളും നെഞ്ചോട് ಎರಡೂ ചേർത്ത് ಕರಗಳನ್ನು ಹೃದಯದ ಮೇಲಿಟ್ಟುಕೊಂಡು കണ്ണുകളടച്ച് ಕಣ್ಣುಗಳನ್ನು ಮುಚ್ಚಿ വിശുദ്ധ ബലിക്കായി നമുക്ക് നമ്മെ തന്നെ സമർപ്പിക്കാം. ಪರಿಶುದ್ಧ ಬಲಿಗಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ. നമ്മുടെ പ്രാർത്ഥനാ നിയോഗങ്ങളെ കർത്താവിന് സമർപ്പിക്കുക. ನಮ್ಮ ಪ್ರಾರ್ಥನಾ ಬೇಡಿಕೆಗಳನ್ನು ಪ್ರಭುವಿಗೆ ಸಮರ್ಪಿಸಿರಿ. ഇന്ന് പൂജയ്ക്കായി ഇവിടെ ബലി ഇവിടെ അണ കൊടുത്തവര്, ಇನ್ನು ಬಲಿ ಪೂಜೆಗಾಗಿ ಇಲ್ಲಿ ಹಣ ನೀಡಿದವರು, നിങ്ങളുടെ കോരിക്കകളെയും കർത്താവിനെ ನಿಮ್ಮ സമർപ്പിക്കുക. ಕೋರಿಕೆಗಳನ್ನು ಪ್ರಭುವಿನ ಕರಗಳಿಗೆ ಸಮರ್ಪಿಸಿರಿ. ഓരോ ബലിയിലും ಪ್ರತಿಯೊಂದು ಬೆಲೆಯು നമ്മുടെ പ്രാർത്ഥനാ നിയോഗങ്ങള് ನಮ್ಮ ಪ್ರಾರ್ಥನಾ ಬೇಡಿಕೆಗಳು ശക്തമാകട്ടെ. ಶಕ್ತವಾಗಲಿ. വിശ്വാസത്തോടെ നിയോഗങ്ങളെ ദൈവത്തിന്റെ കരങ്ങളിൽ സമർപ്പിക്കുക. ವಿಶ್ವಾಸದೊಂದಿಗೆ ನಿಮ್ಮ ಪ್ರಾರ್ಥನೆಗಳನ್ನು ದೇವರ ಕರಗಳಲ್ಲಿ ಅರ್ಪಿಸಿರಿ. ദൈവം വലിയ വിടുതലും അഭിഷേകവും നൽകി നമ്മെ അനുഗ്രഹിക്കട്ടെ. ದೇವರು ದೊಡ್ಡದಾದ ಬಿಡುಗಡೆಯನ್ನು ಅಭಿಷೇಕವನ್ನು ನಮಗೆ ನೀಡಿ ಅನುಗ್ರಹಿಸುವರು. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನ ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಕರಗಳನ್ನು ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವ. ಹೆದರದಿರು, ಇನ್ನು ಹೆದರದಿರು, ಇಮ್ಯಾನ್ಯುವೆಲ್ ನಿನ್ನ ಜೊತೆ ಇರುವ. ಹೆದರದಿರು, ಇನ್ನು ಹೆದರದಿರು, ಇಮ್ಯಾನ್ಯುವೆಲ್ ನಿಮ್ಮ ಜೊತೆಗಿರುವ. ಹೆದರದಿರು, ಇನ್ನು ಹೆದರದಿರು, ಇಮ್ಯಾನ್ಯುವೆಲ್ ನನ್ನ ಜೊತೆ ಇರುವ. ಹೆದರದಿರು, ಇನ್ನು ಹೆದರದಿರು, ಇಮ್ಯಾನ್ಯುವೆಲ್ ನನ್ನ ಜೊತೆಗಿರುವ. ಹಲವು ಅನುಗ್ರಹ ಒಂದಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಹಲವು ಒಂದಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಹೆದರದಿರು, ಇನ್ನು ಹೆದರದಿರು, ಇಮ್ಯಾನ್ಯುವೆಲ್ ನಿನ್ನ ಜೊತೆ ಇರುವ. ಹೆದರದಿರು, ಇನ್ನು ಹೆದರದಿರು, ಇಮ್ಯಾನ್ಯುವೆಲ್ ನನ್ನ ಜೊತೆಗಿರುವ. ಸಿಂಹದ ನಡುವೆ
ತಳ್ಳಲ್ಪಟ್ಟರು ಹೆದರದಿರು ನೀನು. ಬೆಂಕಿಯ ಹಾವಿ ಮುಚ್ಚಲ್ಪಟ್ಟರು ಹೆದರದಿರು ನೀನು. ಸಿಂಹದ ನಡುವೆ ತಳ್ಳಲ್ಪಟ್ಟರು ಹೆದರದಿರು ನೀನು. ಬೆಂಕಿಯ ಹಾವಿ ಮುಚ್ಚಲ್ಪಟ್ಟರು ಹೆದರದಿರು ನೀನು. ಕಣ್ಮಣಿ ರೀತಿಯ ಕಾಯುವ ದೇವ ತನ್ನಯ ಕರದಿ ಸಹಿಸಿ ನಡೆಸುವ. ಕಣ್ಮಣಿ ರೀತಿಯ ಕಾಯುವ ದೇವ ತನ್ನಯ ಕರದಿ ಸಹಿಸಿ ನಡೆಸುವ. ಹೆದರದಿರು ಇನ್ನು ಹೆದರದಿರು, ಇಮ್ಮಾನ್ಯುವೆಲ್ ನಿನ್ನ ಜೊತೆ ಇರುವ. ಹೆದರದಿರು ಇನ್ನು ಹೆದರದಿರು, ಇಮ್ಮಾನ್ಯುವೆಲ್ ನನ್ನ ಜೊತೆ ಇರುವ. ಇಮ್ಮಾನ್ಯುವೆಲ್ ನನ್ನ ಜೊತೆ ಇರುವ. ಇಮ್ಮಾನ್ಯುವೆಲ್ ನನ್ನ ಜೊತೆ ಇರುವ. ಇಮ್ಮಾನ್ಯುವೆಲ್ ನನ್ನ ಜೊತೆ ಇರುವ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ತನುಬೋಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ತನುಬೋಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ.
ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು കരുണയനോ. സ്വർഗത്തിലെ സകല ദേവദൂതന്മാരോടും ചേർന്ന് സ്വർഗത്തിലിರುವ സകല ദേവദൂതരോടನೆ ಸೇರಿ സകല സന്തരോടും ചേർന്ന് സകല ಸಂತರೊಡನೆ ಸೇರಿ പരിശുദ്ധ അമ്മയോട് ചേർന്ന് ಪರಿಶುದ್ಧ ಮಾತೆಯೊಂದಿಗೆ ಸೇರಿಕೊಂಡು കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು അവിടുത്തെ മഹത്വം ನಮಗೂ ಆ ದೇವನನ್ನು ಮಹಿಮೆ ಪಡಿಸುವ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ലൂക്ക 9:1. ಲೋಕ 9:1. അവിടുന്ന് തന്റെ 12 ശിഷ്യന്മാരെ അടുത്ത് വിളിച്ച് ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರ ಕರೆದು സകല പിശാചുക്കളുടെ മേൽ അവർക്ക് അധികാരവും ശക്തിയും കൊടുത്തു. ಸಕಲ ಪಿಶಾಚಿಗಳನ್ನು ಬಹಿಷ್ಕರಿಸಲು ಅಧಿಕಾರವನ್ನು ಶಕ್ತಿಯನ್ನು ಕೊಟ್ಟರು. രോഗികളെ സുഖപ്പെടുത്തുവാൻ, ರೋಗಿಗಳನ್ನು ಗುಣಪಡಿಸುವ, ദൈവരാജ്യം പ്രസംഗിക്കുവാൻ ದೇವರ ರಾಜ್ಯವನ್ನು ಘೋಷಿಸಲು അവിടുന്ന് അവരെ അയച്ചു. ಅವರನ್ನು ಕಳುಹಿಸಿದರು. ഈ ദൈവം, ಈ ದೇವನು അത്യുന്നതനായ ദൈവം, ಪರಾತ್ಪರನಾದ ದೇವನು, സ്വർഗത്തിൽ ഇരിക്കുന്ന ദൈവം, ಸ್ವರ್ಗದಲ್ಲಿರುವ ದೇವನು നമ്മുടെ സ്തുതികൾക്കും ನಮ್ಮ ಸ್ತುತಿಗೂ ಕೀರ್ತನೆಗಳಿಗೂ ಅರ್ಹರಾದವನು. ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು ಇನ್ನೊಮ್ಮೆ പൈശാചിക ശക്തികളുടെ മേൽ, ಎಲ್ಲ ಪೈಶಾಚಿಕ ಶಕ್ತಿಗಳ ಮೇಲೆ ಅಧಿಕಾರ ಇರುವಾತನು. ಆರಾಧಿಸುವ ದೇವನನ್ನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ഹല്ലേലൂയ, 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರು ಆದ ಪ್ರಭುವೇ,
ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಸಂತ ಪೌಲರು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಾವು ನಿಮ್ಮಲ್ಲಿಗೆ ಬಂದುದು ವ್ಯರ್ಥವಾಗಲಿಲ್ಲವೆಂಬುದು ನಿಮಗೆ ಗೊತ್ತು. ನಿಮಗೆ ತಿಳಿದಿರುವಂತೆ ನಾವು ನಿಮ್ಮಲ್ಲಿಗೆ ಬರುವ ಮೊದಲೇ ಫಿಲಿಪ್ಪಿ ಪಟ್ಟಣದಲ್ಲಿ ಹಿಂಸೆ ಅವಮಾನಗಳನ್ನು ಸಹಿಸಿದೆವು. ತೀವ್ರವಾದ ವಿರೋಧವಿದ್ದರೂ ದೇವರ ನೆರವಿನಿಂದ ನಿರ್ಭೀತರಾಗಿ ಶುಭ ಸಂದೇಶವನ್ನು ನಿಮಗೆ ಸಾರಿದೆವು. ನಮ್ಮ ಬೋಧನೆಯಾದರೋ ದುರುದ್ದೇಶದಿಂದ ಕೂಡಿದುದಲ್ಲ, ಅಶುದ್ಧ ಅಥವಾ ಕಪಟ ಮನಸ್ಸಿನಿಂದ ಮೂಡಿದುದು ಅಲ್ಲ. ಶುಭ ಸಂದೇಶವನ್ನು ಸಾರಲು ನಾವು ಯೋಗ್ಯರೆಂದು ಎಣಿಸಿ ದೇವರೇ ಈ ಹೊಣೆಯನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ. ಎಂತಲೇ ನಾವು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಅಂತರಂಗವನ್ನು ಪರಿಶೋಧಿಸುವ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಈ ಕಾರ್ಯವನ್ನು ನಿರ್ವಹಿಸುತ್ತೇವೆ. ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಗಾಗಿ ಮಾತನಾಡುವವರಲ್ಲ, ಧನದಾಶೆಯನ್ನು ಮರೆಮಾಚುವ ವೇಷಧಾರಿಗಳೂ ಅಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಕ್ರಿಸ್ತ ಯೇಸುವಿನ ಪ್ರೇಷಿತರಾದ ನಾವು ಜನರಿಂದ ಮರ್ಯಾದೆ ಗೌರವಗಳನ್ನು ಗಳಿಸಬಹುದಾಗಿದ್ದರೂ ನಿಮ್ಮಿಂದಾಗಲಿ ಇತರರಿಂದಾಗಲಿ ಅವನ್ನು ನಾವು ಬಯಸಲಿಲ್ಲ. ತಾಯಿ ತನ್ನ ಮಕ್ಕಳನ್ನು ಸಾಕಿ ಸಲಹುವಂತೆಯೇ ನಾವು ನಿಮ್ಮನ್ನು ವಾತ್ಸಲ್ಯದಿಂದ ಕಂಡೆವು. ನೀವು ನಮಗೆ ಇಷ್ಟು ಪ್ರಿಯರಾದ ಕಾರಣ ದೇವರ ಶುಭ ಸಂದೇಶವನ್ನು ಸಾರುವುದಕ್ಕೆ ಮಾತ್ರವಲ್ಲ, ನಿಮಗಾಗಿ ನಮ್ಮ ಪ್ರಾಣವನ್ನು ನೀಡುವುದಕ್ಕೂ ಸಿದ್ಧರಾಗಿದ್ದೆವು. ಸಹೋದರರೇ, ನಮ್ಮ ಶ್ರಮೆ ಹಾಗೂ ದುಡಿಮೆಗಳನ್ನು ನೀವು ಮರೆಯುವಂತಿಲ್ಲ. ನಿಮ್ಮಲ್ಲಿ ಯಾರಿಗೂ ನಾವು ಹೊರೆಯಾಗಬಾರದೆಂದು ಬದುಕಿಗಾಗಿ ಹಗಲಿರುಳು ದುಡಿಯುತ್ತಾ ದೇವರ ಶುಭ ಸಂದೇಶವನ್ನು ಸಾರಿದೆವು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. ಸಂದಮ್ಮ ತಾಯಿಯನು ಅರ್ಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 11 ವಾಕ್ಯಗಳು 25ರಿಂದ. ಆ ಸಮಯದಲ್ಲಿ ಯೇಸು ಸ್ವಾಮಿ, ಪಿದನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂದವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿದನೇ, ಇದೇ ನಿಮ್ಮ ಸುಪ್ರೀದ ಸಂಕಲ್ಪ. ನನ್ನ ಪಿದ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ.
ಪುತ್ರನು ಯಾರೆಂಬುದನ್ನು ಪಿದನೆ ಹೊರತು ಬೇರಾരും ಅರಿಯರು. ಪಿದನು ಯಾರೆಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾരും ಅರಿಯರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನಿಮ್ಮೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯವನ್ನು ನನ್ನ ನುಗಕ್ಕೆ ಹೆಗಲುಗೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗರು, ನನ್ನ ಹೊರೆ ಸುಗಮ ಎಂದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಕೂತುಕೊಳ್ಳಿ. ಹಲ್ಲೆಲೂಯ, ಹಾಲೆಲೂಯ, ಎಲ್ಲರೂ ಹಲ್ಲೆಲೂಯ, ಹಾಲೆಲೂಯ, ಹಲ್ಲೆಲೂಯ, ಹಾಲೆಲೂಯ, ഹല്ലേലൂയ, ಹಾಲೆಲൂയ, ഹല്ലേലൂയ. ಹಾಲೆಲೂಯ. നമ്മുടെ ദൈവം ആശ്വാസം തരുന്നൊരു ദൈവമാണ്. ನಮ್ಮ ದೇವನು ಆಶ್ವಾಸನೆ ಕೊಡುವಂತಹ ದೇವನು, സ്നേഹസമ്പന്നനാണ്, ಪ್ರೀತಿ ಸಂಪನ್ನನು, ദയാശീലനാണ്, ದಯಾಶೀಲನಾಗಿದ್ದಾನೆ. ക്ഷമിക്കുന്നതിൽ ಕ್ಷಮಿಸುವುದರಲ್ಲಿ അവിടുന്ന് ഒരു കുറവും വരുത്തത്തില്ല. ಯಾವ ಕೊರತೆಯನ್ನು ತೋರಿಸುವುದಿಲ್ಲ. ഹല്ലേലൂയ. ಹಾಲೆಲೂಯ. ആ ദൈവത്തിന്റെ മക്കളാണ് നാം. ಆ ದೇವರ ಮಕ್ಕಳು ನಾವೆಲ್ಲರೂ. ഹല്ലേലൂയ. ಹಾಲೆಲೂಯ. നിങ്ങൾ ക്ഷമിക്കണം, ನೀವು ಕ್ಷಮಿಸಬೇಕು, ദയ കാട്ടണം, ದಯ ತೋರಿಸಬೇಕು, സ്നേഹിക്കണം, ಪ್ರೀತಿಸಬೇಕು, കരുണ കാണിക്കണം. ಕರುಣೆ ತೋರಿಸಬೇಕು. അപ്പോഴാണ് നമ്മൾ ആ ദൈവത്തിന്റെ മക്കളാകത്തുള്ളൂ. ಆಗ ಮಾತ್ರ ನಾವು ಆ ದೇವನ ಮಕ್ಕಳಾಗಲಿಕ್ಕೆ ಸಾಧ್ಯ. ക്ഷമിക്കുക, ಕ್ಷಮಿಸುತ್ತೀರಾ? ദയ കാട്ടുക, ದಯ ತೋರಿಸುತ್ತೀರಾ? സ്നേഹിക്കുക, ಪ್ರೀತಿಸುತ್ತೀರಾ? പ്രതിസുത്തീരാ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. യോനയുടെ പുസ്തകം 4-ാം അധ്യായം ಯೋನನ ಪುಸ್ತಕ 4ನೇ ಅಧ್ಯಾಯ 6-ാം വാക്യം. 6ನೇ ವಾಕ್ಯ. യോനായ്ക്ക് തണലേകാനും ആശ്വാസമരളാനും ദൈവം ഒരു മരം നട്ടു. ಯೋನನಿಗೆ ನೆರಳು ಕೊಡಲು, ಆಶ್ವಾಸನೆ ಕೊಡಲು ಒಂದು ಮರವನ್ನು ನೆಟ್ಟರು. നട്ടതല്ല, കൽപ്പിച്ചു. ಒಂದು ಆಜ್ಞೆ ಮಾಡುತ್ತಾರೆ. ആജ്ഞ കൊടുത്തപ്പോൾ മരം വന്നു. ಆಜ್ಞೆ ಮಾಡಿದಾಗ ಆ ಮರ ಬೆಳೆಯಿತು. അത് പെട്ടെന്ന് വളർന്നു. ಅದು ಬೇಗ ಬೆಳೆಯಿತು. പിറ്റേ ദിവസം ಮರುದಿನ ആ മരത്തെ ಆ ಮರವನ್ನು ദൈവം തന്നെ ದೇವರೇ ഒരു പുഴുവിനെ അയച്ച് ಒಂದು ಹುಳುವನ್ನು ಕಳುಹಿಸಿ അത് ഉണക്കിക്കളഞ്ഞു. ಅದನ್ನು ಒಣಗಿಸುತ್ತಾರೆ. ഇത് കണ്ടപ്പോൾ യോനായ്ക്ക് വലിയ കോപവും ദേഷ്യമില്ല. ಇದನ್ನು ಕಂಡಾಗ ಯೋನನಿಗೆ ತುಂಬಾ ಕೋಪ, ದ್ವೇಷ ಎಲ್ಲ ಉಂಟಾಯಿತು. ദൈവം ചോദിച്ചു, നീ എന്തിനാ കോപിക്കുന്നത്? ದೇವರು ಕೇಳಿದರು, ನೀನು ಯಾಕೆ ಕೋಪಗೊಳ್ಳುತ್ತಿ? നീ ആ മരത്തിന്റെ മേലെ നീ യാതൊന്നും ചെയ്തിട്ടില്ല. ನೀನು ಆ ಮರಕ್ಕಾಗಿ ಏನನ್ನೂ ಮಾಡಲಿಲ್ಲ. നീ നട്ടതല്ല മരം, ನೀನು ನಟ್ಟದಲ್ಲ ಮರ. അതിന്റെ വളർച്ചയ്ക്ക് നീ ഒന്നും ചെയ്തിട്ടില്ല. ಅದರ ಬೆಳವಣಿಗೆಗೆ ನೀನು ಏನು ಮಾಡಲಿಲ್ಲ. പിന്നെ നീ എന്തിനാ കോപിക്കുന്നത്? ನೀನು ಯಾಕಾಗಿ ಕೋಪಗೊಳ್ಳುತ್ತಿ? ദൈവം വീണ്ടും പറയുകയാണ്, ದೇವರು ಪುನಃ ಹೇಳುತ್ತಾರೆ, നിനക്ക് ഈ മരത്തോട് ഇപ്പൊ ഒരു അനുകമ്പ കാണിക്കുന്നുണ്ട്. ನಿನಗೆ ಈ ಮರದ ಮೇಲೆ ಒಂದು ಅನುಕಂಪ ತೋರುತ್ತದೆ. എന്നാൽ ಆದರೆ 1,20,000 യോന നിവാസികള്, 1,20,000 ಯೋನ ನಿವಾಸಿಗಳು, അവിടുത്തെ മൃഗങ്ങളും ആടുകളും, ಅಲ್ಲಿನ ಆಡುಗಳು ಮೃಗಗಳು, ಅವರು 40 ദിവസം ഉപവസിച്ച് പ്രാർത്ഥിച്ചപ്പോ 40 ದಿನ ಉಪವಾಸ ಅನುಷ್ಠಾನ ಮಾಡಿ ಪ್ರಾರ್ಥಿಸಿದಾಗ ഞാൻ അവരെ ശിക്ഷയിൽ നിന്ന് ഒഴിവാക്കി, ನಾನು ಅವರಿಗೆ ಕೊಟ್ಟ ಶಿಕ್ಷೆಯಿಂದ ದೂರವಿಟ್ಟು അവരോട് കരുണ കാണിച്ചത് തെറ്റാണോ? ಅವರ ಮೇಲೆ ದಯ ತೋರಿಸಿದ್ದು ತಪ್ಪ? പ്രിയരേ, യോന നശിക്കുന്നതിന് വേണ്ടി, ಯೋನ ನಾಶವಾಗುವುದಕ್ಕಾಗಿ ആഗ്രഹിച്ചവനാണ് പ്രവാചകനായ യോന. നിനിവേ ಇಚ್ಛಿಸಿದವ ಯೋನ, നിനിവേ നശിക്കുന്നതിന് വേണ്ടി, ನಿನವೇ ನಾಶವಾಗುವುದಕ್ಕೆ ആഗ്രഹിച്ചവനാണ് ಇಚ್ಛಿಸಿದವ ಯೋನನು. പക്ഷേ ಆದರೆ ദൈവം കരുണാസമ്പന്നനായതുകൊണ്ട്, ದೇವರು ಕರುಣೆ ತೋರುವವನಾದ್ದರಿಂದ, ദയാശീലനായതുകൊണ്ട് ಆ ശിക്ഷയിൽ നിന്ന് അവരെ ഒഴിവാക്കി, ಆ ಶಿಕ್ಷೆಯಿಂದ ಅವರನ್ನು ವಿಮೋಚನೆಗೊಳಿಸುತ್ತಾರೆ. ആ ജനത്തോട് ഞാൻ കരുണ കാണിക്കേണ്ടതല്ലേ? ಆ ಜನರ ಮೇಲೆ ನಾನು ದಯ ತೋರಿಸಬೇಕಾದಲ್ವಾ? ഇതാണ് ദൈവത്തിന്റെ സ്വഭാവം. ಇದಾಗಿದ್ದೇ ದೇವರ ಸ್ವಭಾವ. ഹല്ലേലൂയ, 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 ഹല്ലേലൂയ. ഹല്ലേലൂയ. നിന്റെ ഭാര്യ നിന്നോട് കോപിച്ച, ನಿನ್ನ ಹೆಂಡತಿ ನಿನ್ನ ಮೇಲೆ ಕೋಪವಿಟ್ಟರೆ അവളോട് കരുണ കാണിക്കേണ്ടതല്ലേ? ಅವಳ ಮೇಲೆ ನೀನು ದಯ ತೋರಿಸಬೇಡುವ?
നിന്റെ അയൽവാസി നിനക്കെതിരെ ನಿನ್ನ ನೆರೆಕರೆಯವನು ನಿನಗೆದುರಾಗಿ കേസ് നടത്തിച്ച ಕೇಸ್ ಏನಾದರೂ ಮಾಡಿದರೆ നീ അവനോട് ദയ കാണിക്കേണ്ടതല്ലേ? ನೀನು ಸಹ ಅವನ ಮೇಲೆ ದಯ ತೋರಿಸಬೇಡವಾ? ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അപ്പോഴേ നിങ്ങൾ സ്വർഗരാജ്യത്തിലെ മക്കളാവുള്ളൂ. ಆಗ ಮಾತ್ರ ನೀವು ಸ್ವರ್ಗ ರಾಜ್ಯದ ಮಕ್ಕಳಾಗಲಿಕ್ಕೆ ಸಾಧ್ಯ. അല്ലെങ്കിൽ ഈ രാജ്യത്തെ മക്കളാവും. ಇಲ್ಲದ್ರೆ ನೀವು ಇಲ್ಲಿನ ಮಕ್ಕಳಾಗುತ್ತೀರಿ. നമ്മൾ ഓർക്കണം, ನಾವೆಲ್ಲರೂ ಚಿಂತಿಸಬೇಕು. ഒരു കപ്പലിലെ മനുഷ്യര് മുഴുവനും ചേർന്ന് ಒಂದು ಹಡಗಿನ ಮನುಷ್ಯರೆಲ್ಲರೂ ಸೇರಿ യോനായെ എടുത്ത് കടലിലേക്ക് ഇട്ടു. ಯೋನಾನನನ್ನು ತೆಗೆದು ಸಮುದ್ರಕ್ಕೆ ಎಸೆಯುತ್ತಾರೆ. പക്ഷേ ಆದರೆ തിമിംഗലത്തിന്റെ വായിൽ വീണ യോന, ತಿಮಿಂಗಲ ಬಾಯಿಗೆ ಬಿದ್ದಂತಹ ಯೋನ മരിക്കാൻ ദൈവം അനുവദിച്ചില്ല. ಸಾಯಲಿಕ್ಕೆ ಅನುಮತಿ ಕೊಡ್ಲಿಲ್ಲ ದೇವರು. ഒരു രാജ്യം മുഴുവനും, ಒಂದು ರಾಜ್ಯವಿಡೀ, ഒരു രാജ്യം മുഴുവനും ಒಂದು ರಾಜ್ಯವಿಡೀ ദാനിയേൽ പ്രവാചകൻ എടുത്ത് സിംഹക്കുഴി കൊണ്ടിട്ടു. ದಾನಿಯೇಲ್ ಪ್ರವಾದಿ ತೆಗೆದ ಸಿಂಹದ ಗುಂಡಿಗೆ ತೆಗೆದು ಹಾಕಿತು. സിംഹത്തിന് അന്ന് മൗനവ്രതമായിരുന്നു. ಸಿಂಹಗಳು ಅವತ್ತು ಮೌನ ವೃತ್ತದಲ್ಲಿ ಇತ್ತು. സിംഹം ദാനിയേലിനെ ഉപദ്രവിച്ചില്ല. ಈ ಸಿಂಹಗಳು ದಾನಿಯೇಲಿಗೆ ಏನು ದ್ರೋಹ ಬಗೆಯಲಿಲ್ಲ. ദൈവം ദാനിയേലിനോട് കരുണ കാട്ടി. ದೇವರು ದಾನಿಯೇಲ ಮೇಲೆ ದಯೆ ತೋರಿಸಿದ್ದು. സഹോദരರು ഒന്നാകെ ഒത്തുകൂടി ಅವರು ಒಟ್ಟು ಸೇರಿಕೊಂಡು ജോസഫിനെ കൊല്ലാൻ തീരുമാനിച്ചു. ಜೋಸಫನನ್ನು ಕೊಲೆ ಮಾಡಲಿಕ್ಕೆ ತೀರ್ಮಾನಿಸುತ್ತಾರೆ. കൊണ്ട് പൊട്ട കിണറ്റെ കൊണ്ട് തള്ളി. ಹಾಗೆ ಅವನನ್ನು ಪಾಳುಬಾವಿಗೆ ತಳ್ಳಿಬಿಡುತ್ತಾರೆ. ദൈവം മരിക്കാൻ അനുവദിച്ചില്ല. ದೇವರು ಅವನಿಗೆ ಮರಣ ಶಿಕ್ಷೆ ಕೊಡಲಿಲ್ಲ. അവിടുന്ന് ദൈവം അവനെ ഉയർത്തി. ಅಲ್ಲಿಂದ ಅವನನ್ನು ಎಬ್ಬಿಸುತ್ತಾರೆ. ദൈവത്തിന്റെ പ്ലാനും പദ്ധതിയും ದೇವರ ಇಚ್ಛೆ ಪದ್ಧತಿ നമ്മുടെ ബുദ്ധിക്ക് അതീതമാണ്. ನಮ್ಮ ಬುದ್ಧಿಯಿಂದಲೂ ಎಷ್ಟೋ ಮಿಗಿಲಾಗಿದೆ. ಪ್ರತ್ಯಕ್ಷವಾಗಿ നമുക്ക് ശത്രുക്കൾ ഉണ്ടാകാം, ನಮಗೆ ಶತ್ರು ಇರಬಹುದು. എന്നാൽ ಆದರೆ ദൈവം നമ്മെ വളർത്തുന്നത് അവരിലൂടെയാണ്. ದೇವರು ನಮ್ಮನ್ನು ಬೆಳೆಸುವುದು ಅವರ ಮುಖಾಂತರ. ശത്രുക്കളിലൂടെയാണ് ദൈവം വളർത്തുന്നത്. ಶತ್ರುವಿನ ಮುಖಾಂತರ ಬೆಳೆಸುತ್ತಾರೆ. അപ്പൊ അതുകൊണ്ട് ಆದುದರಿಂದ ശത്രുക്കളുള്ളവർ ഒരു കാര്യം തിരിച്ചറിയണം. ಶತ್ರುಗಳಿರುವವರು ಒಂದು ವಿಷಯ ನಿಮಗೆ ಗೊತ್ತಿರಬೇಕು. നിന്റെ ദൈവം അതിനേക്കാൾ ഉപരിയാണ്. ನಿನ್ನ ದೇವರು ಅದಕ್ಕಿಂತಲೂ ಎಷ್ಟೋ ಮಿಗಿಲಾದವರು. നീ തളരാനോ, ನೀನು ಬೀಳಲೋ, നീ മരിക്കാനോ, ನೀನು ಸಾಯಲೋ ദൈവം നിന്നെ അനുവദിക്കത്തില്ല. ದೇವರು ಅದಕ್ಕೆ ಅನುಮತಿ ಕೊಡುವುದಿಲ್ಲ. ദൈവത്തിന്റെ രക്ഷയുടെ കരം, ದೇವರ ರಕ್ಷಣೆಯ ಕರ അതിനേക്കാളും ഉന്നതമാണ്. ಅದರಿಂದ ಎಷ್ಟೋ ದೊಡ್ಡದಾದದ್ದು. അതുകൊണ്ട് ಆದುದರಿಂದ നിന്റെ മനയിലുണ്ടായ, ನಿನ್ನ ಮನೆಯಲ್ಲಿ ಆದರೂ ഒരു സങ്കടത്തില്, ಒಂದು ಸಂಕಟದಲ್ಲಿ, ഒരു കടബാധ്യത, ಒಂದು ಸಾಲದ ಬಾಧೆ ಇದ್ದರೆ, ഒരു രോഗത്തിൽ, ಒಂದು ರೋಗವಿದ್ದರೂ നിരാശപ്പെടരുത്. ನಿರಾಸೆಗೊಳ್ಳಬೇಡಿ. ദൈവം അതിലൂടെ നിന്നെ വളർത്തും. ದೇವರು ಅದರ ಮುಖಾಂತರವೂ ನಿನ್ನನ್ನು ಬೆಳೆಸುತ್ತಾರೆ. ദൈവം അറിയാതൊരു പ്രലോഭനം നിനക്ക് തരത്തില്ല. ದೇವರು ಅರಿಯದೆ ಯಾವ ಪ್ರಲೋಭನೆ ಶೋಧನೆ ನಿನಗೆ ಉಂಟಾಗದು. അപ്പൊ അതുകൊണ്ട് ಆದುದರಿಂದ ദൈവത്തിന്റെ ഒരു സ്വഭാവമാണ്, ದೇವರ ಒಂದು ಸ್ವಭಾವವಾಗಿದೆ കൽപ്പിക്കുക, ಆಜ್ಞೆ ಮಾಡುವುದು. ദൈവം കൽപ്പിച്ചു. ದೇವರು ಆಜ್ಞಾಪನೆ ಮಾಡಿದರು. യോനയുടെ മുന്നിൽ ഒരു ചെടി വളർന്നു വന്നു. ಯೋನನ ಮುಂದೆ ಒಂದು ಗಿಡ ಬೆಳೆಯುತ್ತದೆ. ആ ದೇವನು നിന്നോട് കൽപ്പിക്കും. ನಿನ್ನಲ್ಲಿ ಸಹ ಆಜ್ಞೆ ಮಾಡುತ್ತಾರೆ. ദൈവത്തോട് നമ്മൾ പറയണം, ದೇವರಲ್ಲಿ ನಾವು ಹೇಳಬೇಕು, എനിക്കും എനിക്ക് ചുറ്റും ನನಗೂ ನನ್ನ ಸುತ್ತ നിന്റെ കൽപ്പനകൾ കടന്നു വരട്ടെ. ನಿನ್ನ ಆಜ್ಞೆಗಳು ಇಳಿದು ಬರಲಿ. ഞാൻ രോഗിയാണെങ്കിൽ, ನಾನು ರೋಗಿಯಾಗಿದ್ದರೆ ആ രോഗപീഠ മാറ്റാൻ, ಆ ರೋಗದ ಪೀಡೆ ದೂರವಾಗಲು ദൈവമേ, ದೇವರೇ, അവിടുന്ന് രോഗത്തോട് കൽപ്പിക്കും. ಅಲ್ಲಿಂದ ರೋಗವನ್ನು ಆಜ್ಞಾಪಿಸು. ഞാൻ കടബാധിതനാണെങ്കിൽ, ನಾನು ಸಾಲದ ಬಾಧೆಯಲ್ಲಿದ್ದರೆ ദൈവത്തോട് പറയണം, ದೇವರಲ್ಲಿ ಹೇಳಬೇಕು, നീ കൽപ്പിക്കുക, ನೀನು ಆಜ್ಞಾಪಿಸು, കടബാധ്യ എന്നെ വിട്ടു മാറട്ടെ. ನನ್ನ ಸಾಲದ ಬಾಧೆಗಳು ನೀಗಲು. എന്നെ മുറിപ്പെടുത്തുന്ന വ്യക്തികളുണ്ടെങ്കിൽ, ನನಗಾಗಿ ನಿಂದನೆ ಗಾಯಗಳನ್ನು ಕೊಡುವವರು ദൈവത്തോട് പറയണം, ದೇವರಲ್ಲಿ ಹೇಳಬೇಕು, നീ കൽപ്പിക്കണം, ನೀನು ಆಜ್ಞಾಪಿಸು, ആ ശത്രുക്കളിൽ നിന്ന് മാറട്ടെ. ಆ ಶತ್ರುಗಳು ನನ್ನ ಎಡೆಯಿಂದ ದೂರವಾಗಲಿ. ദൈവത്തിന്റെ കരുണയും സ്നേഹവും, ದೇವರ ಕರುಣೆ ಪ್ರೀತಿಯು ജീവിതത്തിൽ സ്വന്തമാക്കുക. ಜೀವನದಲ್ಲಿ ಸ್ವಂತವಾಗಿಸು. അത് ദൈവത്തിന്റെ സമ്പത്താണ്. ಅದು ದೇವರು ಕೊಡುವಂತಹ ಸಂಪತ್ತು. അവയിലൂടെ ദൈവം നിന്നെ വളർത്തും. ಅವಯ ಮುಖಾಂತರ ನಿನ್ನನ್ನು ಬೆಳೆಸುತ್ತಾರೆ. ദൈവം നിന്നെ ഉയർത്തും. ದೇವರು ನಿನ್ನನ್ನು ಬೆಳೆಸುತ್ತಾರೆ. ലോകം കാണുന്നത് പോലെ നീ മറ്റു മനുഷ്യരെ കാണരുത്. ಲೋಕವು ನೋಡುವ ರೀತಿ ನೀನು ಬಾಕಿ ಮನುಷ್ಯರನ್ನು ನೋಡಬೇಡ. നിനക്ക് ദേഷ്യം വന്നു കഴിഞ്ഞാൽ, ನಿನಗೆ ಕೋಪ ಬಂದಾಗ നീ കോപിക്കും, ನೀನು ಕೋಪ ಪಡುತ್ತಿ. അത് ലോകത്തിന്റെ അരൂപിയാണ്. ಅದು ಲೋಕದ ಶಕ್ತಿಯಾಗಿದೆ. നിന്നെ വെറുക്കുന്നവരോട് ನಿನ್ನ ಮೇಲೆ ವೈರಾಗ್ಯ ಸಾಗುವವರು നീ കലഹിക്കും, ನೀನು ಕಲಹ ಮಾಡುತ್ತಿ. അത് ലോകത്തിന്റെ അരൂപിയാണ്. ಅದು ಲೋಕದ ಶಕ್ತಿಯಾಗಿದೆ, ദൈവത്തിന്റെ അരൂപിയല്ല. ದೇವರ ಶಕ್ತಿಯಲ್ಲ ಅದು. ഹല്ലേലൂയ, 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 ഹല്ലേലൂയ. ഹല്ലേലൂയ. സ്നേഹമുള്ളവരെ, ಪ್ರಿಯರೇ,
ദൈവം തന്റെ സമ്പന്നതയിലേക്കാണ് നമ്മെ വിളിച്ചിരിക്കുന്നത്. ದೇವರು ತನ್ನ ಸಂಪನ್ನತೆ ಕಡೆಗೆ ನಮ್ಮನ್ನು ಕರೆದಿರುವಂತದ್ದು. ദൈവത്തിന്റെ സമ്പത്ത്, ದೇವರ ಸಂಪತ್ತು അത് സ്നേഹത്തിന്റെ സമ്പത്താണ്, ಅದು ಪ್ರೀತಿಯ ಸಂಪತ್ತು, അത് ക്ഷമയുടെ ಅದು സമ്പത്ത്, ಕ್ಷಮೆಯ ಸಂಪತ್ತು, അത് കരുണയുടെ സമ്പത്ത്, ಅದು ಕರುಣೆಯ ಸಂಪತ್ತು, അത് ദയയുടെ ಅದು സമ്പത്ത്. ದಯೆಯ ಸಂಪತ್ತು. അതാണ് നമുക്ക് വേണ്ടത്. ಅದು ನಮಗೆ ಬೇಕಾದದ್ದು. അപ്പോൾ ಆಗ രോഗങ്ങളും രോഗപീഠകളും നമ്മെ വിട്ടുമാറും. ರೋಗಗಳು, ರೋಗದ ಪೀಡೆಗಳು ನಮ್ಮಿಂದ ದೂರವಾಗುತ್ತದೆ. ഒരു ശത്രു നമ്മുടെ മേൽ ഭരണം നടത്തുന്നില്ല. ಯಾವ ಶತ್ರು ನಮ್ಮನ್ನು ಆಡಳಿತ ಮಾಡುವುದಿಲ್ಲ. ಕೊಲೋಸಿಯರ್ 1-ാം അധ്യായം 1ನೇ ಅಧ್ಯಾಯ നമ്മളിങ്ങനെ വായിക്കുന്നു. ನಾವು ಈ ರೀತಿ ಓದುತ್ತೇವೆ. അവിടുന്ന് ಅಲ್ಲಿಂದ അന്ധകാര ശക്തികളിൽ നിന്നെ വിടുവിച്ച്, ಅಂಧಕಾರದ ಶಕ್ತಿಗಳಿಂದ ಬಿಡುಗಡೆ ಮಾಡಿ അവിടെ നിന്നെ വഴി നടത്തും. ಅಲ್ಲಿಂದ ನಿನ್ನನ್ನು ಮುನ್ನಡೆಸುತ್ತಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ശത്രു ഒരുക്കുന്ന എല്ലാ അന്ധകാരത്തിന്റെ അരൂപിയോട് നമുക്ക് വിട പറയാം. ಶತ್ರು ಅವನು ಮಾಡುತ್ತಿರುವ ಎಲ್ಲ ಅಂಧಕಾರದ ಕೆಡುಕುಗಳ ವಿಷಯಗಳನ್ನು ನಾವು ಅದರಿಂದ ಬಿಡುಗಡೆಗೊಳ್ಳುವ. ശത്രു ഒരുക്കുന്നതാണ് ಶತ್ರು ಅವನು ಕ್ರಿಯೆ ಮಾಡುವುದು തകർച്ചകള്, ಸೋಲುಗಳನ್ನು, ರೋಗಗಳನ್ನು, ಬಾಧ್ಯತೆಗಳು, കടപ്രശ്നങ്ങൾ, ಸಾಲದ കുതന്ത്രಗಳು അവയിൽ നിന്ന് മാറട്ടെ. ಅವೆಲ್ಲ ದೂರವಾಗಲಿ. നമ്മുടെ ശത്രു ನಮ್ಮ ಶತ್ರು സാത്താന, ಸೈತಾನನು, പിശാചി. യേശു തന്റെ 12 ശിഷ്യന്മാർക്ക് കൊടുത്ത അധികാരം എന്താ? യേಸು ತನ್ನ 12 ಮಂದಿ ಶಿಷ್ಯರಿಗೆ ಕೊಟ್ಟ ಅಧಿಕಾರವೇನು? സകല പിശാചുക്കളുടെ മേൽ, ಸಕಲ ಪಿಶಾಚಿಗಳ ಮೇಲೆ, സകല പിശാചുക്കളുടെ മേൽ ಸಕಲ ಪಿಶಾಚಿಗಳ ಮೇಲೆ അവർക്ക് അധികാരവും ശക്തിയും. ಅವರಿಗೆ ಅಧಿಕಾರವನ್ನು, ಶಕ್ತಿಯನ್ನು ಕೊಟ್ಟರು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നമ്മെ തളർത്തുന്ന, ನಮ್ಮನ್ನು ಬೀಳಿಸುವ, നമ്മെ രോഗിയാക്കുന്ന, ನಮ್ಮನ್ನು ರೋಗಿಯಾಗಿಸುವ, നമ്മുടെ ജീവിതത്തെ, ನಮ್ಮ ಜೀವನವನ್ನು കരയാൻ വിളിക്കുന്ന, സങ്കടപ്പെടുത്തുന്ന ನಮ್ಮ ದುಃಖಪಡಿಸುವಂತಹ ആ ശത്രു, ಸಾತಾನನ അരൂപി, ಸೈತಾನನ ಶಕ್ತಿ പൂർണ്ണമായി നമ്മെ വിട്ടുമാറട്ടെ. ಪೂರ್ಣವಾಗಿ ನಮ್ಮನ್ನು ಬಿಟ್ಟು ತೊಲಗಲಿ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നമുക്ക് കാഴ്ചവെപ്പിനായിട്ട് ഒരുങ്ങാം. ಕಾಣಿಕೆಗಾಗಿ ಎಲ್ಲರೂ ಸಿದ್ಧರಾಗಿರಿ. ತನ್ಮನವಾರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ತನ್ಮನವಾರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು 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 ದೇವಾ. ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ದೇವಾ. കർത്താവായ ദൈവമേ, ಪ್ರಭುವಾದ ದೇವರೇ, ഈ അപ്പത്തോടും ദ്രാക്ഷാരസത്തോടും ಈ ರೊಟ್ಟಿಯೊಂದಿಗೂ ದ್ರಾಕ್ಷಾರಸದೊಂದಿಗೂ ഞങ്ങളുടെ എല്ലാ പ്രാർത്ഥനാ നിയോഗങ്ങളെയും ഞങ്ങൾ സമർപ്പിക്കുന്നു. ನಮ್ಮೆಲ್ಲರ ಪ್ರಾರ್ಥನಾ ಕೋರಿಕೆಗಳನ್ನು ಸಮರ್ಪಿಸುತ್ತಿದ್ದೇವೆ. ഞങ്ങളെ തന്നെയും ನಮ್ಮನ್ನು, ഞങ്ങളുടെ കുടുംബ അംഗങ്ങളെയും, ನಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು, പഠിക്കുവാനായി പോയിക്കൊണ്ടിരിക്കുന്ന ഞങ്ങളുടെ മക്കളെയും, ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳನ್ನು, വിദേശത്ത് ജോലി ചെയ്യുന്ന എല്ലാ സഹോദരങ്ങളെയും, ವಿದೇಶ ರಾಜ್ಯಗಳಲ್ಲಿ ಕೆಲಸ ಮಾಡುವ ಎಲ್ಲಾ ಸಹೋದರರನ್ನು, ആസ്പത്രിയിൽ ചികിത്സയ്ക്കായി കഴിയുന്ന എല്ലാ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಎಲ್ಲಾ ರೋಗಿಗಳನ್ನು ഈ ബലിവസ്തുക്കളോടൊപ്പം ഞങ്ങൾ ಈ സമർപ്പിക്കുന്നു. ಕಾಣಿಕೆ ವಸ್ತುಗಳೊಂದಿಗೆ ಸಮರ್ಪಿಸುತ್ತಿದ್ದೇವೆ. ഞങ്ങളുടെ സങ്കടങ്ങളെ നീ ഏറ്റെടുക്കുക. ನಮ್ಮ ಸಂಕಟಗಳನ್ನು ನೀವು ಸ್ವೀಕರಿಸಬೇಕು. ഞങ്ങളുടെ പ്രാർത്ഥനാ നിയോഗങ്ങളെ നീ ആശീർവദിക്കുക. ನಮ್ಮ ಪ್ರಾರ್ಥನಾ ಬೇಡಿಕೆಗಳನ್ನು ಆಶೀರ್ವದಿಸಬೇಕು. ഞങ്ങളുടെ കുടുംബങ്ങളെ നീ ഏറ്റെടുക്കുക. ನಮ್ಮ ಕುಟುಂಬಗಳನ್ನು ನೀನು ಸ್ವೀಕರಿಸಬೇಕು. അനേകം നാളുകളായി ಅನೇಕ ಕಾಲಗಳಿಂದ
അസ്തമിക്കാത്ത നിരവധി പ്രയാസങ്ങളും പ്രശ്നങ്ങളും, ಕೊನೆಗೊಳ್ಳದಂತಹ ಸಮಸ್ಯೆಗಳು, ತೊಂದರೆಗಳು, രോഗങ്ങളും രോഗപീഠകളും, ರೋಗಗಳು, ರೋಗದ ಪೀಡೆಗಳು ഞങ്ങളുടെ ജീവിതത്തെ സ്വാധീനിക്കുന്നു. ನಮ್ಮ ಜೀವನವನ್ನು ಮುಟ್ಟುತ್ತಿದೆ. ഓരോ ദിവസവും ಪ್ರತಿಯೊಂದು ದಿನವೂ പ്രയാസങ്ങളിലൂടെയും സങ്കടങ്ങളിലൂടെയും ഞങ്ങൾ കടന്നു പോകും. ಪ್ರಯಾಸಗಳಿಂದಲೂ ಸಂಕಟಗಳಿಂದಲೂ ಅದು ಹೋಗುತ್ತಿದ್ದೇನೆ. ദാരിദ്ര്യം ഞങ്ങളുടെ ജീവിതത്തെ പിടിച്ചു മുറുക്കും. ದಾರಿದ್ರ್ಯವು ನಮ್ಮನ್ನು ಹಿಡಿದಿಟ್ಟುಕೊಂಡಿದೆ. ജീവിക്കുവാൻ ഞങ്ങൾ കഷ്ടപ്പെടുന്നു. ಜೀವಿಸಲು ತುಂಬಾ ಪ್ರಯಾಸ ಪಡುತ್ತಿದ್ದೇನೆ. നിലവിളിക്കുന്ന മക്കൾക്ക് ಅಳುತ್ತಿರುವ ಮಕ್ಕಳು ഉത്തരം കൊടുക്കുന്നവനായ ദൈവം, ಉತ್ತರ ಕೊಡುವಂತಹ ದೇವನು ഞങ്ങളുടെ നിലവിളികളെ നീ കേൾക്കണം. ನಮ್ಮ ಈ ಅಳಲನ್ನು ಸ್ವೀಕರಿಸಬೇಕು. ദേവദൂതന്മാരെ അയച്ച് ದೇವದೂತರನ್ನು ಕಳುಹಿಸಿ ഞങ്ങളുടെ പ്രാർത്ഥനാ നിയോഗങ്ങളെ നീ ആശീർവദിക്കണം. ನಮ್ಮ ಪ್ರಾರ್ಥನಾ ಬೇಡಿಕೆಗಳನ್ನು ಆಶೀರ್ವದಿಸಿರಿ. നിന്റെ വലിയ സംരക്ഷണം ഞങ്ങളുടെ മേൽ, ഞങ്ങളുടെ കുടുംബങ്ങളുടെ മേലുണ്ടാകട്ടെ. ನಿನ್ನ ದೊಡ್ಡದಾದ ಸಂರಕ್ಷಣೆ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಇರಲಿ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೂ ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯ ಪಣಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗಲಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು, ಯಾಕೋಬನ ದೇವ ಆಶ್ರಯ ದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ,
ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮರ್ಥ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಈ ಸ್ತುತಿ, ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧ ನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿರುವೆ, ಯೋಗ್ಯಯುಕ್ತದ ಯಾಗವಿರುವೆ, ಯೋಗ್ಯಯುಕ್ತದ ಯಾಗವಿರುವೆ, ಯೋಗ್ಯಯುಕ್ತದ ಯಾಗವಿರುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಅದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ
ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವೆರಗಿ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. Puvi, 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 dalvaram so सर्वेश्वर तो सर्गानी संसार भरला तुझा वैभवा ओ सर्गी तुका जय, ओ सर्गी तुका जय, सर्वेश्वराचे नावी येता जय, ओ सर्गी तुका जय, ओ सर्गी तुका जय. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ. ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು,
ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ ಪವಿತ್ರ ಧರ್ಮಸಭೆಗಾಗಿಯೂ ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನೀತರು ಆದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದೆಲ್ಲರಿಗಾಗಿಯೂ ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಿಲಿ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ.
ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. Hallelujah, Hallelujah, hallelujah. hallelujah, 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 hallelujah. ಯೇಸುವೇ, hallelujah, 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 hallelujah. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಈ ಬಲಿ ವಸ್ತುಗಳ ಈ ಮೇಲೆ, ಬೆಲಿ ಕಾಣಿಕೆ ವಸ್ತುಗಳ ಮೇಲೆ, ಈ ಬಲಿಪೀಠದ ಈ ಮೇಲೆ, ಬಲಿಪೀಠದ ಮೇಲೆ, ಈ ಆಲಯದ ಮೇಲೆ, ಈ ಆಲಯದ ಮೇಲೆ, ದೇವ ಜನತೆಯ ಮೇಲೆ, ಈ ದೇವ ಜನತೆಯ ಮೇಲೆ ಇಳಿದು ಬಂದಿರಿ, ಇಳಿದು ಬನ್ನಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಆತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ದೇವರ ಆತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. പാപത്തിന്റെ കെട്ടുകൾ അഴിക്കുക, ಪಾಪದ ಕಟ್ಟುಗಳು ಬಿಚ್ಚಲ್ಪಡಲು, രോഗത്തിന്റെ ബന്ധനങ്ങളിൽ വിടുതൽ ರೋಗದ ലഭിക്കുക, ಬಂಧನಗಳಿಂದ ಬಿಡುಗಡೆಗೊಳ್ಳಲು, കഷ്ടങ്ങളുടെ ബന്ധനങ്ങളിൽ നിന്ന് വിടുതൽ ലഭിക്കുക, ಕಷ್ಟಗಳು ನೀಗಿ ಹೋಗಲು, ശാപക്കെട്ടുകൾ അഴിക്കുക, ಶಾಪದ ಕಟ್ಟುಗಳು ಬಿಚ್ಚಲ್ಪಡಲು, തലമുറകളായി കടന്നു വന്ന ಪೀಳಿಗೆಗಳಿಂದ ಬಂದಂತಹ രോഗಗಳು, ರೋಗಗಳು, കടബാധിതകൾ, ಸಾಲದ ತೊಂದರೆಗಳು, തകർച്ചകളിൽ നിന്ന് ಸೋಲುಗಳು ഞങ്ങളെ വിടുവിക്കുക. ನಮ್ಮಿಂದ ಬಿಡುಗಡೆಗೊಳಿಸಲು ಪವಿತ್ರಾತ್ಮರೇ, 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 ಇಳಿದು ಬಂದಿರಿ. ಬೇಗ ಇಳಿದು ಬನ್ನಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವು ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವವೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಜೀವನೇ ನಿನ್ನ ಆರಾಧನೆ ಮಾಡುವೆ,
ಜೀವದಿನ್ನಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ, ಹಲ್ಲೆಲೂಯಾ ಹೋಸನ, ಹಲ್ಲೆಲೂಯಾ ಹೋಸನ, ಹಲ್ಲೆಲೂಯಾ ಹೋಸನ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದಿಂದ ಉಳಿದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲ ಕೋಡೆಯನಾದ ದೇವರಲ್ಲಿ ಕೃಪೆಯನ್ನು ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಸಿ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತನೇ, ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನ ವದನರು, ನಿಷ್ಕಳಂಕರು ಹಾಗೆ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರಿಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಭರಿಸಿದ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯೂ ಕರುಣೆಯೂ ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಕ್ರಿಸ್ತರ ಶರೀರವು ರಕ್ತವು ಗುಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಿದೆ. ಆಮೆನ್. ಈಗ ಪರಮ ಪ್ರಸಾದವನ್ನು ಸ್ವೀಕರಿಸುವ ದಯಮಾಡಿ ಮನದಲ್ಲಿಟ್ಟುಕೊಂಡು, ಕ್ರಿಸ್ತರು ದೀಕ್ಷಾಸ್ಥಾನದವರು ಮಾತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವುದು, ಉಳಿದವರು ಕೂತ್ಕೊಂಡಲ್ಲೇ ಪ್ರಾರ್ಥಿಸಿರಿ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು,
ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೆ, ನನ್ನ ಬಯಕೆ ನೀನೆ, ನನ್ನ ಹೃದಯದ ಮಿಡಿತ ನೀನೆ. ನನ್ನ ಆಸೆ ನೀನೆ, ನನ್ನ ಬಯಕೆ ನೀನೆ, ನನ್ನ ಹೃದಯದ ಮಿಡಿತ ನೀನೆ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ತಳ್ಳಲ್ಪಟ್ಟ ನನ್ನನ್ನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನ್ನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇಯಾಗದೆಯಾ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನೇ ಕೊಟ್ಟರು ನಿನ್ನಯ ಪ್ರೀತಿ ನೀವೇ ಆಗದೆಯಾ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ನಿನ್ನ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಹಿಂಸೆ ನೋವು ಸಂಕಟ ನಿಂದೆ ಏನೇ ಬಂದರು,
ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಹಿಂಸೆ ನೋವು ಸಂಕಟ ನಿಂದೆ ಏನೇ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. 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 ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಹೃದಯದಲ್ಲಿ ಬಂದಂಥ ಯೇಸುವನ್ನು ನಮ್ಮ ಕಷ್ಟಗಳು ದುಃಖಗಳೆಲ್ಲವೂ ಹೇಳೋಣ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವು ಅವರು ನಮ್ಮನ್ನು ಅಗಲುವುದಿಲ್ಲ ಅಂತ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನದ ಪ್ರಕಾರ ನಾವು ಕೂಡ ಯೇಸುವಲ್ಲಿ ನೆಲೆಸಿ ಅವರ ವಾಕ್ಯದ ಪ್ರಕಾರ ನಡೆಯಲು ಬೇಕಾದ ಕೃಪೆ ವರದಾನಗಳನ್ನು ನಮ್ಮ ಹೃದಯದಲ್ಲಿ ಬಂದಂತೆ ಯೇಸು ಹತ್ರ ಬೇಡಿಕೊಳ್ಳೋಣ. ಪ್ರಿಯರೇ, യേശുവേ വന്ദനേ, യേശുവേ ആരാധന, യേശുവേ സ്തുതി, യേശുവേ മഹിമ, യേശുവേ സ്തോത്ര, ഹല്ലേലൂയ 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 ഹല്ലേലൂയ. യേശുവേ അവിടുന്ന് കൽപ്പിക്കണമേ, ನೀವು ಆಜ್ಞಾಪಿಸಬೇಕು, കൽപ്പിക്കണമേ, ನೀವು ಆಜ್ಞಾಪಿಸಬೇಕು. എൻ്റെ ജീവിതത്തിൽ, ನನ್ನ ಜೀವನದಲ್ಲಿ ഞാൻ നേരിടുന്ന, ನಾನು ಅನುಭವಿಸುತ್ತಿರುವ എല്ലാ കഷ്ടങ്ങളിൽ നിന്ന്, ಎಲ್ಲಾ ಕಷ್ಟಗಳಿಂದ വിടുതൽ പ്രാപിക്കുവാൻ, ಬಿಡುಗಡೆಗೊಳ್ಳಲು അന്ധകാര ശക്തികളോട്, ಅಂಧಕಾರ ಶಕ್ತಿಯನ್ನು നീ കൽപ്പിക്കണമേ, ನೀನು ಆಜ್ಞಾಪಿಸಬೇಕು, കൽപ്പിക്കണമേ. ನೀವು ಆಜ್ಞಾಪಿಸಬೇಕು. ഞങ്ങളെ ನಮ್ಮನ್ನು വളർത്തുന്നതും ಬೆಳೆಸುವುದು, നയിക്കുന്നതും ನಡೆಸುವಂತದ್ದು, നിലനിർത്തുന്നതും ನೆಲೆಗೊಳಿಸುವಂತದ್ದು നീയാണല്ലോ, ನೀವಾಗಿದ್ದೀರಿ. യേശുവേ വന്ദനേ, ಯೇಸುವೆ ವಂದನೆ, യേശുവേ ആരാധന, ಯೇಸುವೆ ಆರಾಧನೆ, യേശുവേ സ്തുതി, ಯೇಸುವೆ ಸ್ತುತಿ, യേശുവേ മഹിമ, ಯೇಸುವೆ ಮಹಿಮೆ, യേശുവേ സ്തോത്ര. ಯೇಸುವೆ ಸ್ತೋತ್ರ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ. പരിപാവന ബലി പൂജയലി സുരനാദന നമി ಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಅವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ
ಭಕ್ತ ಜನಗಾಂಧಲಿ ಈಶನ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ. ಪವಿತ್ರೀಕರಣ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನನ್ನು ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಕಿರಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಿಯೇ ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯೇನು. ಒಂದು ಗಳಿಗೆ ದಯಮಾಡಿ ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಇವತ್ತು ಮೊದಲನೇ ಬಾರಿ ಯಾರಾದರೂ ಈ ಧ್ಯಾನಕೂಟಕ್ಕೆ ಬಂದವರಿದ್ದಾರಾ? ಫಸ್ಟ್ ಟೈಮ್ ಕೊನೆ ಐಲ್ಯ ಸಾದ್ಗಿ ಅಥವಾ ಇರ್ಗಲಿ ಎದ್ಗಿ? ಓಕೆ, ಒಬ್ಬರು ಇಬ್ಬರು ಮೂರು ಜನ. ಓಕೆ, ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ಅವರನ್ನು ಸ್ವಾಗತಿಸೋಣ. ನಮಗೆಲ್ಲರಿಗೂ ಈ ಧ್ಯಾನಕೂಟದ ಪರವಾಗಿ, ಧ್ಯಾನ ಕೇಂದ್ರದ ಪರವಾಗಿ ನಿಮ್ಮಲ್ಲಿ ಸ್ವಾಗತವನ್ನು ಬಯಸ್ತೇವೆ. ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ನಡೀತದೆ ಬೆಳಿಗ್ಗೆ 10ರಿಂದ 2 ಗಂಟೆಯ ತನಕ. ಪ್ರೈಸ್ ದಿ ಲಾರ್ಡ್. ನಾಡ್ದು ಶುಕ್ರವಾರ ಶನಿವಾರ 2 ದಿವಸದ ಸಂಪೂರ್ಣ ಧ್ಯಾನಕೂಟ ಇದೆ. ಬೆಳಿಗ್ಗೆ 9ರಿಂದ ಸಂಜೆ 6 ಇಲ್ಲ 7 ಗಂಟೆಯವರೆಗೆ ಬ್ರದರ್ ಸಾಜಿದ್ ಜೋಸೆಫ್ ಬರ್ತಾರೆ. ನಾಡ್ದು ಶುಕ್ರವಾರ ಮತ್ತು ಶನಿವಾರ 2 ದಿವಸದ ಧ್ಯಾನಕೂಟ ಬ್ರದರ್ ಸಾಜಿದ್ ಜೋಸೆಫ್ರಿಂದ ನಡೆಸಲ್ಪಡುವಂಥ ಧ್ಯಾನಕೂಟವಾಗಿದೆ. ಈ ಧ್ಯಾನಕೂಟಕ್ಕಾಗಿ ವಿಶೇಷವಾಗಿ ನೀವು ದಯಮಾಡಿ ಪ್ರಾರ್ಥಿಸಿರಿ, ಇತರರಿಗೂ ತಿಳಿಸಿರಿ. ಹೆಚ್ಚಿನ ಜನಸಂಖ್ಯೆ ಇಲ್ಲಿ ಬಂದು ಪ್ರತ್ಯೇಕವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿ, ಆರೋಗ್ಯ ಭಾಗ್ಯವನ್ನು ಪಡೆದುಕೊಳ್ಳಲಿ ಎಂದು ಎಲ್ರಿಗಾಗಿ ನೀವು ಪ್ರಾರ್ಥಿಸಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಿಮಗೆ ಇಲ್ಲಿ ಯಾವುದಾದ್ರೂ ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ರೆ, ದಾನಗಳನ್ನು ಕೊಡಲಿಕ್ಕಿದ್ರೆ ಹಿಂದುಗಡೆ ಕೊಟ್ಟು ರಸೀದಿಯನ್ನು ಪಡ್ಕೊಳ್ಬೋದು. ಹಾಗೂ ನಾಡ್ದು ಆಗುವಂಥ ಧ್ಯಾನಕೂಟಕ್ಕಾಗಿ ಯಾರಾದರೂ ಸಹಾಯ ಮಾಡಿದ್ರು ಮನಸ್ಸಿದ್ರೆ ದಯಮಾಡಿ ಸಹಾಯ ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಸಾಕ್ಷಿಗಳಿದ್ದಾರೆ? ಯಾರಾದರೂ ಸಾಕ್ಷಿ ಹೇಳಲಿಕ್ಕೆ ಇದ್ದಾರೆ? ಸಾಕ್ಷಿಗೆ ಹೇಳಿ ಬೇಗ ಬನ್ನಿ. ಸಾಕ್ಷಿ ಹೇಳಲಿಕ್ಕಿದ್ದವರು ಚೊಕ್ಕವಾಗಿ, ಟೈಮ್ ವೇಸ್ಟ್ ಮಾಡಬೇಡಿ, ಚೊಕ್ಕವಾಗಿ ಚಿಕ್ಕವಾಗಿ ನಿಮ್ಮದು ಸಾಕ್ಷಿ ಇರಲಿ. ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ, ಏನು ಇಲ್ಲಿ ನಡೆದಂಥ ಘಟನೆಗಳು ಮಾತ್ರ ಹೇಳಿದರೆ ಸಾಕು. ನನ್ನ ಹೆಸರು ಅಸುಂತ. ನಾನು ರಾಣಿಪುರ ಚರ್ಚಿನಿಂದ ಬಂದಿದ್ದೇನೆ. ನನ್ನ ಮನೆಗೆ ಮೊನ್ನೆ ಮಂಗಳವಾರ ಬೆಳಿಗ್ಗೆ ಸಿಡಿಲು ಬಡಿದು ನನ್ನ ಅಂಗಡಿ ಮತ್ತು ಮನೆಗೆ ತುಂಬ ಹಾನಿಯಾಯಿತು. ಅಂಗಡಿ ಸಂಪೂರ್ಣ ಸುಟ್ಟು ಹೋಯಿತು. ಆದರೆ ದೇವರು ಅವರ ದೂತರನ್ನು ಕಳಿಸಿ ನಮ್ಮನ್ನು, ನನ್ನ ಮಕ್ಕಳನ್ನು, ಕುಟುಂಬವನ್ನು ರಕ್ಷಿಸಿದರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನನ್ನ ಹೆಸರು ಮೇರಿ. ನಾನು ಪಾಲ್ದಾನೆ ಚರ್ಚಿನಿಂದ ಬಂದಿದ್ದೇನೆ. ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ. ಅವಳನ್ನು ತುಂಬ ಸಲ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಿದ್ವಿ. ಅವಳು ಜ್ಞಾನ ತಪ್ಪಿ ಬೀಳ್ತಿದ್ಲು ಆಗಾಗ. 2 ವರ್ಷ ಆಯಿತು. ಅದು ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆದದ್ದು. ಅದ ನಂತರ ಅವಳನ್ನು ಶಾಲೆಗೆ ಹೋಗುವಾಗ ಬರುವಾಗ ತಲೆ ಸುತ್ತಿ ಬೀಳುವಾಗ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಿದ್ದೆವು. ಆಗ ಅವಳಿಗನ್ನು ಟೆಸ್ಟ್ ಮಾಡಿದಾಗ BP ಶುಗರ್ ಎಂತ ಇಲ್ಲ ಅಂತ ಹೇಳ್ತಿದ್ರು. ಏನಂತ ಗೊತ್ತಾಗ್ತಿರಲಿಲ್ಲ. ಆನಂತರ ನಾವು ಲಾಸ್ಟ್ ಈಸ್ಟರ್ ಹಬ್ಬದ ದಿನ ಅವಳು ಚರ್ಚಿನಲ್ಲಿ ಶುಭ ಶುಕ್ರವಾರ ಬಿದ್ದಲು. ಪುನಃ ಪರಮಪ್ರಸಾದ ತೆಗೆದುಕೊಂಡು ಹಿಂದೆ ಬರುವಾಗ ಬಿದ್ದಲು ಎಡಗಿದ್ದು. ಆನಂತರ ನಾವು ಅಲ್ಲಿ ತೇಜಸ್ವಿನಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆವು. ಅಲ್ಲಿ ಎಕ್ಸ್ರೇ ಮಾಡಲಿಕ್ಕೆ ಹೇಳಿದರು ಕಾಲಿದು. ಮತ್ತು ಅದರಲ್ಲಿ ಕೂಡ ನಾರ್ಮಲ್. ಮತ್ತು ಅವರು ಹೇಳಿದರು ನರದ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಪಡೀಲು ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ಅಂತ ಹೇಳಿದರು. ಅಲ್ಲಿ ಕರ್ಕೊಂಡೋಗಿ 2 ಇದು MRI ಸ್ಕ್ಯಾನ್ ಮಾಡಿದೆವು. ಮತ್ತು ಫಾದರ್ ಮುಲ್ಲಾರಲ್ಲಿ ನರ ಟೆಸ್ಟ್ ಮಾಡಲಿಕ್ಕೆ ಹೇಳಿದರು. ಅದ ನಂತರ ಬ್ಲಡ್ ಟೆಸ್ಟ್ ಎಲ್ಲ ಮಾಡಲಿಕ್ಕೆ ಹೇಳಿದರು. ಅದೆಲ್ಲ ಯಾವುದರಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆನಂತರ ಪುನಃ ಅವರು ಹೇಳಿದರು ಇದರಲ್ಲಿ ಏನು ಗೊತ್ತಾಗ್ತಿಲ್ಲ. ಪುನಃ 2
MRI ಸ್ಕ್ಯಾನ್ ಮಾಡಬೇಕು, ಅದು 18,000 2 ಮಾಡಬೇಕಂತ ಹೇಳಿದರು. ಮತ್ತು ನಾವು ಅಲ್ಲಿ ಹೋಗಲೇ ಇಲ್ಲ, ಅಲ್ಲಿ ಹೋಗೋದನ್ನು ಬಿಟ್ಟೆವು. ಅದನಂತರ ನಾನು ತುಂಬ ಸಲ ಬ್ರದರ್ ರೊನಾಲ್ಡ್ ಅಂತ ಇದ್ದರು, ಅವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ 1 ವಾರ. ಅವರು ಹೇಳಿದರು April 28ಗೆ ಇಲ್ಲಿ ತೊಕ್ಕೊಟ್ಟಲ್ಲಿ ಧ್ಯಾನಕೂಟ ಇದೆ, ಬ್ರದರ್ ಸಜ್ಜಿ ಜೋಸೆಫ್ ಬರ್ತಾರೆ, ಅಲ್ಲಿ ಹೋಗಿ ಅಂತ ಹೇಳಿದರು. ಆ ದಿನ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ನಾನು ನನ್ನ ಮಗಳು ಬಂದು ಪ್ರಾರ್ಥನೆ ಮಾಡಿ ಕೂತ್ಕೊಂಡಿದ್ದೆವು. ನನ್ನ ಮಗಳು ಇಲ್ಲಿದ್ಲು. ಮತ್ತು ಆನಂತರ ಮಧ್ಯಾಹ್ನ ನಂತರ ನನ್ನ ಹತ್ರ ಬಂದಳು. ಅವಳು ಹೇಳಿದ್ಲು, ದೇವರ ಯೇಸುವೆ, ನನ್ನನ್ನು ನೀನು ಗುಣಪಡಿಸದೇ ಇದ್ದರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಹೇಳಿದ್ಲು ಅವಳು. ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇರುವಾಗ ಬ್ರದರ್ ನಮ್ಮನ್ನಿಬ್ಬರನ್ನು ಕರೆದು ಯಾವ ನರದ್ದು ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ, ನಮಗೆ ಒಂದು ಇದ್ದದ್ದು ಅವಳ ಲೆಫ್ಟ್ ಕಾಲು ಬ್ಯಾಲೆನ್ಸ್ ಹೋಗ್ತಾ ಇದೆ, ಅವಳು ಹೋಗುವಾಗ ಬರುವಾಗ ಬೀಳ್ತಾಳೆ, ಅವಳಿಗೆ ಬಲ ಕಡಿಮೆ ಆಗ್ತದೆ ಅಂತ ಅಷ್ಟೇ ನಮಗೆ ಗೊತ್ತಿತ್ತು. ಆದರೆ ಸ್ಟೇಜಿಗೆ ಬಂದ ನಂತರ ಬ್ರದರ್ ಹೇಳಿದರು ಅದು ಹೊಟ್ಟೆಯಲ್ಲಿ ಅವಳು ಸಾಯುವ ಸ್ಥಿತಿಯಲ್ಲಿದ್ಲು, ಈ ಮಗು ಸಾಯುವ ಸ್ಥಿತಿಯಲ್ಲಿದ್ಲು. ಈಗ ಅವಳನ್ನು ಯೇಸು ಸ್ವಾಮಿ ಗುಣಪಡಿಸಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ದೇವರಿಗೆ ಸಾಕ್ಷಿಯಾಗಿರುತ್ತೇನೆ. ಮತ್ತು ಯೇಸು ಸ್ವಾಮಿ ನನ್ನ ಮಗುವನ್ನು ಗುಣಪಡಿಸಿದ್ದಾರೆ. ಇನ್ನು ಒಂದು ಸ್ವಲ್ಪದ ಇದು ಗುಣ ಆಗಲಿಕ್ಕೆ ಉಂಟು ನನ್ನ ಮಗು, ಅದು ಸಂಪೂರ್ಣವಾಗಿ ಗುಣ ಆಗ್ತಿದೆ ಅಂತ ನಾನು ನಂಬಿದ್ದೇನೆ. ಮತ್ತು ನನಗೆ ಕೂಡ 29th April ಕೈ ನೋವಿಗೆ ಅಂಥೇಳಿ ನನಗೆ ಕರೆದರು, ತುಂಬ ವರ್ಷಗಳಿಂದ ಇದೆ ಅಂತ. ಮತ್ತು ಆ ದಿನ ಕೂಡ ನಾನು ಸ್ಟೇಜಿಗೆ ಬಂದೆ. ಮತ್ತು ಬ್ರದರ್ ಎಲಿಯಸ್ ಬ್ರದರ್ ನಾನು 3 ಶುಕ್ರವಾರದ ಹಿಂದೆ ಬಂದಾಗ ಕೂಡ ನನಗೆ ಹೇಳಿದರು. ಹಾಗೆ ನನಗೆ ತುಂಬ ಸಲ ತೋರಿಸಿಕೊಡ್ತಾರೆ ನನ್ನನ್ನು ಸಂಪೂರ್ಣ. ನನಗೆ ಏನಂದರೆ ಕೆಲಸ ಮಾಡಲಿಕ್ಕೆ 1 ಲೋಟ ನೀರು ಹಿಡಿಲಿಕ್ಕೆ ಆಗ್ತಿರಲಿಲ್ಲ. ಆನಂತರ ನನಗೆ ನನ್ನ ಬೆರಳೆಲ್ಲ ನಡುಕ್ತಿತ್ತು, ಊಟ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಿಂದೆ ನನ್ನ ಕೆಲಸ ನನಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ನಾನು 8 ತಿಂಗಳಿಂದ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದೇನೆ. ಆ ದಿನ ಕೂಡ ಬ್ರದರ್ ನನಗೆ ಕರೆದ್ರು, ನಾನು ಸಾಕ್ಷಿ ಹೇಳ್ತೇನೆ ಅಂತ ಹೇಳಿದೆ. ಮತ್ತು ಅಲ್ಲಿ ಕೂತ್ಕೊಂಡೆ, ನಾನು ಬರಲೇ ಇಲ್ಲ. ಸ್ವಲ್ಪ ಹೊತ್ತು ಇಲ್ಲಿ ಬಂದು ಮತ್ತೆ ಅಷ್ಟು ಸಾಕು. ಮತ್ತು ನನ್ನ ಮಗಳನ್ನು ಕರೆದುಕೊಂಡು ಬರಬೇಕು ಸ್ಟೇಜಿಗೆ. ಆನಂತರ ಅವಳನ್ನು ಕೂಡ ಇಲ್ಲಿ ನಿಲ್ಲಿಸಿ ಹೇಳಬೇಕಂತಿದ್ದೆ. ನನ್ನ ಮಗುವಿಗೆ ಬರಲಿಕ್ಕೆ ಆಗಲಿಲ್ಲ, ಅವಳು ಫಸ್ಟ್ PUC ಓದ್ತಿದ್ದಾಳೆ. ಹಾಗೆ ನನಗೆ ಇನ್ನೂ ಸ್ವಲ್ಪ ಮಟ್ಟಿದ್ದು ಗುಣ ಆಗಲಿಕ್ಕೆ ಇದೆ. ಈಗ ನನ್ನ ಕೈ ಮೂಮೆಂಟ್ಸ್ ಮೇಲೆ ಕೆಳಗೆ ಎಲ್ಲ ಹೋಗ್ತದೆ ಹೀಗೆ. ಹಾಗೆ ನನಗೆ ದೇವರು ಗುಣಪಡಿಸಿದ್ದಾರೆ ನನ್ನ ಯೇಸು. ಹೀಗೆ ತುಂಬ ಥರದಲ್ಲಿ ನನ್ನ ಮನೆಯನ್ನು, ನನ್ನ ಮಕ್ಕಳನ್ನು, ಹಾಗೆ ನನ್ನ ಮನೆಯಲ್ಲಿ ಬೇಡ ಸಲ್ಲದನ್ನು ಯಾರೆಲ್ಲ ಕೆಟ್ಟದಾಗಲಿ ಅಂತ ಬಯಸಿ ಅದನ್ನೆಲ್ಲ ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟು ನಮ್ಮ ಕಣ್ಣೆದುರಿಗೆ ಅದನ್ನು ಹೊರಗೆ ತೆಗೆಸಿದ್ದಾರೆ. ಅಂಥದ್ದೆಲ್ಲ ಅದ್ಭುತ ಕಾರ್ಯವನ್ನು ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದು ನಮ್ಮನ್ನು ಪ್ರತಿದಿನ ನಡೆಸಿಕೊಡುವ ನಮ್ಮ ಯೇಸುವಿಗೆ ನಾವು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಸಾಕ್ಷಿಯನ್ನು ನಾನು ಹೇಳುತ್ತೇನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. म्हणजे ना उशेडी मेल्लो म्हाका आदल्या हप्त्यान ताप येयल्लो आनी मस्ती येवंकोनचे आनी आंग पांग दुखू कितली गुळी काडून गेल्यार ताप रावनातलो. त्या वेळार हांवें सांगलें म्हणजे आंग पांग दूख आनी येवंकोनचे रावल्यार हांव खंडी साक्ष दिता म्हणून. ते सांगलें आनी इल्लेशे वेळार म्हणलें बरें पुरो ताप आनी पुरो गूण जालो म्हजो. आनी तशेंच भुरग्यांक दोगांय भुरग्यांक ताप आयलो जाल्यार हांवें तशेंच सांगलें आनी जेजून जारी केलें आनी जाता तितले बेगीन गूण करून बरी भलायकी दिली. त्या खातीर हांव जेजू काळ जाता अर्घ दिता. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಮೊದಲನೇ ಸಾಕ್ಷಿ ನೋಡಿದ್ದೀರಾ ನೀವು? ನ್ಯೂಸಲ್ಲೇ ಬಂದಿದ್ದರೆ ಟಿ ವಿಯಲ್ಲಿ ಉಳ್ಳಾಲ ಪ್ರಾಂತದಲ್ಲಿ ಅವ್ರದ್ದು ಸಿಡಿಲು ಬಡಿದು ಅಂಗಡಿ ಮತ್ತು ಮನೆ ಎಲ್ಲ ಭಸ್ಮ ಆಗಿದೆ, ಏನಿಲ್ಲ. ಆ ಫ್ರಿಜ್ಜು ಒಂದು ಮಾತ್ರ, ಅದರ ಫೋಟೋ ನಾವು ನ್ಯೂಸಲ್ಲಿ ನೋಡಿದ್ದೇವೆ, ನೀವು ನೋಡಿದ್ದೀರಾ? ಅದೇ ಮನೆಯವರದ್ದು, ಅವರಿಗೆ ಏನೂ ಆಗದೆ ದೇವರು ರಕ್ಷಿದ್ದು ಎಷ್ಟು ಒಂದು ದೊಡ್ಡ ಅದ್ಭುತ ನೋಡಿ. ಪ್ರೈಸ್ ದಿ ಲಾರ್ಡ್. ಅವರ ಅಂಗಡಿ ಭಸ್ಮ ಆಗಿದೆ, ಮನೆ ಕೂಡ ಭಸ್ಮ ಆಗಿದೆ, ಆದರೆ ಒಳಗಿದ್ದ ಮನುಷ್ಯರಿಗೆ ಏನು ಆಗದೆ ದೇವರು ರಕ್ಷಿದ್ದು ಖಂಡಿತವಾಗಿ. ಅವರು ಪ್ರತಿ ಶುಕ್ರವಾರ ಇಲ್ಲಿ ತಪ್ಪದೇ ಧ್ಯಾನಕೂಟಕ್ಕೆ ಬರುತ್ತಾರೆ. ಅದರ ಪ್ರತಿಫಲ ಇವತ್ತು ಅವರೆಲ್ಲರೂ ಜೀವಂತವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಗಟ್ಟಿ ಚಪ್ಪಾಳೆ ಇನ್ನೊಮ್ಮೆ ಆ ದೇವರಿಗೆ ಖಂಡಿತವಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಖಂಡಿತವಾಗಿ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಬೇಡಿಕೆಗಳನ್ನು ಎಲ್ಲ ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ.
ಪರಮಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬರುವಂಥ ಯೇಸುವನ್ನು ಬರಮಾಡಿಕೊಳ್ಳೋಣ. ನಿಮ್ಮ ಚಿಂತೆ ಭಾರಗಳನ್ನು, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ, ನಿಮ್ಮ ಕುಟುಂಬದ ಎಲ್ಲ ನೋವುಗಳನ್ನು, ನೀವು ಪಡುತ್ತಿರುವ ಕಷ್ಟಗಳು, ಭಾರಗಳು ಎಲ್ಲವನ್ನು ಈ ಕ್ಷಣದಲ್ಲಿ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಈ ದೇವರನ್ನು ಬರಮಾಡಿಕೊಂಡು ನಮ್ಮೆಲ್ಲ ಕೋರಿಕೆಗಳಿಗಾಗಿ, ನಮ್ಮೆಲ್ಲ ಬೇಡಿಕೆಗಳಿಗಾಗಿ ಹಾಗೂ ಪ್ರತ್ಯೇಕವಾಗಿ ಮಣಿಪುರದಲ್ಲಿ ಕಷ್ಟದಲ್ಲಿರುವ ನಮ್ಮ ಕ್ರೈಸ್ತ ಧರ್ಮ ಸಭೆಯ ಎಲ್ಲ ಜನರಿಗೋಸ್ಕರ ಈ ಆರಾಧನೆಯಲ್ಲಿ ಅವರಿಗಾಗಿಯೂ ಪ್ರಾರ್ಥಿಸೋಣ. ಪ್ರಿಯರೇ, ಆಕಾಶ ನಿನ್ನ ಸಿಂಹಾಸನವು, ಈ ಭೂಮಿ ನಿನ್ನ ಪಾದಪೀಠವು. ಆಕಾಶ ನಿನ್ನ ಸಿಂಹಾಸನವು, ಈ ಭೂಮಿ ನಿನ್ನ ಪಾದಪೀಠವು. ಆಲ್ಫವು ನೀನೆ, ಓಮೆಗವು ನೀನೆ, ಆಕಾರವು ನೀನೆ, ಲಾಕಾರವು ನೀನೆ. ಆಲ್ಫವು ನೀನೆ, ಓಮೆಗವು ನೀನೆ, ಆಕಾರವು ನೀನೆ, ಲಾಕಾರವು ನೀನೆ. ಆರಾಧನೆ ಆರಾಧನೆ ಓ ಯೇಸುವೇ, ಆರಾಧನೆ ಆರಾಧನೆ. ಆರಾಧನೆ ಆರಾಧನೆ ಓ ಯೇಸುವೇ, ಆರಾಧನೆ ಆರಾಧನೆ. ಆಕಾಶ ನಿನ್ನ ಸಿಂಹಾಸನವು, ಈ ಭೂಮಿ ನಿನ್ನ ಪಾದಪೀಠವು. ಆಕಾಶವು ನಿನ್ನ ಸಿಂಹಾಸನವು, ಈ ಭೂಮಿ ನಿನ್ನ ಪಾದಪೀಠವು. ಆಲ್ಫವು ನೀನೆ, ಓಮೆಗವು ನೀನೆ, ಆಕಾರವು ನೀನೆ, ಲಾಕಾರವು ನೀನೆ. ಆಲ್ಫವು ನೀನೆ, ಓಮೆಗವು ನೀನೆ, ಆಕಾರವು ನೀನೆ, ಲಾಕಾರವು ನೀನೆ. ಆರಾಧನೆ ಆರಾಧನೆ ಓ ಯೇಸುವೇ, ಆರಾಧನೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ. ನಮಗಾಗಿ ಯೇಸು ನರನಾಗಿ ಈ ಲೋಕಕ್ಕೆ ಬಂದವನು. ನನ್ನ ಪಾಪಕ್ಕಾಗಿ, ನಿನ್ನ ಪಾಪಕ್ಕಾಗಿ ಶಿಲುಬೆಯನ್ನು ಹೊತ್ತುಕೊಂಡು ಇವತ್ತು ರೊಟ್ಟಿಯ ರೂಪದಲ್ಲಿ ನೆಲೆಸಿರುವ ದೇವರು ಈಗೋ ಈ ಪರಮ ಪ್ರಸಾದದಲ್ಲಿ ನಿನ್ನನ್ನು ಕೂಡ ಒಂದು ದೃಷ್ಟಿಸಿ ನೋಡ್ತಾ ಇದ್ದಾರೆ. ನಿನ್ನ ಕುಟುಂಬಕ್ಕಾಗಿ ಅವರು ಖಂಡಿತವಾಗಿ ಪಿತನಲ್ಲಿ ಬೇಡಿಕೊಂಡು ಆಶೀರ್ವಾದವನ್ನು ಪಡೆದುಕೊಳ್ಳುವಂತ ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಪ್ರಿಯರೇ, ನನಗಾಗಿ ನೀನು ನರನಾಗಿ ಬಂದೆ, ನನ್ನ ಪಾಪಕ್ಕಾಗಿ ಶಿಲುಬೆ ಹೊತ್ತೆ. ನನಗಾಗಿ ನೀನು ನರನಾಗಿ ಬಂದೆ, ನನ್ನ ಪಾಪಕ್ಕಾಗಿ ಶಿಲುಬೆ ಹೊತ್ತೆ. ರೊಟ್ಟಿಯ ರೂಪದಲ್ಲಿ ನೆಲೆಸಿರುವೆ ನೀನು, ನನ್ನಂತರಂಗವ ಅರಿತಿರುವೆ ನೀನು. ರೊಟ್ಟಿಯ ರೂಪದಲ್ಲಿ ನೆಲೆಸಿರುವೆ ನೀನು, ನನ್ನಂತರಂಗವ ಅರಿತಿರುವೆ ನೀನು. ಆರಾಧನೆ ಆರಾಧನೆ
ಸಿಂಹಾಸನವು ಈ ಭೂಮಿ ನಿನ್ನ ಪಾದಪೀಠವು ಆಕಾಶ ನಿನ್ನ ಸಿಂಹಾಸನವು ಈ ಭೂಮಿ ನಿನ್ನ ಪಾದಪೀಠವು ಆಲ್ಫವು ನೀನೆ ಒಮೇಗವು ನೀನೆ ಆಕಾರವು ನೀನೆ ಲಾಕಾರವು ನೀನೆ ಅಲ್ಪವು ನೀನೆ ಒಮೇಗವು ನೀನೆ ಆಕಾರವು ನೀನೆ ಲಾಕಾರವು ನೀನೆ ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ 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 ಓ ಯೇಸುವೇ ಆರಾಧನೆ ಆರಾಧನೆ ಯೇಸುವೇ ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ 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 ಹಾಲೆಲೂಯಾ ಯೇಸುವೇ ಹಾಲೆಲೂಯಾ 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 ಓ ಯೇಸುವೇ ಹಾಲೆಲೂಯಾ 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 ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ 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 ಓ ಯೇಸುವೇ ಆರಾಧನೆ ಆರಾಧನೆ അപ്പസ്തോല പ്രവർത്തനം 1-ാം അധ്യായം 8-ാം വാക്യം. ಪ್ರೇಷಿತರ ಕಾರ್ಯಕಲಾಪಗಳು 1-ನೇ ವಾಕ್ಯ. പരിശുദ്ധാത്മാവ് നിന്റെ മേൽ വരും. ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ. നിങ്ങൾ ശക്തി പ്രാപിക്കും. ನೀವು ಶಕ್ತಿಯುಳ್ಳವರಾಗುವಿರಿ. ജെറുസലേമിലും ಜೆರೂಸಲೇಮ್ യൂദയ മുഴുവനിലും ಯೂದಯ ಇಡೀ സമരിയായിലും ಸಮರಿಯಾದಲ್ಲೂ ലോകത്തിന്റെ അതിർത്തികൾ വരെ ಲೋಕದ ಎಲ್ಲಾ ದಿಕ್ಕುಗಳಲ್ಲಿಯೂ നിങ്ങൾ എനിക്ക് സാക്ഷികളായിരിക്കും. ನೀವು ನನಗೆ ಸಾಕ್ಷಿಯಾಗುವಿರಿ. നമുക്ക് എഴുന്നേറ്റ് നിൽക്കാം. ನಮಗೆ ಎದ್ದು ನಿಂತುಕೊಳ್ಳುವ ಪ್ರಿಯರೇ, നമുക്ക് ഇരുകരങ്ങളും ഉയർത്താം. ಎರಡು ಕರಗಳನ್ನು ಎತ್ತಿಕೊಳ್ಳುವ അവിടുത്തെ വാക്യങ്ങള്, ಅಲ್ಲಿನ ವಾಕ್ಯಗಳು, അവിടുത്തെ വാഗ്ദാനങ്ങള്, ಅಲ್ಲಿನ ವಾಗ್ದಾನಗಳು ഈ നിമിഷം ഇവിടെ ಈ നിറവേറട്ടെ. ನಿಮಿಷ ಇಲ್ಲಿ ನೆರವೇರಲಿ. നിങ്ങൾ ശക്തി പ്രാപിക്കും. ನೀವು ಶಕ್ತಿ ಪಡೆಯಿರಿ. നിങ്ങൾ ശക്തി പ്രാപിക്കും. ನೀವು ಶಕ್ತಿ ಪಡೆಯಿರಿ. പരിശുദ്ധാത്മാവ് നിങ്ങളുടെ മേൽ വരും. ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರುತ್ತಾರೆ. ഹല്ലേലൂയ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬಾಯಿ ತೆರೆದು ಸ್ತುತಿಸಿರಿ. ಪವಿತ್ರಾತ್ಮರೇ ಅಂತ ಕೂಗಿ ಕರೆಯಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ജീവിതത്തിന്റെ ഏത് മേഖലയിലാണ് നമ്മൾ തളർന്നു പോയത്? ಜೀವನದಲ್ಲಿ ಯಾವುದರಲ್ಲಿ ನಾವು ಬಿದ್ದೋಗಿದ್ದೆವು? എവിടെയാണോ നമ്മൾ തളർച്ച സംഭവിച്ചത്? ಎಲ್ಲಿ ನಮಗೆ ಸೋಲು ಸಂಭವಿಸುತ್ತಿದೆ? ആ തളർച്ചകളെ അവിടുന്ന് ബലപ്പെടുത്തുകയാണ്. ಆ ಸೋಲನ್ನು ಈಗ ಜಯಪಡಿಸುತ್ತಾರೆ. ಜಯ. മക്കളുടെ വിഷയത്തിലാണോ നമ്മൾ തളർന്നു പോയത്? ಮಕ್ಕಳ ವಿಷಯದಲ್ಲಿ ನಾವು ಸೋತಿದ್ದೇವಾ? രോഗങ്ങളാലാണോ നമ്മൾ തളർന്നു പോയത്? ರೋಗದಿಂದ ನಾವು ಬಿದ್ದು ಹೋಗಿದ್ದೇವಾ? സാമ്പത്തിക തകർച്ചയിലാണോ നമ്മൾ തകർന്നു പോയത്? ಆರ್ಥಿಕವಾದ ಕಷ್ಟಗಳಲ್ಲಿ ನಾವು ಬಿದ್ದು ಬಿಟ್ಟೇವಾ? പിതൃസ്വത്തിന്റെ കാര്യത്തിലാണോ നമ്മൾ തളർന്നു പോയത്? ಸ್ಥಳ ಈ ವಿಷಯದಲ್ಲಿ ಏನಾದರೂ ನಮಗೆ ತೊಂದರೆ ಆಗುತ್ತಿದೆಯಾ? കുടുംബ സ്വത്തിന്റെ തകർച്ച, ಕುಟುಂಬದ ಸೊತ್ತು, ಅದರ ಬಗ್ಗೆ എവിടെയാണോ നമ്മൾ തളർന്നു പോയത്? ಎಲ್ಲಿ ನಾವು ಬಿದ್ದು ಹೋಗಿದ್ದೇವೆ?
ആരെ ഓർത്താണോ നീ ഇപ്പോൾ സങ്കടപ്പെടുന്നത്? ಯಾರನ್ನು ನೆನೆದು ನೀನು ಈಗ ಅಳುತ್ತಿರುವೆ? എന്തിനെ ഓർത്താണോ നീ വേദനിക്കുന്നത്? ಯಾಕಾಗಿ ಇವತ್ತು ನೀನು ವೇದನಿಸುತ್ತಿ? ആ വിഷയങ്ങളെ കർത്താവിന് സമർപ്പിക്കുക. ಆ ವಿಷಯವನ್ನು ನೀನು ಬಿಟ್ಟುಕೊಡು ಪ್ರಭು ದೇವರೇ. പരിശുദ്ധാತ್മാവ് ನಿನ್ನ ಮೇಲೆ വരും. ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ. ഹല്ലേലൂയ 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 ഹല്ലേലೂയ ഹല്ലേലൂയ ഹല്ലേലൂയ ഹല്ലേലൂയ. നിങ്ങൾ ശക്തി പ്രാപിക്കും. ನೀವು ಶಕ್ತಿಯುಳ್ಳವರಾಗುವಿರಿ. കൈകൾ കാലുകൾ ശക്തി പ്രാപിക്കട്ടെ. ನಿಮ್ಮ ಕೈಗಳು ಕಾಲುಗಳು ಶಕ್ತಿಯುಂಟಾಗಲಿ. നിന്റെ ഉടൽ ശക്തി പ്രാപിക്കട്ടെ. ನಿಮ್ಮ ಶರೀರವಿಡೀ ಶಕ್ತಿಯುಂಟಾಗಲಿ. നിന്റെ തല ശക്തി പ്രാപിക്കട്ടെ. ತಲೆಗೆ ಶಕ್ತಿಯುಂಟಾಗಲಿ. ഹല്ലേലൂയ ഹല്ലേലൂയ ಯೇಸುವೇ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ 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 ಯೇಸುವೇ. ഹല്ലേലൂയ 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 ഹല്ലേലൂയ. യേശുവേ യേശുവേ യേശുവേ. ആരോഗ്യം ശക്തി പ്രാപിക്കട്ടെ. യേശുവേ. നിന്റെ ആരോഗ്യം ശക്തി പ്രാപിക്കട്ടെ. ನಿನ್ನ ಆರೋಗ್ಯವು ಶಕ್ತಿ ಪಡೆಯಲಿ. നിന്റെ ആസ്തിപാസ്തികൾ ശക്തി ನಿನ್ನ പ്രാപിക്കട്ടെ. ಆಸ್ತಿ ಪಾಸ್ತಿಗೆ ಶಕ್ತಿ ಉಂಟಾಗಲಿ. നിന്റെ ബന്ധങ്ങൾ ശക്തി ನಿನ್ನ പ്രാപിക്കട്ടെ. ಸಂಬಂಧಗಳು ಶಕ್ತಿ ಪಡೆಯಲಿ. ഹല്ലേലൂയ യേശുവೇ ഹല്ലേലൂയ യേശുവೇ യേശുവೇ യേശുവೇ. ഹല്ലേലൂയ 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 ഹല്ലേലൂയ. യേശുവേ. Hallelujah, 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 hallelujah. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಗಾಲ ಸಮಯದಲ್ಲೋ ಆತ್ಮದಿ ತುಂಬಿಸಯ್ಯ. ಎಲ್ಲರೂ ಸೇರಿ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಗಾಲ ಸಮಯದಲ್ಲೋ ಆತ್ಮದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲ್ಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲ್ಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಉರಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲ್ಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲ್ಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಆಸ್ತಿಗಳ ತಗ್ಗಿನಲ್ಲಿ ಒಂದು ಚಾನವನ ಕಾಣುವೆ, ಅಧಿಕಾರವ ನೀಡಯ್ಯ ಇಂದು ಆತ್ಮದಿ ಪ್ರವದಿಸಲು. ಆಸ್ತಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ ಇಂದು ಆತ್ಮದಿ ಪ್ರವದಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಹಲ್ಲೆಲೂಯ 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 Hallelujah, hallelujah, hallelujah. നമുക്ക് അവിടുത്തെ ആശീർവാദം സ്വീകരിക്കാം. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಎಲ್ಲರೂ ಮೊಣಕಾಲೂರಿ. O sacrament most holy,
O sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. ದಯಮಾಡಿ 4 ಜನ ಒಂದು ವಾಲಂಟಿಯರ್ಸ್ ಅಲ್ಲಿ ಹಿಂದುಗಡೆ ಹೋಗಿ ಊಟ ಇಲ್ಲಿ ಒಳಗೆ ತರಲಿಕ್ಕಾಗಿ ವಾಲಂಟಿಯರ್ಸ್, ನಮ್ಮ ವಾಲಂಟಿಯರ್ಸ್ 4 ಜನ ದಯಮಾಡಿ. ಫ್ರ್ಯಾಂಕಿ, ವಾಲಂಟಿಯರ್ಸ್ ದಯಮಾಡಿ ಇಲ್ಲಿ ಹಿಂದುಗಡೆ ಹೋಗಿ 4 ಜನ ಊಟವನ್ನು ತರಲಿಕ್ಕಾಗಿ ದಯಮಾಡಿ. നാല് പേര് പോയാൽ മതി. 4 ಮಂದಿ ಮಾತ್ರ ಹೋದರೆ ಸಾಕು. ബാക്കി എല്ലാവരും ഇരിക്കുക. ಬಾಕಿ ಎಲ್ಲರೂ ಕೂತ್ಕೊಳ್ಳಿ. പ്രൈസ് ദി ലോർഡ്. ಪ್ರೈಸ್ ದ ಲಾರ್ಡ್. കരങ്ങളടിച്ച് നമുക്ക് ദൈവത്തെ ഒന്ന് മഹത്വപ്പെടുത്താം. ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆಪಡಿಸಿರಿ. ഹല്ലേലൂയ. ಹಾಲೆಲೂಯ. ദൈവം നൽകിയ എല്ലാ അനുഗ്രഹങ്ങൾക്കും നമുക്ക് നന്ദി പറയാം. ದೇವರು ಕೊಟ್ಟಂತ ಎಲ್ಲ ಅನುಗ್ರಹಗಳಿಗಾಗಿ ಕೃತಜ್ಞತೆ ಹೇಳಿರಿ. ആരാധനയിലൂടെ, ಆರಾಧನೆಯ ಮುಖಾಂತರ, വിശുദ്ധ കുർബാനയിലൂടെ, ಪರಿಶುದ್ಧ ಬಲಿಯೊಂದಿಗೆ, വചന പ്രഘോഷണത്തിലൂടെ ದೇವರ ವಾಕ್ಯವನ್ನು ಸ್ವೀಕರಿಸುವುದರ ಮುಖಾಂತರ ദൈവം നമ്മിൽ ഇടപെടുകയായിരുന്നു. ದೇವರು ನಮ್ಮಲ್ಲಿ ಮಾತನಾಡುತ್ತಿದ್ದರು. നമുക്ക് ലഭിച്ച എല്ലാ സൗഖ്യ